ಶಂಭಾರಿಯ ಬಾಧೆ ಹೆಚ್ಚಿತು, ಶಂಭಾರಿಯ ಬಾಧೆ ಹೆಚ್ಚಿತು, ಕಾಂತ ಎಂಬವನಲ್ಲಿ ಮನ ಕೊಟ್ಟಿತು. ತುಂಬಾದು ಹರಿವಾಗುವ ಕುಟ ಬಿಂಬುಗೊಳಿಸಿ ಭಯ ವೇದವೋ. ಚತುಸ್ಸಾಗರ ಮಧ್ಯಭಾಗವಾದಂತಹ ಈ ಭೂಮಂಡಲದಲ್ಲಿ ಖ್ಯಾತಿ ಪಡೆದಂತಹ ನೆಲ ಈ ಪಾಂಡ್ಯ ದೇಶ. ಇಂತಹ ಪುಣ್ಯ ಭೂಮಿಯಲ್ಲಿ ಜನ್ಮ ತಾಳಿದಂತಹ ನಾನೇ ಧನ್ಯಳು. ಹಿರಿಯರೊಂದು ಮಾತನ್ನು ಹೇಳಿದ್ದಾರೆ, ಪದವಿ ಪೂರ್ವ ಪುಣ್ಯಾನಾಂ ಎನ್ನುವ ಹಾಗೆ. ಇಲ್ಲವಾದಲ್ಲಿ ಅನೇಕ ಪುರುಷ ಪುಂಗವರೇ ಆಳಿ ಬಾಳಿ ಬದುಕಿದಂತಹ ಈ ಪಾಂಡ್ಯ ದೇಶದಲ್ಲಿ ಹೆಣ್ಣಾದಂತಹ ನನಗೊಂದು ಅಧಿಕಾರ ಸಿಗುತ್ತದೆ ಅಂತ ಆದ್ರೆ ಇದು ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಮಾತ್ರವಲ್ಲ, ಈ ಸಮಯಕ್ಕಾಗುವಾಗ 14 ವರ್ಷ ಪ್ರಾಯ ನನಗೆ ತುಂಬಿದೆ. ಆ ಸಂದರ್ಭದಲ್ಲಿ ನನ್ನ ಅಯ್ಯನಾದಂತಹ ಮಲಯಕೇತ ಶಿವೈಕ್ಯವಾದರು. ಆ ಸಂದರ್ಭದಲ್ಲಿ ಹುಟ್ಟಿದಂತಹ ಪ್ರಶ್ನೆ, ಈ ಪಾಂಡ್ಯ ದೇಶಕ್ಕೆ ಮುಂದೆ ಯಾರು ಎನ್ನುವ ಹಾಗೆ. ಇಲ್ಲಿರುವಂತಹ ಮಂತ್ರಿಗಳು ಪ್ರಜೆಗಳೆಲ್ಲರೂ ಕೂಡ ಮೀನಾಕ್ಷಿ ಈ ಪಟ್ಟವನ್ನು ಏರಬೇಕು, ಈ ಪಾಂಡ್ಯ ದೇಶವನ್ನು ಆಳಬೇಕು ಎನ್ನುವ ಹಾಗೆ ಹೇಳಿದಾಗ ಅವರ ಮಾತನ್ನು ನಾನು ಪಡೆದು ಈ ಪಾಂಡ್ಯ ದೇಶದ ಸಿಂಹ ವಿಷ್ಣುವನ್ನು ಏರಿದವಳಿದ್ದೇನೆ. ಸಿಂಹ ವಿಷ್ಣುವನ್ನು ಏರುವಂತಹ ಕಾಲಕ್ಕೆ ಸಿಂಹಿಣಿಯಾಗಿ ಗರ್ಜಿಸಬೇಕಾದದ್ದು ನನ್ನ ಹೊಣೆಗಾರಿಕೆಯೂ ಹೌದು. ಹೇಳುವವರು ಹೇಳಬಹುದು ಮೀನಾಕ್ಷಿಗೆ ಅಹಂಕಾರ ಎನ್ನುವ ಹಾಗೆ. ಆದರೆ ಅಧಿಕಾರವನ್ನು ಏರಿದವರಿಗೆ, ಪಟ್ಟವನ್ನು ಏರಿದವರಿಗೆ ಸ್ವಲ್ಪವಾದರೂ ಅಹಂಕಾರ ಬೇಕು ಎನ್ನುವ ಹಾಗೆ ಹಿರಿಯರು ಹೇಳಿದಂತಹ ಮಾತು. ಆದ್ದರಿಂದ ಮುದದಿಂದ ಮದವೇರಿದ್ರೆ ಅದು ತಪ್ಪಿಲ್ಲ ಅಂತ ನನ್ನ ಭಾವನೆ. ಆದರೆ ಈ ಪಟ್ಟವನ್ನು ಏರಿದ್ದೇನೆ, ಹೆಣ್ಣಾದವಳಿಗೆ ಒಂದು ಪಟ್ಟ ಸಿಕ್ಕಿದೆ ಅಂದಾದ ಮೇಲೆ ಪ್ರಶ್ನೆಯೊಂದು ಮೂಡುತ್ತದೆ, ಇನ್ನು ಜೀವನದ ದಾರಿ ಹೇಗೆ? ಯೋಗ್ಯನಾದಂತಹ ವರನನ್ನು ನಾನು ಪಡೆಯಬೇಕು ಎನ್ನುವಂತಹ ಆಸೆ ನನ್ನಲ್ಲಿಯೂ ಅಧಿಕವಾಗಿದೆ. ಅದಕ್ಕೆ ಬೇಕಾಗಿ ನಾನು ಆಲೋಚಿಸಿಕೊಂಡಾಗ ನಮಗೆ ತಕ್ಕನಾದಂತಹ ವರ ನನಗೆ ಬೇಕು ಅಂತಾದ್ರೆ ನಾನು ನನ್ನನ್ನು ಗಂಡು ಹುಡುಕಿಕೊಂಡು ಬರುವುದಲ್ಲ, ನನಗೆ ಬೇಕಾದಂತಹ ಗಂಡನು ನಾನು ಆರಿಸಬೇಕಾಗುತ್ತದೆ. ಸಮರಕ್ಕೆ, ಸಹ ಭೋಜನಕ್ಕೆ ಮಾತ್ರವಲ್ಲ, ವಿವಾಹಕ್ಕೆ, ಇದಕ್ಕೆಲ್ಲದಕ್ಕೂ ಕೂಡ ಸಮಾನತೆ ಬೇಕು ಅಂತ ಹೇಳುತ್ತಾರೆ. ಅದಕ್ಕೆ ಬೇಕಾಗಿ ನನ್ನಲ್ಲಿಯೇ ನಾನು ತರ್ಕಿಸಿಕೊಂಡಾಗ ನನಗೆ ಬೇಕಾದಂತಹ ಗಂಡು ಹೌದು ವಿಕ್ರಮವೇ ಪಣ ಎನ್ನುವ ಹಾಗೆ ನಾನು ನಿರ್ಧರಿಸಿದವಳಿದ್ದೇನೆ. ವಿಕ್ರಮದ ಮೂಲಕವಾಗಿ ಯಾರು ನನ್ನನ್ನು ಮಣಿಸುತ್ತಾರೋ, ಜಯಿಸುತ್ತಾರೋ ಅಂಥವರನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ನಾನು ಆಸೆ ಪಟ್ಟವಳು. ಅದಕ್ಕಿಂತಲೂ ಮಿಗಿಲಾಗಿ ಹುಟ್ಟುವಂತಹ ಕಾಲದಲ್ಲಿ 3 ಸ್ತನಗಳನ್ನು ಹೊಂದಿದ ಕಾರಣ ನನ್ನ ಅಪ್ಪ ಅಮ್ಮ ಇಬ್ಬರೂ ಕೂಡ ದುಃಖಿತರಾಗಿದ್ದರು. ಅಂದು ನಾರದರು ಹೇಳಿದಂತಹ ಮಾತು, ಮೀನಾಕ್ಷಿಯ 3ನೇ ಸ್ತನವನ್ನು ಯಾರು ಮಾಯಗೊಳಿಸುತ್ತಾರೋ ಅಂಥವರೇ ಅವಳನ್ನು ಮದುವೆಯಾಗುವುದು ಎನ್ನುವ ಹಾಗೆ. ಅಂದಾದ ಮೇಲೆ ನನಗೆ ಬೇಕಾದಂತಹ ಗಂಡನ್ನು ನಾನು ಆರಿಸಿಕೊಳ್ಳಬೇಕಾದದ್ದು ಅವಶ್ಯ ತಾನೇ. ಅದಕ್ಕಾಗಿ ನಿರ್ಣಯಿಸಿದ್ದೇನೆ, ದಿಗ್ವಿಜಯ ಯಾತ್ರೆ ಮಾಡಬೇಕೆನ್ನುವ ಹಾಗೆ ನಾನು ತೀರ್ಮಾನ ಕೈಗೊಂಡಿದ್ದೇನೆ. ಆದರೆ ಜನನಿಗೆ ಅರುಹದೆ ಪೋದೆನಾದರೆ ನೆನೆದು ಮರುಗುವಳು. ಹಾಗಾಗಿ ಅಮ್ಮನಲ್ಲಿ ಒಂದು ಮಾತನ್ನು ಹೇಳಿ ಮತ್ತೆ ದಿಗ್ವಿಜಯಕ್ಕೆ ಹೊರಡುತ್ತೇನೆ ಅಂತ ಬಿಡಲಿ. ನಿಮ್ಮನ್ನು ಕಾಣುವುದಕ್ಕಾಗಿಯೇ ಬಂದವಳು. ರಾಜಕೀಯವಾದಂತಹ ವಿಚಾರಗಳನ್ನೆಲ್ಲ ಬದಿಗಿರಿಸಿ ಈ ಜೀವನವೇ ಸಾಕು, ಮುಂದೆ ಕೈವಲ್ಯ ಬೇಕು ಎನ್ನುವ ಹಾಗೆ ನಿರ್ಧಾರವನ್ನು ಮಾಡಿದವಳು. ಈ ಹೊತ್ತಿನಲ್ಲಿ ಮಗಳಾದಂತಹ ಮೀನಾಕ್ಷಿಗೆ ಪಟ್ಟವನ್ನು ಕೊಟ್ಟಿದ್ದೀರಿ, ಕೆಲವೊಂದು ಹೊಣೆಗಾರಿಕೆಯೂ ನನ್ನ ಮೇಲಿದೆ. ಈಗ ನಿಮ್ಮ ಒಂದು ವಿಚಾರವನ್ನು ತಿಳಿಸುವುದಕ್ಕೆ ಬಂದವಳು ನಾನು. ಅಮ್ಮ
ತಾಯೇ ಲಾಲಿಸು ಲಾಲಿಸಬೇಕಮ್ಮ. ಲಾಲಿಸು ಮಾತೆಯೇ ದಯವಿಟ್ಟು ಇವು ಲಾಲಿಸು ಮಾತೆಯೇ ದಯವಿಟ್ಟು ಇದನ್ನು ಬಾಲಿಗೆ ಬೇಳುವ ವಚನವಿದನ್ನು ಲಾಲಿಸು ಲಾಲಿಸು ತಾಯೇ ಲಾಲಿಸು ತರುಣಿಯಾಳುವಳು ಈಗ ತರುಣಿಯಾಳುವಳೀಗ ಪಿರಿದು ನಿಂದಿಸುವರು ಧರಣಿ ಪಗಿಂದು ತರುಣಿಯೋಳುವಳೀಗ ದೊರೆತನವೆಂದು ತರುಣಿಯಾಳುವಳೀಗ ದೊರೆತನವೆಂದು ತಿಳಿದು ನಿಂದಿಸುವರು ನಿಂದಿಸುವರು ಧರಣಿ ಪರಿಂದು ಧರೆಯೋಳ್ ಅವರ ಕವ್ವಗಳ ಮುರಿದೀಗ ಧರೆಯೋಳವರ ಕವ್ವಗಳ ಮುರಿದೀಗ ಮೆರೆಸುವೆ ಪಿತನ ಕೀರ್ತಿಯನು ಮೆರೆಸುವೆ ಪಿತನ ಕೀರ್ತಿಯನು ಅನತಿ ಬೇಗ ಮುರಿದು ಮೆರೆಸಿವೆ ಪಿತನ ಕೀರ್ತಿಯನ ಬೇಗ ಲಾಲಿಸು ತಾಯೇ ಲಾಲಿಸು ಲಾಲಿಸು ಮಾತೆಯ ದಯವಿಟ್ಟು ಏನು ಬಾಯಿಗೆ ಬೀಳುವ ವಚನವಿದನ್ನು ಲಾಲಿಸೋದು ಅಮ್ಮ ಮತ್ತೊಮ್ಮೆ ಮೀನಾಕ್ಷಿಯ ಪ್ರಣಾಮಗಳು. ಅಮ್ಮ, ಪುತ್ರ ಸಂತತಿಯೇ ಇಲ್ಲದಂತಹ ಕಾಲದಲ್ಲಿ ಕಣ್ಣೀರನ್ನು ಸುರಿಸಿದವರು ನೀವು ಮತ್ತೆ ನನ್ನ ಅಯ್ಯನಾದಂತಹ ಮಲಯಕ್ಕೇತ. ಆ ಸಂದರ್ಭದಲ್ಲಿ ನಾರದರು ಬಂದು ಆಡಿದಂತಹ ಮಾತು, ಪುತ್ರ ಕಾಮೇಷ್ಟಿಯನ್ನು ಮಾಡಿದರೆ ನಿಮಗೊಂದು ಯೋಗ್ಯ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುವ ಹಾಗೆ. ಅದಕ್ಕಾಗಿ 100 ಪುತ್ರ ಕಾಮೇಷ್ಟಿಯನ್ನು ಮಾಡಿದ್ದೆ. 99ರಲ್ಲಿಯೂ ಕೂಡ ಪುತ್ರ ಸಂತಾನ ಆಗಲಿಲ್ಲ.
ಆದ್ರೆ 100ನೇ ಯಾಗದಲ್ಲಿ ನಿಮಗೊಂದು ಮಗು ದೊರಕಿತು. ಯಜ್ಞಕುಂಡದಿಂದ ಮೇಲೆದ್ದು ಬಂದವಳು. ಹುಟ್ಟಿದಾಕ್ಷಣವೇ 3 ಸ್ತನಗಳನ್ನು ಹೊಂದಿದ ಕಾರಣ ಆ ಸಂದರ್ಭದಲ್ಲಿ ನಿಮ್ಮ ಕಣ್ಣುಗಳಿಂದ ಅಶ್ರುಧಾರೆ ಸುರಿಯಲ್ಪಟ್ಟಿತ್ತು. ವಿಚಿತ್ರವಾಗಿರುವಂತಹ ಶಿಶು ಎಂಬ ಭಾವನೆಯಿಂದ ಅಲ್ವೇ? ನಾರದಲ್ಲಿ ನಿಮ್ಮ ದುಃಖವನ್ನು ತೋಡಿಕೊಂಡಿರಿ. ಆ ಸಂದರ್ಭದಲ್ಲಿ ನಾರದರು ಆಡಿದಂತಹ ಮಾತು, ದುಃಖಿಸಬೇಡಿ, ನಿಮ್ಮ ವಂಶವನ್ನು ಬೆಳಗುವವಳು ಇವಳು, ಇವಳಿಗೆ ಮೀನಾಕ್ಷಿ ಎನ್ನುವ ಹಾಗೆ ಹೆಸರನ್ನಿಡಿ. ಯಾವಾತನು ಇವಳ 3ನೇ ಸ್ತನವನ್ನು ಮಾಯಗೊಳಿಸುತ್ತಾನೋ ಅಂಥವನೇ ಇವಳ ವರ. ಮಗಳೇ, ಅಮ್ಮ, ನಾವು ಮಾಡಿದ್ದನ್ನೆಲ್ಲ ನೀನು ಈಗ ಯಾಕೆ ನೆನಪಿಸುತ್ತೀಯ ಅಂತ ಅರ್ಥ ಆಗಲಿಲ್ಲ. ಈಗ ಒಂದು ಪ್ರಾಯ ಪ್ರಬುದ್ಧೆಯಾಗಿ ನಾನು ಬೆಳಗಿದವಳಿದ್ದೇನೆ. ಹೇಗೆ ಅಂತ ನೋಡಿದ್ರೆ 14 ವರ್ಷ ನೀವು ನನ್ನನ್ನು ಓರೆಕೋರೆಯಾಗಿ ನೋಡುವಾಗಲೇ ನನಗೆ ಅರ್ಥವಾಯಿತು. ನನ್ನ ದೇಹದಲ್ಲಿ ಬೆಳವಣಿಗೆ ಆಗಿದೆ, ಬದಲಾವಣೆ ಆಗಿದೆ ಎನ್ನುವ ಹಾಗೆ. ಓರೆಕೋರೆಯಾದಂತಹ ನನ್ನನ್ನು ಒಂದು ನೇರವಾಗಿರಬೇಕು. ಮಕ್ಕಳ ಬದಲಾವಣೆ ಎನ್ನುವುದು ತಾಯಿಯಾದವಳಿಗಲ್ಲವೇ ಮೊದಲು ಗೊತ್ತಾಗುವುದು ಅಲ್ವೇ? ಹೌದು. ಹಾಗಾಗಿ ಪಟ್ಟವನ್ನೇನೋ ನನಗೆ ಒದಗಿಸಿಕೊಟ್ಟಿದ್ದೀರಿ. ಈ ಪಾಂಡ್ಯ ದೇಶವನ್ನು ನಾನು ಆಳುತ್ತಾ ಬಂದಿದ್ದೇನೆ. ಆದರೆ ಈ ಹೊತ್ತಿಗೆ ನನ್ನ ಮನದಲ್ಲಿ ಮೂಡಿದಂತಹ ಜಿಜ್ಞಾಸೆ, ನನಗೊಬ್ಬ ಗಂಡು ಅಂತ ಬೇಕಿದ್ರೆ ನಾನಾಗಿ ಹೋಗಿ ಆರಿಸಬೇಕು ತಾನೇ. ಯಾಕಂತ ಹೇಳಿದ್ರೆ ಮೊದಲೇ ನಾರದರು ಹೇಳಿದ್ದಾರೆ, ನನ್ನನ್ನು ಗಂಡು ಹುಡುಕಿಕೊಂಡು ಬರುವುದಲ್ಲ, ಸಮತುಲ್ಯನಾದಂತಹ ಗಂಡು ಬೇಕಿದ್ದರೆ ನನಗೆ ಬೇಕಾದಂತಹವರನ್ನು ನಾನು ಆರಿಸಬೇಕು. ಮತ್ತೆ ಇಲ್ಲಿರುವಂತಹ ಎಲ್ಲ ಪ್ರಜೆಗಳು ಇವರೆಲ್ಲ ನನ್ನನ್ನು ಮೂದಲಿಸುವುದು, ಹೆಣ್ಣಿಗೊಂದು ಅಧಿಕಾರ ಕೊಟ್ಟಿದ್ದಾರೆ ಎನ್ನುವ ಹಾಗೆ. ನಮ್ಮ ರಾಜ್ಯದವರು ಮೂದಲಿಸದೇ ಇದ್ದರೂ ಬೇರೆ ದೇಶದವರು ನಿನ್ನನ್ನು ಮೂದಲಿಸುತ್ತಾ ಇದ್ದಾರೆ ಎಂಬ ಸುದ್ದಿ ಬಂದಿದೆ. ಹೌದಲ್ಲ? ಹಾಗಾದ್ರೆ ಇಂತಹ ವೀರಾದಿ ವೀರರ ಇವರ ಗರ್ವವನ್ನೆಲ್ಲ ಮುರಿಯಬೇಕು ಎನ್ನುವ ಹಾಗೆ ನಾನು ಮನಸ್ಸು ಸಂಕಲ್ಪ ಮಾಡಿದ್ದೇನೆ. ನನ್ನ ಅಪ್ಪನ ಕೀರ್ತಿಯನ್ನು ಇನ್ನಷ್ಟು ಬೆಳಗಬೇಕೆಂದು ನಾನು ಕೂಡ ಆಸೆ ಪಟ್ಟವಳು. ಅದಕ್ಕೆ ನಿಮ್ಮ ಬಳಿಗೆ ಬಂದಿದ್ದೇನಮ್ಮ. ಅಮ್ಮ, ನೀವೊಂದು ಆಶೀರ್ವಾದವನ್ನು ಮಾಡಿದರೆ ಖಂಡಿತವಾಗಿಯೂ ಆ ಯಾರೆಲ್ಲ ನನ್ನನ್ನು ಮೂದಲಿಸಿದವರಿದ್ದಾರೋ, ಯಾರೆಲ್ಲ ವೀರರು ಎನ್ನುವ ಹಾಗೆ ಕೊಚ್ಚಿಕೊಳ್ಳುತ್ತಾರೋ ಅಂತವರ ಗರ್ವವನ್ನು ಮುರಿದು ಪಾಂಡ್ಯ ದೇಶದ ಕೀರ್ತಿಯನ್ನು ಮತ್ತೆ ಎತ್ತರಕ್ಕೆ ನಾನು ಬೆಳಗಿಸುವವಳಿದ್ದೇನೆ ಎನ್ನುವಂತ ಆತ್ಮವಿಶ್ವಾಸ ನನಗಿದೆ. ನಾ ಹೊರಡಲೇ ಅಮ್ಮ ದಿಗ್ವಿಜಯಕ್ಕೆ. ಓ ಪುತ್ರಿ, ಪುತ್ರಿಗೆ ನೀನಂದ ಮಾತಿದು ಕ್ಷತ್ರಿವಂಶದ ಬಿರುದು. ಪುತ್ರಿಗೆ ನೀನಂದ ಮಾತಿದು ಕ್ಷತ್ರಿವಂಶದ ಬಿರುದು. ಆದರೆ ಪೃಥ್ವಿಪಾಲನ ಗೆಲುವೆನು ಎಂಬಿ ಸತ್ವ ನಿನಗೆ. ಪೃಥ್ವಿಪಾಲನ ಗೆಲುವೆನು ಎಂಬಿ ಸತ್ವ ನಿನಗೆ. ಮಗಳೇ, ಅಮ್ಮ, ನಿನ್ನ ವೀರತನದ ವಾಣಿಯನ್ನು ಕೇಳಿದಾಗ ಆನಂದವಾಯಿತು, ಹೆತ್ತೊಡಲು ಸಾರ್ಥಕವಾಯಿತು ಎಂದು ನಾನು ಭಾವಿಸುತ್ತಾ ಇದ್ದೇನೆ. ಅಮ್ಮ, ನೇರವಾಗಿ ಗಂಡನನ್ನು ಹುಡುಕುವುದಕ್ಕೆ ಹೋಗುತ್ತೇನೆ ಅಂತ ನೀನು ಹೇಳಲಿಲ್ಲ. ಪರ್ಯಾಯವಾಗಿ ದಿಗ್ವಿಜಯವನ್ನು ಮಾಡುತ್ತೇನೆ, ವೀರನನ್ನು ಪಡೆಯುತ್ತೇನೆ, ನಮ್ಮನ್ನು ಯಾರು ಮೂದಲಿಸಿದ್ದಾರೋ ಅಂತವರನ್ನು ಸದೆಬಡಿಯುತ್ತೇನೆ ಎಂಬ ಛಲದ ವಾಕ್ಯವನ್ನು ಆಡಿದೆಯ ಕಂದ. ಸಂತೋಷವಾಯಿತಮ್ಮ. ಆದರೂ ನಾವು ಯೋಚನೆಯನ್ನು ಮಾಡಲೇಬೇಕು. ಕಾಲಿಡುವ ಮುನ್ನ ಕಣ್ಣಿಟ್ಟು ಯೋಚಿಸಬೇಕು ತಾನೆ. ಕಾಲಿಡುವ ಮುನ್ನ ಕಣ್ಣಿಟ್ಟು ಯೋಚಿಸಬೇಕು, ಇಲ್ಲದೆ ಕಣ್ಣು ಇಡುವ ಮುನ್ನ ದೃಷ್ಟಿ ಇಟ್ಟು ಆಲೋಚಿಸಬೇಕು. ಇಲ್ಲದೆ ಇದ್ರೆ ಬದುಕು ಪ್ರಪಾತಕ್ಕೆ ಬೀಳುತ್ತದೆ ಮಗಳೇ. ಅದರಲ್ಲಿಯೂ ಹೆಣ್ಣು ಮಕ್ಕಳಾದರೂ ಬಹಳಷ್ಟು ಯೋಚಿಸಬೇಕು. ಹೆಣ್ಣಿನ ಜೀವನವೂ ಒಂದೇ, ಇಳಿಜಾರಿನ ಪ್ರಯಾಣವೂ ಒಂದೇ ಅಂತ ಹೇಳುತ್ತಾರೆ. ಇಳಿಜಾರಿನ ಪ್ರಯಾಣದಲ್ಲಿ ಒಂದು ವೇಳೆ ನಾವು ಎಡವಿ ಬಿದ್ದೆವು ಎಂದಾದರೆ ಪ್ರಪಾತಕ್ಕೆ ಹೋಗಿ ಬೀಳುತ್ತೇವೆ. ಆಗ ಹೇಳುವುದು ತಾಯಿಯವರಿಗೆ ಬುದ್ಧಿ ಹೇಳಲಿಲ್ಲ ಅಂತ. ಮಕ್ಕಳೇನು ಮಾಡಿದ್ರು ತಾಯಿಯ ಮೇಲೆ ಬೊಟ್ಟನ್ನು ತೋರಿಸುವುದಲ್ವೇ ಕಂದ. ಅಮ್ಮ, ಕ್ಷತ್ರಿಪಾಲರು ಸಾಮಾನ್ಯರಲ್ಲ, ವಿಕ್ರಮಿಗಳಾಗಿದ್ದಾರೆ. ಅವರ ಅದಟನ್ನು ಮೆಟ್ಟುವುದಕ್ಕೆ ನಿನಗೆ ಸಾಧ್ಯವೇ ಎನ್ನುವಂತ ಪ್ರಶ್ನೆ ನನ್ನದು. ನಿಮ್ಮ ಮಗಳಮ್ಮ ಶಾಸ್ತ್ರ ತೇಜ ಏನು ಎನ್ನುವುದನ್ನು ಆರಂಭದಲ್ಲಿ ನನಗೆ ಕಲಿಸಿಕೊಟ್ಟವರು. ಕ್ಷತ್ರಿಯ ಕನ್ಯೆ ಹೇಗಿರಬೇಕು ಎನ್ನುವಂತಹ ಪಾಠವನ್ನು ನೀವು ಪ್ರತಿಯೊಂದು ದಿವಸದಲ್ಲಿಯೂ ಪ್ರತಿಯೊಂದು ಕ್ಷಣದಲ್ಲಿಯೂ ನನಗೆ ಹೇಳಿಕೊಟ್ಟವರು. ನಿಮ್ಮ ಮಗಳಾಗಿ ಎಂತಹ ವೀರಭಟರಿಗಾದರೂ ನಾನು ಹೆದರುವುದಕ್ಕೆ ಉಂಟಮ್ಮ.
ನಿಮ್ಮ ಆಶೀರ್ವಾದ ಒಂದು ಬೇಕಮ್ಮ ನನಗೆ. ಪರಕೀಯರ ಲಘುವನ್ನು ಬಿಗುವನ್ನು ತಿಳಿದು ನೀನು ಯುದ್ಧವನ್ನು ಮಾಡು ಮಗಳೇ. ಹೋಗಲೇಬೇಕೇನು? ಹೋಗಲೇಬೇಕು. ಆಶೀರ್ವದಿಸಮ್ಮ ನನಗೆ. ಎರುತ್ತಲೀ ಪರಿಯಿಂದ ತನುಜೆಯ ವಿನಯದಿಂ ತಗ್ಗಿಸುತ್ತ ಹರಸಲು ನಮಿಸಿ ಪುನರಪಿ ಬೀಳುಗಳು ನಮಿಸಿ ಪುನರಪಿ ಬೀಳುಗೊಂಡಳು ಜನನಿ ಪದ ಬಲ ಮಗಳೇ ಮೀನಾಕ್ಷಿ, ಅಮ್ಮ, ದೇವರ ಪ್ರಸಾದವಾಗಿರುವಂತ ನೀನು ನಮ್ಮ ಮನೆಯನ್ನು ಸೇರಿದ ಮೇಲೆ ಈ ಪಾಂಡ್ಯ ನಗರವೇ ಅಕ್ಷಯವಾಯಿತು. ನಾವೆಂದು ಕ್ಷಯವಾಗುವುದಿಲ್ಲ ಎಂದು ಭಾವಿಸಿದವರಮ್ಮ. ಪರಶಿವನ ಅನುಗ್ರಹ ನಮ್ಮ ಕುಲಕ್ಕಿದೆ. ಹೆಣ್ಣಾಗಿರುವಂತ ನೀನು ಒಬ್ಬಳೇ ಹೋಗಬೇಡ. ಮಂತ್ರಿಗಳಿದ್ದಾರೆ, ಮಾಂಡಲಿಕರಿದ್ದಾರೆ, ಅವರೆಲ್ಲರನ್ನೂ ಸಮಾಲೋಚನೆಯನ್ನು ಮಾಡಿ ಈ ದಿಗ್ವಿಜಯವನ್ನು ಸಾರ್ಥಕಗೊಳಿಸುವುದರ ಜೊತೆಯಲ್ಲಿ ಕಲ್ಯಾಣವಾಗಬೇಕು ಎನ್ನುವಂತ ನಿನ್ನ ಕಾಂಕ್ಷೆ ಇದೆಯಲ್ಲ, ಶುಭಪ್ರದವಾಗಲಿ. ಯುದ್ಧ ಕ್ಷೇತ್ರದಲ್ಲಿಯೇ ನಿನಗೆ ಮಂಗಳವಾಗಲಿ ಅಮ್ಮ. ತಾಯಿಯ ಆಶೀರ್ವಾದಕ್ಕಿಂತ ಮಿಗಿಲಾದಂತಹ ಆಶೀರ್ವಾದ ಮತ್ತೊಂದಿಲ್ಲ. ನಿನ್ನ ಆಶೀರ್ವಾದವನ್ನು ಪಡೆದು ಕೀರ್ತಿವಂತಳಾಗಿ ಬರುತ್ತೇನಮ್ಮ. ಮಾತೆಯ ಬೀಳ್ಕೊಟ್ಟು ತೆರಳಿದಳು ಸಿಂಹವಿತ್ತವ ಏನಿದಾಂ ಕಲಿಸಿದಳು ನಿಜ ಪ್ರಧಾನನಾಗ ಹರುಷದಿಂದ ಮಾತೆಯನ್ನು ಬೀಳ್ಕೊಟ್ಟು ಬಳಿದ್ದೇನೆ. ಆದರೆ ನಾನು ಒಬ್ಬಳೇ ಹೋಗುವುದಲ್ಲ ಎನ್ನುವ ಹಾಗೆ ತಾಯಿ ಆಡಿದಂತಹ ಮಾತು. ಸಕಲ ಸೇನೆಯನ್ನು ಕೂಡಿಕೊಂಡು ದಿಗ್ವಿಜಯಾರ್ಥಿಯಾಗಿ ಹೋಗಬೇಕಾಗಿದೆ. ಎಲ್ಲಿ ಮಂತ್ರಿಗಳಿಂದ ನನಗೆ ಬರಲಿ. ಪರಮರಿಸಿ ದಿಗ್ದೇಶದ ಸುಗಳ ಶಿರಗಳು ಪರಿಭವಿಸಿ ತೆರಳಬೇಕಿರುವಾಗ ಶಿರಬೇಕು ತಿಂತೆಂದರು. ಮಂತ್ರಿಗಳೇ, ಮೀನಾಕ್ಷಿ, ನಿಮ್ಮನ್ನು ಇಲ್ಲಿಯವರೆಗೆ ಕರೆಸುವುದಕ್ಕೆ ಬಲವಾದಂತಹ ಕಾರಣವಿದೆ. ಅವಸರದ ಕರೆ ಕೇಳಿದ್ದು ಓಡೋಡಿ ಬಂದೆ. ಮಂತ್ರಿಗಳೇ, ಹ. ಈ ಸಮಯದಲ್ಲಿ ನಾನು ದಿಗ್ವಿಜಯಕ್ಕೆ ಹೊರಟವಳು. ಓಹೋ, ರಾಜಾದಿ ರಾಜರ ಗರ್ವವನ್ನೆಲ್ಲ ಮುರಿದು ಹ. ಮತ್ತೆ ನಾನು ಹಿಂತಿರುಗಿ ಬರಬೇಕೆನ್ನುವಂತಹ ಪಣವನ್ನು ತೊಟ್ಟವಳು. ತಾಯಿಯಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಹ. ವಿಕ್ರಮವೇ ಪಣ ಎನ್ನುವ ಹಾಗೆ ಸಾರಿದ್ದೇನೆ. ಓಹೋ. ದಿಗ್ವಿಜಯ ಮಾಡಬೇಕಾಗಿದೆ. ಹ. ಏನು ನಿಮ್ಮ ಅಭಿಪ್ರಾಯ? ಒಂದು ಮಾತು ಹೇಳ್ಬಹುದಾ ತಾಯಿ? ಏನದು? ತಾಯೇ ನೀನೆಂದ ನುಡಿ ಆಡಿದರೆ ಛತ್ರೆ ಕುಲದ
ನುಡಿಗಳನ್ನು ಕೇಳಬೇಕಮ್ಮ. ಹೇಳಿ. ನಿಮ್ಮ ಮಾತಿಗೆ ಎದುರಾಡ್ತೇನೋ ಅಲ್ಲ ಇನ್ನೊಂದು ಮಾತಾಡ್ತೇನೋ ಅಂತ ಬೇಸರ ಮಾಡಬಾರ್ದು. ಯಾಕಂದ್ರೆ ದಿಗ್ವಿಜಯಕ್ಕೆ ಹೊರಟವರು ನೀವು. ದಿಗ್ವಿಜಯ ಅಂದ್ರೆ ಎಂತವರಿಗಾದ್ರೂ ಒಂದೊಮ್ಮೆಗೆ ಭಯ ಎನ್ನುವುದು ಆವರಿಸಲೇಬೇಕು. ಯಾಕೆ? ಮುಂದಾಗಿ ಬರುವವ ಸಾಮಾನ್ಯದವನಾಗಿರುವುದಿಲ್ಲ, ಅವನಲ್ಲಿಯೂ ಸಾಮರ್ಥ್ಯ ಎನ್ನುವುದು ಮೈಗೂಡಿರ್ತದೆ. ಅವನನ್ನು ಸೋಲಿಸಬೇಕು ಅಂತಾದ್ರೆ ನಮ್ಮಲ್ಲೂ ಅಂತಹ ಸಾಮರ್ಥ್ಯವೇ ಬೇಕಾಗ್ತದೆ. ಈಗ ನೀವು ಹೊರಟದನ್ನು ನೋಡುವಾಗ ಮನಸ್ಸಿಗೇನೋ ಹಿತವೇ, ಯಾಕಂದ್ರೆ ನಮ್ಮ ರಾಜ್ಯ ವಿಸ್ತರಣೆ ಆಗ್ತದೆ. ಆದ್ರೆ ಯೋಚಿಸಬೇಕಾದ ಏನು ಬಲ್ಲಿರ ತಾಯೇ, ಏನು? ಈಗ ಹೊರಟು ನಿಂತದ್ದು ನೀವು ಹೆಣ್ಣಲ್ವೇ? ಈಗ ನಾನು ಹೆಣ್ಣು ಎನ್ನುವ ಹಾಗೆ ಹೆಣ್ಣು ನೀನವನೊಳಗೆ ಸಣ್ಣವಳು ದೂರದೊಳಗೆ ಹೆಣ್ಣು ನೀನವನೊಳಗೆ ಸಣ್ಣವಳು ದೂರದೊಳಗೆ ನಿನ್ನ ವಶಬಹರೆ ಭೂಭುಜರು ಪುಣ್ಯವಂತರ ಶೌರ್ಯವೆಂತಿಯುವುದು ಶಿವಬಲ್ಲ. ಇನ್ನು ಕೇಳುವುದೇನು ನಾವು? ಮಂತ್ರಿಗಳೇ, ನೀವು ಯುದ್ಧಕ್ಕೆ ನಿಂತಾಗ ಅಡ್ಡಿಯಾಗಬೇಕು ಅಂತಾದ್ರೆ ಕಾರಣ ಏನು ಬಲ್ಲಿರ? ಏನು? ನೀವು ಹೆಣ್ಣಿದ್ದೀರಿ. ಓಹೋ, ಯಾಕೆ? ಎದುರಾಗಿ ಬರುವವರು ಸಾಮಾನ್ಯರವರಾಗಿರುವುದಲ್ಲ, ವೈರಿಗಳ ಎದೆಯಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬಲ್ಲ ಪೌರುಷಾಗ್ರಣಿಗಳಿರ್ತಾರೆ. ಅಂತವರನ್ನು ಗೆಲ್ಲಬೇಕು ಅಂತಾದ್ರೆ ಎಂಟನೆಯ ಬಂಟರಿಗಾದ್ರೂ ಒಂದೊಮ್ಮೆಗೆ ಆಲೋಚನೆ ಮಾಡಬೇಕು. ಹೌದು. ಅಂತ ಅಲ್ಲಿ ಹೆಣ್ಣಾದಂತಹ ನೀವು ಹೊರಟಿದ್ದೀರಿ ಅಂತಾದ್ರೆ ನನಗೂ ಭಯವಾಗ್ತದೆ ಅಮ್ಮ. ಸಣ್ಣವಳು ನೀನು, ಸಣ್ಣವಳಾದಂತಹ ನೀವಿಂದು ದೂರಕ್ಕೆ ಹೋದ್ರಿ ಅಂತಾದ್ರೆ ನಾಳೆ ಆಗಬಹುದಾದಂತಹ ವೈಪರೀತ್ಯದ ಬಗ್ಗೆ ಚಿಂತೆ ಆಗ್ತದೆ. ಶಿವನಾಣೆಗೂ ಇದು ಸಾಧ್ಯವೇ ತಾಯೇ? ಮಂತ್ರಿಗಳೇ, ಅಮ್ಮ, ನಾನು ದಿಗ್ವಿಜಯಕ್ಕೆ ಹೊರಟಿದ್ದೇನಂತ ಹೇಳುವಾಗ ನನಗೆ ಪ್ರೋತ್ಸಾಹದ ನುಡಿಗಳನ್ನು ಹೇಳುವ ಬದಲು ನೀವು ನನಗೆ ಹೆದರಿಕೆಯ ಮಾತುಗಳನ್ನು ಆಡ್ತಾ ಇದ್ದೀರಿ. ನೀವಿನ್ನು ಸಣ್ಣವರಲ್ವೇ ತಾಯೇ? ಪ್ರಾಯ ಸಣ್ಣದು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಅದರಲ್ಲಿಯೂ ಹೆಣ್ಣೋರ್ವಳು ಯುದ್ಧಕ್ಕೆ ಹೊರಡುವುದು, ದಿಗ್ವಿಜಯಕ್ಕೆ ಹೊರಡುವುದು ಇದು ಸಾಧುವೇ? ಸಾಧು ಅಲ್ವಲ್ಲ. ಅವರನ್ನೆಲ್ಲ ಮಣಿಸುವುದಕ್ಕೆ ನಿಮ್ಮಿಂದ ಸಾಧ್ಯವೇ ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಚಿಂತಿಸುವಂತ ಅಗತ್ಯವೇ ಇಲ್ಲ. ನಿಮ್ಮಂತವರು ಹೀಗೆ ಹೆಣ್ಣು ಹೆಣ್ಣು ಮೂದಲಿಸಿಯೇ ಹೆಣ್ಣಾದವಳು ಮೂಲೆ ಗುಂಪಾದದ್ದು. ಹೆಣ್ಣೋರ್ವಳ ಕೈಯಲ್ಲಿ ಕತ್ತಿಯನ್ನು ಕೊಡಿ, ಅವಳು ಏನು ಮಾಡುತ್ತಾಳೆ ಎನ್ನುವುದಕ್ಕೆ ನಾನೇ ಸಾಕ್ಷಿ ಆಗ್ತೇನೆ. ಅಮ್ಮ, ನೀವೇನೋ ಬಾಲ್ಯದಲ್ಲಿ ಶಸ್ತ್ರಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದವರಿದ್ದೀರಿ. ಅಭ್ಯಾಸ ಅನುಗತವಾಗಿ ನಿಮಗೆ ವಿದ್ಯಾ ಬುದ್ಧಿ ಎಲ್ಲವೂ ಬಂದಿದೆ. ಹೌದು. ಹಾಗಿದ್ರೆ ದುರಕ್ಕೆ ಹೋಗುವಾಗ ನಿಮ್ಮ ಜೊತೆಗಿದ್ದು ನಾವು ಸಹಾಯವನ್ನು ಮಾಡಬೇಕಾಗ್ತದೆ. ಇಲ್ಲಿ ಹೇಳುವುದಿಷ್ಟೇ, ನೀವು ಯುದ್ಧಕ್ಕೆ ಬರುವುದು ಬೇಡ, ನೀವು ಅರಮನೆಯಲ್ಲೇ ಇರಿ. ನಾವು ಹೋಗಿ ದೂರದಲ್ಲಿ ಗೆದ್ದು ಕಪ್ಪ ಸಂಗ್ರಹಿಸಿ ಬರ್ತೇವೆ. ನೀವು ಹೋಗಿ ದೂರದಲ್ಲಿ ಗೆದ್ದು ಕಪ್ಪವನ್ನು ಸಂಗ್ರಹಿಸಿ ಬಂದ್ರೆ ನನ್ನ ಸಾಧನೆ ಲೋಕಕ್ಕೆ ತಿಳಿಯುತ್ತದೆ. ನಾನು ಏನು ಎನ್ನುವುದು ಲೋಕಕ್ಕೆ ಪ್ರಕಟಪಡಿಸುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ, ಉದಯಕ್ಕೆ ಉಷೆ, ರಾತ್ರಿಗೆ ನಿಶೆ ಅಲ್ವೇ? ಈ ಹಿಂದೆ ದುಷ್ಟನಾದಂತಹ ಮಹಿಷಾಸುರನ ಅಟ್ಟುಳಿ ಹೆಚ್ಚಾದಾಗ ಅವನನ್ನು ಕೊಂದದ್ದು ಯಾರು? ದುರ್ಗೆಯಾಗಿ ಬಂದು ಆ ಪರಮೇಶ್ವರಿಯೇ ಬಂದಿದ್ದ ಅಲ್ವೇ? ಅವಳ ಹಿಂದಿರುವಂತಹ ಶಕ್ತಿ ಏನು ಎನ್ನುವುದನ್ನು ನೀವು ಆಲೋಚಿಸಬೇಕು. ಶುಂಭದಾನವನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಶಾಂಭವಿಯಾದಳು. ಅವಳ ಹಿಂದಿರುವಂತಹ ಶಕ್ತಿ ಏನು ಎನ್ನುವುದನ್ನು ನೀವು ಆಲೋಚಿಸಬೇಕಾಗುತ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಭುವನಕ್ಕೆ ಭಾರತಿ ನಾನಿದ್ದೇನೆ, ಹೆದರುವಂತಹ ಅವಶ್ಯಕತೆಯೇ ಇಲ್ಲ. ಈ ನಾಡಿಗೆ ಭುವನೇಶ್ವರಿ ನಾನಿದ್ದೇನೆ, ಈ ನಾಡಿನ ಕೀರ್ತಿಯನ್ನು ನಾನು ಉತ್ತುಂಗಕ್ಕೆ ಏರಿಸುತ್ತೇನೆ ಎನ್ನುವಂತಹ ನಿಮ್ಮ ಮಾತು ಕೇಳಿ ನನಗೂ ಧೈರ್ಯ ಬಂದಿದೆ. ಹೌದಲ್ಲ? ಅವರಕ್ಕೆ ಹೋಗುವಾಗ ನಿಮ್ಮ ಸಾಮರ್ಥ್ಯ ಎಷ್ಟು ಅಂತ ತಿಳಿಬೇಕಿತ್ತು. ಹೌದೇ? ಅದಕ್ಕಾಗಿಯೇ ಕೇಳಿದೇನಷ್ಟೇ. ಹಿರಿಯರು ಜೊತೆಗಿರುವಾಗ ನಾವ್ ಯಾಕೆ ಅಂಜಬೇಕು? ಹಾಗಾದ್ರೆ ನಿಮ್ಮ ಧೈರ್ಯದ ಮಾತುಗಳನ್ನು ಕೇಳಿ ನನಗೂ ಕೂಡ ಉತ್ಸಾಹ ಅಧಿಕವಾಗಿದೆ. ಹೀಗೆ ಹೋಗುವುದೇ? ಹೇಗೆ ತಾಯಿ? ಹೋಗುವಂತಹ ಬಗೆ ಹೇಗೆ ಗೊತ್ತೇ? ಹರಿಗಳು 6,000 ಕೊರೆಗಳು, 26,000 ಕುದುರೆ ರಥಗಳು, 26,000 ಕುದುರೆ ರಥ,
ಲಕ್ಷಗಳು 8 ಲಕ್ಷ ತಾಳು. ಸೇನೆಯು ಧೀರೆಯಾಗಿಯ ದೇವಿ ಏತಳು ದಿವ್ಯ ಮಣಿರಥವ ಮಂತ್ರಿವರ್ಯ, ದಿಗ್ವಿಜಯಕ್ಕೆ ನಾವು ಹೊರಟವರಿದ್ದೇವೆ. ಬರಿಗಾಲಲ್ಲಿ ನಡೆಯುವುದಲ್ಲ. ಇದಕ್ಕೆ ಬೇಕಾಗಿ ಸಕಲ ಸೇನೆಗಳೇ ಸಿದ್ಧವಾಗಬೇಕಾಗಿದೆ. ಅದಕ್ಕೆ ಬೇಕಾಗಿ 3,000 ರಥಗಳು, 6,000 ಆನೆಗಳು, 26,000 ಕುದುರೆಗಳು, 8 ಲಕ್ಷ ವೀರ ಭಟರು. ಅಷ್ಟು ಮಾತ್ರವಲ್ಲ, ಗಜದ ಗಂಠಾರವ, ಭಯದ ಹೇಷಾರವ ಮಾತ್ರವಲ್ಲ, ನಡೆವ ಸೇನಾರವ, ಕಿಲ ಕಿಲ ರವದೊಂದಿಗೆ ನಾವು ಸಾಗಬೇಕಾಗಿದೆ. ದಿವ್ಯ ರಥವನ್ನು ಏರಿಕೊಳ್ಳುತ್ತೇವೆ. ಮಂತ್ರಿವರ್ಯ, ಹಲವಾರು ವೀರರೆಲ್ಲ ಸೋಲಿಸಿ ಬಂದಿದ್ದೇವೆ ನಾವು. ನಿಜ. ಅಂಗ, ವಂಗ, ಕಳಿಂಗ, ಕಾಂಬೋಜ ಮುಂತಾದಂತಹ ದೇಶದ ಯಾರೆಲ್ಲ ವೀರಭಟರಿದ್ದಾರೆ ಅವರನ್ನೆಲ್ಲ ಸೋಲಿಸಿ ತಪ್ಪ ಕಾಣಿಕೆಯನ್ನು ಸಲ್ಲಿಸಿದ್ದೇವೆ. ಹೊರೆಯಾಗಿ ಊರಿಗೆ ಹೋಗಿದೆ. ಹೌದಲ್ಲ? ಈಗ ನಾವು ಬಂದು ಸೇರಿದಂತಹ ಪ್ರದೇಶ ಯಾವುದು? ಇಲ್ಲಿ ವಾತಾವರಣ ವ್ಯತ್ಯಾಸ ಆಗುತ್ತಾ ಉಂಟು. ಚಳಿ ಚಳಿ, ಅಲ್ಲೆಲ್ಲ ಬಿಸಿ ಬಿಸಿ. ಹೌದು. ಯಾಕೆ ಹೀಗೆ ಚಳಿ? ಇಂತಹ ತಂಪು ವಾತಾವರಣ. ಹಾಗಾದ್ರೆ ಈ ಊರು ಯಾವುದು? ಯಾವ ಊರು? ಅರ್ಥವಾಯ್ತು ನನಗೆ. ಏನಮ್ಮ? ಕಾಶ್ಮೀರ. ಹಿಮದ ರಾಶಿ ಕಾಣುವಾಗಲೇ ಗೊತ್ತಾಗ್ತಾ ಇದೆ ಅಲ್ವೇ? ಶಾರದೆಯ ವಾಸಸ್ಥಳ ಇದು. ಹೌದಂತೆ. ಅಲ್ವಾ? ಹಾಗಾದ್ರೆ ಇಲ್ಲಿಗೆ ಯಾರಾದ್ರೂ ಅಧಿಕಾರಿಗಳು ಬೇಕು. ಬೇಕಾಗುತ್ತದೆ. ಅವರನ್ನು ಕೇಳಿ ನಾವು ಮುಂದೆ ಹೋಗಬೇಕಾಗುತ್ತೆ. ಒಳಗೆ ಹೋಗ್ಬೇಕು ಅಂತಂದ್ರೆ ದಾರಿಯಲ್ಲಿ ಯಾರಾದ್ರೂ ಇರ್ತಾರಲ್ವಾ? ನೋಡುವ. ನೋಡೋಣಂತೆ. ಇಲ್ಲಿ ಹಿಮಾಲಯದ ಪ್ರದೇಶ. ಹೌದು ಇಲ್ಲಿ ಕರಡಿ ವಾಸವಾಗಿತ್ತು. ಹೌದು ಹೌದು. ಈ ಕಾಶ್ಮೀರದಲ್ಲಿ ಹಾಗೆ ಅಂತೆ. ಹಿಮವತ್ ಪ್ರದೇಶ ಅಲ್ವಾ? ಕರಡಿಗಳು ಅಧಿಕವಾಗಿ, ಅದರಲ್ಲಿಯೂ ಬಿಳಿ ಕರಡಿ, ಬಿಳಿ ಕರಡಿ, ಹಿಮ ಕರಡಿ, ಹಿಮ ಕರಡಿ. ಹೌದೌದು. ಈ ಪ್ರಾಣಿಗಳ ತಂಟೆ ನಮಗೆ ಬೇಕು. ಹೌದಪ್ಪ. ಪ್ರಾಣಿಗಳ ಚಿಂತೆ ನಮಗೆ ಬೇಡ. ಬೇಕಾಗುದಿಲ್ಲ. ಈ ಪ್ರಾಣಿಗಳೆಲ್ಲ ತಲೆಗೆ ಇಟ್ಟುಕೊಳ್ಳುತ್ತವ? ಅಮ್ಮ, ಏನು? ಈ ಪ್ರಾಣಿ ಹಲ್ಲೆರಡು ಹೋಗಿ ಪ್ರಾಣಿ ಹಲ್ಲೆರಡು ಹೋಗಿದೆ ಅಲ್ವಾ? ಮತ್ತಿದೆಂತದ್ದು ಕಪ್ಪು ಕಪ್ಪು? ಬಿಳಿ ಅಂತ ಹೇಳಿದ್ರೆ ಪೂರ್ಣ ಬಿಳಿ ಇರಬೇಕು. ಇದು ಹಾಗಲ್ಲ, ಸ್ವಲ್ಪ ಕಪ್ಪಿದೆ. ನಮ್ಮನ್ನು ನೋಡ್ತಾ ಉಂಟು. ಈಗ ಅರ್ಥ ಆಯ್ತು. ಏನು? ಮುಖ ನೋಡುವಾಗ ಪುರುಷರ ದೇಹ ನೋಡುವಾಗ ಪ್ರಾಣಿಯ ಪುರುಷ ಮೃಗ. ಪುರುಷ ಮೃಗವಾಗಿರ್ಬೇಕು, ಇಲ್ಲದಿದ್ರೆ ಮಿಶ್ರ ತಳಿ ಇದಾಗಿರ್ಬೇಕು ಅಲ್ವಾ? ಓಯ್! ಮಸ್ತ್ ಆಯ್ತು ಹೀಗೆ. क्या कष्ट है आपको? ಇದು क्या कष्ट है आपको? ಅಮ್ಮ, ಯಾವ ಭಾಷೆ ಯಾವುದು? ಇದು ಯಾವ ಭಾಷೆ? ಬಹುಶಃ ದೇವನಾಗರಿ. ಇದು ನಮ್ಮ ಭಾಷೆ ಅರ್ಥ ಆಗುದಿಲ್ವಾ? आपका भाषा नहीं है? ನಮ್ಮದು ಕನ್ನಡ. ಕನ್ನಡ कन्नड़? ಹೌದು. मेरे को हिंदी एक काश्मीर है ना? ಹೌದಾ? हाँ। ಈಗ ಏನು? ಏನು? ನಮಗೆ ದಾರಿಗೆ ಅಡ್ಡವಾಗಿ ನಿಂತಿದ್ಯಲ್ವಾ? ಹಾ. ದಾರಿ ಬಿಡಬೇಕು ಅಂತ.
हम इधर है ना, इधर ही रहते हैं, इधर का आदमी नहीं है। ಅಂದ್ರೆ इधर से इधर आया। ಎಂತ ಹೇಳಿದವ? ನಾವು ಇಲ್ಲಿಯೇ ಇರುವವರು, इधर का आदमी नहीं है, ಇಲ್ಲಿಯೇ ಮನುಷ್ಯರು ಇರುವ. नहीं है। ए, मैं इधर का आदमी नहीं है, ನೀನು ಇಲ್ಲಿಯವನಲ್ವಾ? उधर से इधर आया, इधर रहता है अभी। ಅಲ್ಲಿಂದ ಇಲ್ಲಿಗೆ ಬಂದದ್ದು. अभी इधर रहता है। ನೀನು ಇಲ್ಲೇ ಇರುವುದೀಗ. हाँ, ಅಂದ್ರೆ ನೀನು ಇಲ್ಲಿಗೆ इधर आज मैं ಮಂತ್ರಿಗಳೇ, ಅಮ್ಮ ಎಂತ ಒಂದು ಅವಸ್ಥೆ ನೋಡಿ, ಎಂತ ಒಂದು ಅವಸ್ಥೆ ನೋಡಿ. ಕಾಶ್ಮೀರದ ಅರಸ ಅಂತ ಹೇಳ್ತಾನೆ ಇವ. ಎಲ್ಲ ಕಳೆ- ಯಾವುದೂ ಇಲ್ಲ, ಯಾವುದು ಮೈ ಮೇಲೆ ಇಲ್ಲ ಇವನು. ಕಿರೀಟವೂ ಹೋಗಿದೆ, ಹೋಗಿದೆ. ಈಗ ಇಷ್ಟು ಉಳಿದಿದೆ, ಇಷ್ಟು ಉಳಿದಿದೆ. ಈಗ ಇದನ್ನು ಉಳಿಸಿದ್ದಾನೆ. ಹೌದೌದೌದು. किरीट का आदमी नहीं ಅಲ್ಲ, है। ಇದು ಉಳಿಸಿದ್ದ ಅಥವಾ ಯಾರಾದ್ರೂ ಹಾಕಿದ್ದ? ये नहीं है, यार यार हाकुदिಲ್ಲ, हाँ? ये मेरा है, मेरा। ಎಂತದ್ದು? ಅವನಿಗೆ ಯಾರ್ಯಾರು ಹಾಕುದಿಲ್ಲ, ಅವನ್ನೇ ಯಾರ್ಯಾರಿಗೆ ಹಾಕ್ತಾನೆ. ಆ ये ನೀನು ಯಾರ್ಯಾರಿಗೆ ಹಾಕುದ? अब इधर आके क्या बोला, ये क्या बोला, ಇದಕ್ಕೆಂತದ್ದು? क्या बोला वो आदमी, क्या ಹಿಮ बोला? ಹಿಮ ಕರಡಿ. हिमा कारडी नहीं है, इधर चली है ना, चली। ತಂಪಾದ ವಾತಾವರಣ. ಅಲ್ಲ, ನಿನಗೆ ಆ ಭಾಷೆ ನಿನ್ನ ಭಾಷೆಗೆ ಬರುದಿಲ್ವಾ? ಅದು? और ನಿನ್ನ ಭಾಷೆಯಲ್ಲಿ ಅದಕ್ಕೆ ಎಂತಂತ ಬರುದಿಲ್ವಾ? आपको अर्थ ಆಗ್ತದೆ, ಆಗುತ್ತದೆ. ಆಗುದಿಲ್ಲ। ನೀ ಅರ್ಥ ಮಾಡಿಸಿದ್ರೆ ಅರ್ಥ ಆಗುತ್ತದೆ. आपका अर्थ नहीं होता, मैं उधर से इधर है बोल के इधर नहीं नहीं क्या बोला तू आप, ಎಂತ? हैं? ನಿನ್ನ ಭಾಷೆಯಲ್ಲಿ ए अंगी ಅದು ಅದು ನಮ್ಮ ಭಾಷೆಯಲ್ಲಿ. ನಿನ್ನ नहीं तो आप बोलो, मेरा भाषा में क्या बोलते हैं इसको, ನನಗೆ ನಿನ್ನ ಭಾಷೆ ಬರುದಿಲ್ಲ. ಗೊತ್ತಿಲ್ಲ है ना, वे अंगी बोलते हैं, ಈಗ ಗೊತ್ತಾಯ್ತು। हाँ, क्या लड़की है, उधर का लड़की इधर लेके आया, वो छोड़ के आओ उधर मार्गದ ಬದಿಯಲ್ಲಿ ಬಿಟ್ಟು आओ। ಅಲ್ಲ, ನೀನೇ ಹೋಗು. ಯಾಕೆ ನಮ್ಮನ್ನೆಲ್ಲ ಬಿಡುವ ಹಾಗಿಲ್ಲ. ಹಾ. ನಿನ್ನನ್ನಾದ್ರೆ ಬಿಡ್ಬೋದು, ಯಾವ್ದ್ರಲ್ಲಾದ್ರೆ ಹಾಕಿದ್ರೆ ಹೋಗ್ತೀನಿ. ಹೋಗ್ಲಿಕ್ಕೆ ಅಲ್ಲಿ ಬಿಡ್ಲಿಕ್ಕೆ उधर का आदमी नहीं है, हमारा राज्य के आप आने का मेरा बात करता है, ನಿನಗೆ क्या बात करता है, ನಾವು ಎಲ್ಲಿಯವರಂತ ಗೊತ್ತುಂಟ ನಿನಗೆ? कौन हूँ तू, कौन ಹ? तू कौन रे, कौन ಅಮ್ಮ, तुम कौन, ಇಂಥವನಿಗೆ ನಿಮ್ಮ ಪರಿಚಯ ಹೇಳುದು ಹೇಳುದಾ? ಹೇಳುದಾ? ನಾವೆಣಿಸಿದ್ದು ಇಲ್ಲಿಗೆ ಅಧಿಕಾರಿ ಅಂತ. ಇವ ಅಧಿಕಾರಿ ಇವ ನೋಡಿದ್ರೆ ಇವ ಅಧಿಕಾರಿ ಅಲ್ಲ, ಇವ ಎಲ್ಲ ಬಿಟ್ಟವ. 3 ಬಿಟ್ಟವರಿಗೆ ಮರ್ಯಾದೆ ಇಲ್ಲ ಅಂತ ಹೇಳಿ. ಮೂರು ಬಿಟ್ಟವಲ್ಲ, ಮತ್ತೆಂತದ್ದು? इधर का आदमी बोलने तो ये ना दरवाजा बड़ा वाला दरवाजा ना, इधर कवಳು कवಳು, ಹಾ, ಕಾವಲಿಗಿದ್ದವ ನೀನು. ಕಾವಲಿಗೆ नहीं है, ಕಾವಲಿಗೆ ಇಲ್ಲಕ್ಕೆ क्या है, ದೋಸೆ खाना का है ना ಕಾವಲಿಗೆ, ಅದು ಗೊತ್ತಾಗ್ತದೆ ನಿನಗೆ. ಹಾ ಕಾವಲು ಕಾಯ್ಲಿಕ್ಕೆ ಇರುವ हाँ, ನೀನು. हाँ, हाँ। कावलू खाने का। ನಾನೆಣಿಸಿದ್ದು ನೀನು ದೊಡ್ಡ ಶಕ್ತಿಗಾರ ಅಂತ ಹೇಳಿ. अरे शक्तिकार है, मैं शक्तिकार है, क्या है, मैं शक्तिकार है, आप शक्तिकार है ना? ಅಲ್ಲ ಅಲ್ಲ, ನಾವು नहीं। ಅದಾಗುದಿಲ್ಲ. हाँ, छोड़ो, ಶಕ್ತಿಗಾರ ಅಂತ ಹೇಳಿದ್ದು. ಶಕ್ತಿಗಾರ. ಹಾ. ಹಾ. ಈಗ ನೋಡಿದ್ರೆ ಇನ್ನು ಶಕ್ತಿವಿಲ್ಲ, ಎಂತದ್ದು ಇಲ್ಲ. शक्ति है मेरे पास है, ಎಂತದ್ದು? अब दिखता है क्या, क्या हो? मेरा शक्ति दिखता है क्या, ನೋಡುವ 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 हाँ। ನೋಡುವ. क्या नोडवा, हाँ? मेरा इधर यजमान है, हाँ। मेरा धनी, हाँ। मेरे पास बोला हाँ। अधिक प्रसंग नहीं करो, आपको कितने उतना करो बोला मेरा। ನೀನು ಮಾಡುದು ಅದೇ ಅಲ್ವಾ? हाँ, क्या क्या ಅಧಿಕ ಪ್ರಸಂಗ. अधिक प्रसंग नहीं है, ನಾವೀಗ ಹೋಗುತ್ತೇವೆ. वो किधर ಹೋಗ್ತಾ है, ಕಾರಿನ ಗಂಟಿಗೆ ಕೊಡ್ತಾ है। ನೀ ಏನ್ ಮಾಡ್ತಿ? हाँ? ನೀ ಏನ್ ಏನ್ ಮಾಡ್ತಿ? ಮಾಡ್ತಿ, एक बात सुनो, इधर आके बड़ा बड़ा बात करते हैं ना, हाँ। इधर का राजा कौन आपको ಯಾರು ಇಲ್ಲಿ ಅರಸ ಯಾರು? यार एक पता बोलो, पता हमको खवंदन शूर से न पहुंचा, हमको खवंदा शूर से न बचा, शूर से न बचा, शूर से न बचा, हमको 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 खोवंदागे
खंडे बम काट कर नहीं छल बेटे छल बेटी छल बेटे छल बेटी छल बेटी खंडे बम कर नहीं चल बेटे छोड़ के बोला हमको खावंद है शूर से नहीं बादशाह तुमको दरवाजे हम नहीं छोड़ेंगे ದೊಡ್ಡ ಮಾತಾಡ್ತೀನಿ ನೀನು ನಾನು ನೀನೇ ದೊಡ್ಡವ ಅಂತ ಹೇಳಿ ಇದಕ್ಕೊಬ್ಬ ದೊಡ್ಡವ ಇದ್ದಾನ ए छोटी ಆ? छोटी छोटी बोलने तो सन्नದು ಇದು ಸಣ್ಣದು ಕಾಣುತ್ತದೆ ನಿನಗೆ हाँ ये बेटी ಹಾ. ये बेटी ಎಂತದ್ದು ಹ? ಯಾವ ಭೇಟಿ बेटी बोलने तो ಮಗಳು ಮಗಳು ಆ. ಯಾರಿಗೆ ಸಣ್ಣ- ಹ? ಯಾರಿಗೆ ಮಗಳು ಹಾ ನನಗೆ ಮಗಳಲ್ಲ ನನಗೆ ಇದು ಮಗಳಾದ್ರೆ ನೀನು ಮಗ ಆಗ್ತ್ಯಾ ನಾನು ಮಗಲ್ಲ. ಹಾ ओ ए बेटी ಎಂತದ್ದು इधर से चल ಆಗದಿಂದ ನೋಡಿದ್ರೆ ಇಲ್ಲಿಂದ ಹೋಗಂತ ಹೇಳ್ತೀನಿ तुमको मैं नई दरवाजा खोलेंगे ಇಲ್ಲಿಗೆ ಬಂದದ್ದು ಹೋಗ್ಲಿಕ್ಕೆ ಅಲ್ಲ ಹಾ. ಇಲ್ಲಿದ್ದವರಿಗೆ ಬಾರಿಸ್ಲಿಕ್ಕೆ ಬಂದದ್ದು बारिशलिके ನಾವು मेरा दनी है ना यजमानರು ಎಂತ ಕಂಡ್ರೆ वो चेंडे नहीं है बारिशलिके ಹಾ? ओ ಕಂಡ್ರೆ हमारा ಹೇಳಿದ್ರೆ खंड्रे नहीं है खंड्रे उधर ಎಲ್ಲಿ उधर हाँ। हाँ वो खंड्रे नहीं है मतलब- खंड्रे हमारा हाँ। बादशाह ಹಾ बादशाह ಹ್ಮ್ आपको पहचाने ಯಾರು सूरज सेन हमको ಹಾ ಅದು ನಿನ್ನ ನೋಡುವಾಗಲೇ ಗೊತ್ತಾಗ್ತದೆ ನಾವು ಅಂತದ್ದೇ ಆಗಿರ್ಬೇಕಂತ ಹೇಳಿ क्या ನೀ ಹೇಳಿದ್ಯಾ हमको हमको बादशाह सूरज सेन ಹಾ ನಿಮಗೆ हाँ ಹಾ सूरज सेन ನಮಗಲ್ಲ ಹಾ. इधर आप आया ना हम्म। अभी निमिगा ಕೂಡ ಬಾದಶಾ ಸುರಸೇನೆ ನಮಗೆಲ್ಲ ಆಗುದಿಲ್ಲ ನಾವು ಇಲ್ಲಿಯವರಲ್ವಾ ಆ? ನಾವು ಬೇರೆ ಲೋಕದಿಂದ ಬಂದವರು ಬೇರೆ ಇದರ ಊರಿನ- ಇದರ ಬೇರೆ ಊರಿನಿಂದ ಬಂದವರು ನಾವು इधर से आया इधर ನಾವು ಪಾಂಡ್ಯ ದೇಶದಿಂದ ಬಂದವರು पांड्या ಹ್ಮ್. हाँ ಪಾಂಡ್ಯ पाडिया ಅಭ್ಯಾಸ ಉಂಟ ನಿನಗೆ पाडिया ಎಂತದ್ದು पाडिया ನೋಡ ಅದನ್ನು ಮಾಡು पाडिया मत मारना मेरे को ಅಲ್ಲಿ हाँ। ಹೇಳಿದ್ದಲ್ವಾ ನಮ್ಮ नहीं ದ್ರಾವಿಡ छोड़ेगा ಭಾಷೆಯ आपको, हाँ। मत मारना ಪಾಂಡ್ಯ पाडिया ಪಾಂಡ್ಯ ದೇಶದ ಒಡತಿ ನಾನು हाँ ಮೀನಾಕ್ಷಿ ಎನ್ನುವ ಹಾಗೆ ನನ್ನ ಹೆಸರು हाँ ನನ್ನ हाँ ಎಂತದ್ದು और ಮತ್ತೆಂತದ್ದು और क्या बोलो ದಿಗ್ವಿಜಯಾರ್ಥಿಯಾಗಿ ಬಂದವರು ನಾವು आपका बाप का नाम क्या है ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ನಿನ್ನಲ್ಲಿ ಹೇಳುವುದಿದ್ರೆ मैं उधर अच्छा, और जाके करते माता उधर जाके बोला है ना आपका नाम बोलने का ಇಷ್ಟು है। ಹೇಳು ಅಷ್ಟೊತ್ತಿಗೆ ಅವನು क्या ಸರಿ- इष्टू ये लोग क्या बात करते हैं आप ಆ? मेरे ಅಲ್ಲ, बाप ಒಂದು- संबल देते हैं ना ನಿನಗೆ ಹೆಚ್ಚು ಸಂಬಳ ನಮ್ಮ ಊರಲ್ಲಿ ಕೊಡ್ತೇವೆ ಬರ್ತೀಯ ನೀನು हाँ? ಹೆಚ್ಚು ಸಂಬಳ ನಮ್ಮ ಊರಲ್ಲಿ ಕೊಡ್ತೇವೆ ಬರ್ತೀಯ ನೀನು नहीं आता है हाँ? हम इधर संबल हाँ, को नहीं ಅಲ್ಲಿ भरोसा करते हैं ಅಲ್ಲಿ ಹಾಸ್ಯ ರಸ ಮಾಡೋದಕ್ಕೆ ಇದು ಬರ್ತೀಯ ಆ? ನೀನು ಅದಕ್ಕೆ ಬೇಕಾಗುತ್ತದೆ ಹಾಸ್ಯ ರಸ? ಇದೆಲ್ಲ नहीं आज आज के बाद मैं आज से रसा छोड़ा ಯಾಕೆ छोड़ के इधर आया ಅದೇನು आज के ಬೈತಾ ಇಲ್ಲ अच्छा अच्छा ನಿನಗೂ ಬೈತಾರ हाँ हाँ ಅಲ್ಲ ಬೈಯುವಾಗೆ ಮಾಡುದು ಯಾಕೆ ನೀನು हैं? ಬೈಯದ ಹಾಗೆ ಮಾಡ್ಬೇಕು नहीं है क्या करने तो वो बैठते हैं हम क्या करने का ನೀ ಎಂತ ಮಾಡಿದ್ದಿ और क्या ಎಂತ कुछ ಮಾಡಿದ್ದಿ नहीं किया वो बैठते थे हाँ। कुछ आदमी लिखा के दिखता है हाँ। कुछ आदमी बैठता है कुछ आदमी मेरे को मारने को आता है हाँ। नहीं क्या करने का है हमारा ಯಜಮಾನ್ बहुत ಗಟ್ಟಿ है ಆಹಾ. वो ಯಜಮಾನ್ ಎಷ್ಟರವರೆಗೆ ಇರ್ತದೆ ಅಷ್ಟರವರೆಗೆ ನಾವು ಕುಚ್ ನೈ ಚೋಡ್ತಾ है ಯಾರು ಬಂದ್ರು ಹೊಡಿತದೆ ಹೌದಾ ಹಾ. ಈಗ ನೀನು ಹೋಗಿ ಹೇಳ್ಬೇಕು ಅವನಲ್ಲಿ ये मेरा हमारा सूरज सेन प्रभु है ना हाँ। वो बोला और अधिक प्रसंग नहीं करने का ಅದು ನೀ ಮಾಡುದು ಈಗ कुछ आने तो हाँ। मेरे पास आके बोलो हाँ। बाद में मैं करता है बोला ಅಧಿಕ ಪ್ರಸಂಗ ಮಾಡುದು ನೀನು ಮತ್ತೆ ಅಧಿಕ ಪ್ರಸಂಗ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ. ಮತ್ತೆ ಹೀಗೆಲ್ಲ ಮಾಡಿದ್ರೆ ಮತ್ತೆ ನಿಮ್ಗೆ ಹೇಳದಿರ್ತಾರ आपको नहीं समझता है ಎಂತದ್ದು मेरा पास बोला हाँ। अधिक प्रसंग नहीं करने का हाँ। कुछ आदमी उधर आने तो मेरे पास आके बोला बोला हमारा प्रभु हाँ। हाँ हाँ, हो अब भेड़ो। नहीं है कुछ ನಾವೆಲ್ಲ हाँ। ಬರ್ಲಿಕ್ಕೆ
ನಮಾಮಿ. ಸರ್ವಾಧಿಕಾರಿ ಯಾರು ಅಂತವಲ್ಲರಿ ಶೂರಸೇನ ಮಹಾಪ್ರಭು ಎಂದು ಬಂದಿದ್ದೇನೆ. ಏನು ಹೊರಟು ಬಂದ ಕಾರ್ಯ? ವಿಚಾರವಾಗಿ ಆಲಿಸಬೇಕು ಸ್ವಾಮಿ. ಧರಣಿಪತಿ ಶೂರಸೇನನು ಶೂರಸೇನನು ಬೆರೆಯುತ್ತೀರಿ ಓಲಗೆ ದೋಳಿವನೋ ಬೆರೆಯುತ್ತೀರಿ ಓಲಗೆ ದೋಳಿವನೋ ಮಂದಿ ಮಾರ್ಬಲ ಸಹಿತ ಆ ದಿನ ಗರುಷದಿಂದ ಮಂದಿ ಮಾರ್ಬಲ ಸಹಿತ ಆ ದಿನ ಗರುಷದಿಂದ ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ಕುಲದೇವರನ್ನು ಮನಸ್ಸಿನಲ್ಲೇ ನೆನೆಸಿಕೊಂಡು ಓಲಗವನ್ನು ಬಂದು ಸೇರಿದ್ದೇನೆ. ಒಂದು ಮಾತು ಹೇಳ್ಯೋ, ವ್ಯಕ್ತಿಯೊಬ್ಬನಿಗೆ ಜೀವನದಲ್ಲಿ ವಯಸ್ಸು ಎನ್ನುವುದು ಕೇವಲ ಸಂಖ್ಯೆಯೇ ಹೊರತು ಅದು ಅವನ ಆಯುಷ್ಯವನ್ನು ದೂರಗೊಳಿಸಿ ಅವನ ಮರಣವನ್ನು ಹತ್ತಿರಗೊಳಿಸುವಂತಹ ಸಾಧನ ಖಂಡಿತವಾಗಿಯೂ ಅಲ್ಲ ಎನ್ನುವ ಹಾಗೆ ತಿಳಿದವ ಈ ಶೂರಸೇನ. ಆಗುವುದಕ್ಕೆ ನಮಗೂ ವಯಸ್ಸಾಗುತ್ತಾ ಬಂತು. ಹಾಗಂತ ಒಬ್ಬ ಸದೃಢನಾದವ, ಒಬ್ಬ ಬುದ್ಧಿವಂತನಾದವ ಹೇಗೆ ಆಲೋಚನೆ ಮಾಡಬೇಕು? ಜೀವನದಲ್ಲಿ ನಿಜವಾದ ಯೌವನ ಪ್ರಾರಂಭ ಆಗುವುದು 50 ವರ್ಷ ದಾಟಿದ ಮೇಲೆ ಅಂತ ತಿಳ್ಕೊಂಡವರು ನಾವು. ಆದ್ರಿಂದ ನಮಗಿನ್ನೂ ವಯಸ್ಸಾಗಲಿಲ್ಲ. ವಯಸ್ಸಾದದ್ದು ಯಾವುದಕ್ಕೆ? ನಮ್ಮ ಮುಖದಲ್ಲಿರುವಂತಹ ಗಡ್ಡಕ್ಕೋ ಮೀಸೆಗೋ ಅಥವಾ ದೇಹಕ್ಕೋ? ನಮ್ಮಲ್ಲಿರುವಂತಹ ಮನಸ್ಸಿಗೆ ವಯಸ್ಸಾಗುವುದಕ್ಕುಂಟ? ಖಂಡಿತವಾಗಿಯೂ ಇಲ್ಲ. ಹಾಗಂತ ಪೂರ್ವಾರ್ಜಿತವಾಗಿ ಬಳುವಳಿಯಾಗಿ ಬಂದದ್ದು ಹಿರಿಯವರಿಂದ. ಕಾಶ್ಮೀರ ದೇಶದ ರಾಜ್ಯ, ಈ ರಾಜ್ಯದ ಅಧಿಕಾರವನ್ನು ಹಿರಿಯವರು ಮಾಡಿಟ್ಟಂತಹ ಕೀರ್ತಿಗೆ ಕುಂದುಕೊರತೆ ಬಾರದ ರೀತಿಯಲ್ಲಿ ಪಾಲಿಸ್ತಾ ಇದ್ದೇನೆ ಎನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿ ಖಂಡಿತವಾಗಿಯೂ ಉಂಟು. ನಮ್ಮಲ್ಲಿ ನೋಡಿ ಸ್ವಾಮಿ, ಯಾವುದಕ್ಕಾದ್ರೂ ಕೊರತೆ ಉಂಟಾ? ಪ್ರಕೃತಿಯಿಂದಲೇ ಆರಂಭ. ಪ್ರಕೃತಿ, ಒಳ್ಳೆಯ ಪ್ರಕೃತಿ ನಿಮಗೆ ನೋಡುವುದಕ್ಕೆ ಸಿಗುವುದು ಎಲ್ಲಿ? ಕಾಶ್ಮೀರದಲ್ಲಿ. ಒಳ್ಳೆಯ ಸೌಂದರ್ಯ ನೋಡುವುದಕ್ಕೆ ಸಿಗುವುದು ಎಲ್ಲಿ? ಕಾಶ್ಮೀರದಲ್ಲಿ. ಸಂತ ಮಹಂತರಿಗೆ ಸರಿಯಾದ ಮಾನ್ಯತೆ ದೊರಕುವುದು ಎಲ್ಲಿ? ನಮ್ಮ ಕಾಶ್ಮೀರದಲ್ಲಿ. ಹಾಗಾದ್ರೆ ಈ ಕಾಶ್ಮೀರವನ್ನು ಪಾಲಿಸ್ತಾ ಇರುವಂತಹ ನಾನೇ ಧನ್ಯ ಎನ್ನುವ ಹಾಗೆ ಭಾವಿಸ್ತೇನೆ. ಭರತ ವರ್ಷದ ಭೂಷಿರ ಮಂದಿರದಂತೆ ವಿಜೃಂಭಿಸ್ತಾ ಇದೆ ಭರತ ಭೂಮಿಯಲ್ಲಿ ಕಾಶ್ಮೀರ. ಇಲ್ಲಿಯ ಅರಸನಾಗಿ ಪಾಲಿಸ್ತಾ ಏನು ಒಂದು ಶಬ್ದ ಧರಣಿಪತಿ ಲೋಲಿದೆಯೋ ಬಂದಿಗುದು ಅರಿದು ಪರದೇನೆದೆಯೋ ಧರಣಿಪತಿ ಲಾಲಿದೆಯ ಬಂದಿಗುದು ಅರಿದು ಪರದೇನಿದೆಯ ಧರಣಿ ಅಗಲಗೆ ಇರ್ಪುದು ಧರಣಿ ಅಗಲಗೆ ಇರ್ಪುದು ನೋಡಿದರೆ ಶರದಿ ಎಂದದಿ ತೋರ್ಪುದು ಧರಣಿಪತಿ ಏನು ನಿನ್ನ ಕಪಾಲಕ್ಕೆ ಬಾರಿಸ್ತಾನೆ. ಭಾಷೆ ಎನ್ನುವುದು ಯಾಕಿರುವುದು? ಮತ್ತೊಬ್ಬನ ಜೊತೆಯಲ್ಲಿ ಸಂಭಾಷಿಸುವುದಕ್ಕೆ. ನಾನು ಹೊಸಬನ ಅಲ್ಲಲ್ಲ, ಮತ್ತೆ ನನಗೆ ಯಾಕೆ ಆ ಭಾಷೆ? ನಾವು ಯಾವಾಗಲೂ ಮಾತಾಡುವ ಭಾಷೆಯನ್ನೇ ಮಾತಾಡು. ಮತ್ತೆ ನನಗೆ
ಪದ್ಯ ಆ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಅದ್ ಯಾಕೆ? ಯಾಕೆ? ನೀನು ಈ ಭಾಷೆಯಲ್ಲಿ ಯಾವುದೂ ಸರಿ ಮಾತಾಡುವುದಿಲ್ಲ, ಆದ್ರಿಂದ ಆ ಭಾಷೆಯಲ್ಲಿ ಮಾತಾಡು ಅಂತ. ಓ, ಹಾಗೆ ಹೇಳಿದ್ದ. ನೀನು ಈ ಭಾಷೆಯಲ್ಲಿ ಮಾತಾಡಿದ್ದನ್ನು ಯಾರು ಎಲ್ಲ ವಿರೋಧಿಸುವವರೇ ನಿನ್ನದು. ಅದಕ್ಕೆ? ನೀನು ಯಾವುದು ಒಂದು ಒಳ್ಳೆದು ಮಾತಾಡುದಿಲ್ಲ, ಬೇಡದ್ದೇ ಮಾತಾಡುದು. ನಾನು ಎನಿಸಿದ್ದು ಬೇರೆ. ಹೇಗೆ? ಇದನ್ನು ಹಾಳು ಮಾಡಿ ಆಗಿದೆ, ಇನ್ನು ಅದನ್ನು ಸ್ವಲ್ಪ ಹಾಳು ಮಾಡ್ಲಿ ಅಂತ ಹೇಳಿ ಕೊಟ್ಟದ್ದ ಅಂತ. ಹಾಗೆ ನೀನು ತಿಳ್ಕೊಂಡಿದ್ರೆ ಅದರ ಮರ್ಯಾದೆ ಆದ್ರೂ ಉಳಿಸು ಪುಣ್ಯ. ಆಯ್ತು ಆಯ್ತು. ಹಾ. ರಾಯರೇ, ಹೇಳು. ನೀ ಚೋಡ ಅಭಿ ಚೋಡ ಅಭಿ ಚೋಡ್ಗೆ ಚೋಡ. ಜಾಂಬವನ ಚೋಲೆ ಹಾಕಿಕೊಂಡು ಬಂದಿದ್ದ. ಜಾಂಬವನ ಚೋಳೆ ಅಲ್ಲ ಇದು. ಮತ್ತೆ? ಇದು ನಮ್ಮ ಕಾಶ್ಮೀರ ಅಲ್ವಾ? ಹಾ. ಚಳಿಗೆ ಹಾಕಿದ್ದು. ಚಳಿಗೆ ಚಳಿಗೆ ಹಾಕುವ ಅಂಗಿ. ಚಳಿಗೆ ಹಾಕುವುದು ಹೌದು ಪುಣ್ಯಾತ್ಮ. ಹೌದು. ಚಳಿಗೆ ಹಾಕುವುದಿದ್ರು ಹೀಗ ಹಾಗೆ ಅದರ ಹಗ್ಗವನ್ನು ಕಟ್ಟಬೇಕು. ಹಾ. ಎದುರುಗಡೆಯಲ್ಲಿ ನಿನಗೆ ಶೀತ ಆಗುದಿಲ್ವೇನೋ? ಆಗುತ್ತದೆ. ಮತ್ತೆ ಯಾಕೆ ಅದನ್ನು? ನೋಡಿ ರಾಯರೇ, ಹಾ. ಈಗ ನಾವು ತುಂಬಾ ಜನರನ್ನು ನೋಡುದಿಲ್ವಾ? ಹಾ. ಒಂದು ಹೀಗೆ ಹೋಗುವವರನ್ನಾದ್ರೂ ನೋಡಿ ನೀವು. ಹಾ. ಯಾರಾದ್ರೂ ಇಂಥದ್ದು ಇದ್ರು ಕೂಡ ಹಾಕ್ತಾರ? ಹಾಕುದಿಲ್ಲ. ಹಾಕಿದ್ರು ಇಷ್ಟು ಹೀಗೆ ಬಿಟ್ಟುಕೊಂಡು ಹೋಗುದು. ಯಾಕೆ? ಅದು ಚಳಿ ಆಗುದಕ್ಕೆ ಹಾಕುದಲ್ಲ, ಮತ್ತೆ ಅದು ಅವನಲ್ಲಿ ಉಂಟು ಅಂತ ಮತ್ತೊಬ್ಬನಿಗೆ ತೋರಿಸ್ಲಿಕ್ಕೆ ಹಾಕಿಕೊಂಡು ಹೋಗುದು. ತಲೆಗೆ ಹಾಕುದನ್ನು ತಲೆಗೆ ಹಾಕ್ತಾರ, ಕೈಯಲ್ಲಿ ಹಿಡ್ಕೊಂಡು ಹೋಗುದು. ಹಾಗೆ ರಾಯರೇ. ಹಾಗಾದ್ರೆ ಹೌದು. ಯಾವುದೇ ಒಂದು ಕ್ರಮಬದ್ಧವಾಗಿ ಮಾಡುವುದನ್ನು ಭರತ ವರ್ಷದಲ್ಲಿರುವ ಯಾರು ಪಾಲಿಸ್ತಾ ಇಲ್ಲ. ಹೌದು. ಆದ್ರೆ ನಾವು ಪಾಲಿಸಬೇಕು. ಯಾಕೆ? ಯಾಕೆ? ನಾವು ಕಾಶ್ಮೀರದವರು. ಹೌದು. ನಾವು ಎಲ್ಲಾ ಕ್ರಮಗಳನ್ನು ಪಾಲಿಸುವವರು ಮೊದಲಾಗಿ ನಾವು. ಹೌದು. ಹಾಗಾಗಿ ಹಾ. ಏನೋ ನೀನೇನು ಅಲ್ಲಿದ್ದವ ಇಲ್ಲಿಗೆ ಬಂದದ್ದು. ರಾಯರೇ, ಏನು? ನನಗೆ ಆಗುದಿಲ್ಲ. ಜಾಗ್ರತೆ ಮಾಡಿಕೋ. ಏನು? ನೀನು ತಪ್ಪಿ ಮಾತಾಡಬಾರ್ದು. ಮಾತಾಡ್ತೀರಾ? ಯಾಕೆಂದ್ರೆ ನಿನ್ನ ಜೊತೆಯಲ್ಲಿ ಸೇರಿ ನನ್ನ ಹೆಸರು ಹಾಳಾಗಿದೆ ಪುಣ್ಯಾತ್ಮ. ಹೌದಾ? ನೀನು ಒಬ್ಬ ಹಾಳಾದ್ರೆ ತೊಂದರೆ ಇಲ್ಲ, ಹಾ. ನನ್ನ ಹೆಸರು ಅರ್ಧಕ್ಕರ್ಧ ಹಾಳಾಗಿ ಹೋಗಿದೆ. ಹೌದಾ? ಹಾ. ನೀವು ಹಾಗೆ ಹೇಳ್ತೀರಾ? ಹಾ, ಕೆಲವು ಮಂದಿ ಎಲ್ಲ ಹೇಳ್ತಾರೆ ನಿನ್ನನ್ನು ಅರ್ಥ ಅವ ಹಾಳು ಮಾಡಿ. ಯಾವ ಕಣ್ಣಿಲ್ಲದವ ಹೇಳಿದ್ದು ನಿನ್ನನ್ನು ನಾನು ಹಾಳು ಮಾಡಿದ್ದು ಅಂತ? ಅಲ್ಲ ರಾಯರೇ, ಹಾ. ಈಗ ನಮ್ಮನ್ನು ನೋಡಿ ಕೆಲವು ಮಂದಿ ಬೈತಾರೆ. ಹಾ. ನಮಗೆ ತುಂಬಾ ಜನ ವಿರೋಧ ಮಾಡುವವರಿದ್ದಾರೆ. ಹಾ. ಕೆಲವು ಮಂದಿಯಲ್ಲೆಲ್ಲ ನಮ್ಮ ಬಗ್ಗೆ ಬರ್ದು ಹಾಕುವವರಿದ್ದಾರೆ. ಹಾ. ನಾನೊಂದು ಅವರಲ್ಲಿ ಹೇಳಬೇಕಾ? ಹಾ. ಇಂಥವರು ಬರ್ದು ಹಾಕುವವರು ಒಮ್ಮೆ ಬರ್ದು ಹಾಕ್ತಾರೆ, ಹಾ. ಬಿಡಿ, ಹಾ. ಅವ ತಪ್ಪಿ ನೋಡಿ ಬರ್ದದ್ದು ಅಂತ ನಾವು ಎಣಿಸಬಹುದು. ಹಾ. ಮತ್ತೊಮ್ಮೆ ಪುನಃ ನೋಡಿ ಅದನ್ನು ಬರ್ದು ಹಾಕ್ತಾರೆ ಮತ್ತೊಂದಕ್ಕೆ. ಹಾ. ನಾನು ಕೇಳುವುದು ರಾಯರೇ, ಹಾ. ಇಂಥವರು ಅದನ್ನು ನೋಡುವುದು ಯಾಕೆ? ಹಾ? ನೋಡುವುದು ಯಾಕೆ? ಹಾ. ಅವರಿಗೆ ಹೀಗೆ ನೋಡ್ತಾ ಇರುವಾಗ ಕೂತಲ್ಲಿಂದಲೇ 61 ಇದ್ದದ್ದನ್ನು ಅಲ್ಲಿಗೆ ಒತ್ತಿ 62 ಮಾಡ್ಲಿಕ್ಕೆ ಆಗುದಿಲ್ವಾ? ಬೇರೆ ನೋಡ್ಲಿಕ್ಕೆ ಆಗುದಿಲ್ವಾ? ಆಗ್ತದೆ. ಅವರು ನೋಡುವುದು ಯಾಕೆ? ಯಾಕೆ? ಕೆಲವು ನಮ್ಮದನ್ನು ಬಾಯಿಪಾಠ ಮಾಡ್ಲಿಕ್ಕೆ, ಅದ್ಯಾಕೆ ಬಾಯ್ಪಾಠ? ಮತ್ತೊಂದು ವೇದಿಕೆಯಲ್ಲಿ ಅವರಿಗೆ ಭಾಷಣ ಮಾಡುವಾಗ ಹೇಳಲಿಕ್ಕೆ ಆಗ್ತದಲ್ಲ, ಅದಕ್ಕೆ. ಹಾ, 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 ಹಾ. ನಮ್ಮ ಸಂದೇಶವನ್ನು ಕದ್ದು ಹಾ. ಮಾತಾಡುವವರು ಇದ್ದಾರೆ. ಹಾಗಾದ್ರೆ ರಾಯರೇ, ಹಾ. ನಾನು ಹೆದರುವುದಿಲ್ಲ. ನಾನು ಹೆದರುದಿಲ್ಲ. ನಾನು ಯಾವುದೇ ಕಾರಣಕ್ಕೆ ಹೆದರೋದಿಲ್ಲ. ಯಾಕೆ? ಯಾಕೆ? ನೀವು ಯಜಮಾನರು ಗಟ್ಟಿ ಇದ್ದೀರಿ. ನೀವು ನನ್ನಲ್ಲಿ ಯಾವಾಗ ಹೇಳ್ತಾ ಇದ್ದೀರಿ, ನಾನಿದ್ದೇನೆ, ನೀನು ಹೆದರಬೇಡ. ಹೌದು. ಹಾಗಂತ ನಾನು ಇದ್ದೇನೆ ಅಂತ ಹೇಳಿ ನನ್ನ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡ. ಸ್ವಲ್ಪ ಜಾಗ್ರತೆ ಮಾಡು. ಬೇರೆ ಏನಾದಾದ್ರೆ ನಾನಿದ್ದೇನೆ. ನಾನು ಹೇಳುವುದು ಅದನ್ನೇ. ಹಾ. ನೀನು ನನ್ನ ವಿಶ್ವಾಸದಲ್ಲಿ ಮುಂದುವರಿತಾ ಇದ್ದಿ. ಹೌದು. ನಾನು ಯಾರ ವಿಶ್ವಾಸದಲ್ಲಿ ಗೊತ್ತಾ? ಯಾರ ವಿಶ್ವಾಸ? ನಮಗೆ ಸರಿಯಾದ ಪಥ ನಿರ್ದೇಶನವನ್ನು ಮಾಡುವಂತಹ ಹಾ. ನಮ್ಮ ಗುರುಪೀಠದ ಮೇಲಿನ ಅತುಳವಾದ ನಂಬಿಕೆಯನ್ನು ಹೊತ್ತವ ನಾನು. ಹೌದು. ಅವರ ಆಶೀರ್ವಾದ ಪೂರ್ವಕವಾದ ಮಂತ್ರಾಕ್ಷತೆ ಹಾ. ಯಾವತ್ತಿನವರೆಗೆ ನಮ್ಮ ತಲೆಯ ಮೇಲೆ ಇರ್ತದೋ ಹೌದು. ಅಲ್ಲಿಯವರೆಗೆ ಯಾರ ಹೆದರಿಕೆಯೂ ಬೇಡ. ಯಜಮಾನ್ರೆ, ಓ. ನಾನು ನನ್ನ ಯಜಮಾನರು ನಿಮ್ಮನ್ನು ನಂಬಿದ್ದೇನೆ. ಹಾ. ನೀವು ನಿಮ್ಮ ಯಜಮಾನರನ್ನು ನಂಬಿದ್ದೀರಿ. ಹಾ. ನಿಮ್ಮ ಯಜಮಾನರನ್ನು ನನ್ನ ಯಜಮಾನರು ಅಂತ ಹೇಳಿ ನಾನು ಅವರನ್ನು ನಂಬಿರುವುದು. ಬೇರೆ ಹಾ. ನನ್ನ ಕೆಲಸವನ್ನು ಬಿಟ್ಟಿದ್ದೇನೆ. ಏ. ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದಕ್ಕೆ ಅಸಮರ್ಥನಾದ ಕಾರಣ ಹಾ. ನೈತಿಕ ಹೊಣೆ ಹೊತ್ತು ಇವತ್ತೇ ರಾಜೀನಾಮೆ ಕೊಡ್ತೇನೆ. ತಲೆ ಒಂದೇ ಪೆಟ್ಟಿಗೆ 2 ತುಂಡಾಗಬೇಕು. ತಲೆ ಬೇರೆ, ಉಳಿದ ಭಾಗ ಬೇರೆ ಆಗಬೇಕು. ತಲೆ ಕಡಿಬಾರ್ದು. ಮತ್ತೆ ನೀವು ತಲೆ ಕಡಿದ್ರೆ ನಾನು ಕನ್ನಡಕ್ಕೆ ಇಡುವುದು ಹೇಗೆ? ಅವನಿಗೆ ತಲೆ ತುಂಡಾಗುತ್ತದೆ ಎನ್ನುವ ತಲೆ ಬಿಸಿ ಇಲ್ಲ. ದೃಷ್ಟಿಚಕ್ರ ಇಡುವುದು ಹೇಗೆ ಅಂತ. ಹೌದು. ಪಾಪಿ, ಕೆಲಸಕ್ಕೆ ಸೇರುವುದು ಕೆಲಸ ಬಿಡುವುದು ಎಲ್ಲ ನಿನ್ನ ತೀರ್ಮಾನವ. ಇಲ್ಲ, ಮತ್ತೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಯಾಕೆ ಕೊಡ್ತಾ ಇದ್ದೀನಿ. ನೈತಿಕ ಹೊಣೆ? ನನಗೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಕರ್ತವ್ಯವನ್ನು ನಿಷ್ಠೆಯಿಂದ ಯಾಕೆ? ನಿರ್ವಹಿಸುವುದಕ್ಕೆ ಬಿಡುವುದಿಲ್ಲ. ಯಾರು ಬಿಡುವುದಿಲ್ಲ? ನನಗೆ ಕೆಲವು ಕಡೆಯಿಂದ ಒತ್ತಡ ಎಲ್ಲ ಬರ್ತಾ ಉಂಟು. ಎಲ್ಲಿಂದ ಒತ್ತಡ? ನೀನು ಬಿಡಬೇಕು. ಬೇಡದ್ದು ಮಾಡಬೇಕು, ಮತ್ತೆ ಒತ್ತಡ ಬರುವುದು. ಬೇಡದ್ದು ಮಾಡುದಲ್ಲರೇ. ಮತ್ತೆ? ನಾನಲ್ಲಿ ಕಬಾಟಿನಲ್ಲಿ ಇದ್ದೆ. ಎಲ್ಲಿ? ಕಬಾಟಿನಲ್ಲಿ ಬಾಗಿಲಲ್ಲಿ ಕವಾಟ, ಕವಾಟ ರಕ್ಷಕ, ಹೌದು. ದ್ವಾರಪಾಲಕ, ದ್ವಾರಪಾಲಕ. ಬಾಗಿಲು ಕಾಯುವವ. ಹೌದು. ಹಾ. ಕಾಯ್ತಾ ಇರುವಾಗ ರಾಯರೇ, ಹಾ. ಏಕಿ ಬಾರಾಯ सब लोग उधर है, हाँ? सब लोग आए, सब लोग कौन? उधर आया, सब लोग आया. आया? हाँ. कौन? उधर उधर? हाँ, उधर आया.
ಯಾರು ಬಂದವರು ಯಾರು ಪುಣ್ಯ? एक आदमी नहीं है ಮತ್ತೆ? 1 2 3 4 5 6 9 10 11 12 13 ಈ 14 15 ಹುಚ್ಚನ ಕೈಯಲ್ಲಿ ಕತ್ತಿ ಕೊಡುವುದು ಅಂತ ಇದಕ್ಕೆ ಹೇಳುದು. ಹೋಗಿ ಹೋಗಿ ಅವ ಹುಚ್ಚ ಅಂತ ಗೊತ್ತುಂಟು. ಮತ್ತೆ ಯಾಕೆ ಅವನಿಗೆ ಆ ಪದ್ಯ ಬರೆದು ಕೊಟ್ಟದ್ದಲ್ವಾ ರೇ? 1 2 3 4 5 6 9 ಆಜ್ಞೆ ಆಯಾ. आया ಬಂದವರು ಯಾರು? बंदौर एक लड़की ಏಕಲ एक लड़की एक लड़का ನನಗೂ ತಪ್ಪುತ್ತದೆ. ತಪ್ಪುದಿಲ್ಲ, ಅದು ಸರಿ ಉಂಟು. एक लड़की ಏಕ ಲಡ್ಕಿ एक लड़का ಏಕ ಲಡ್ಕ. एक लड़का ಬಹುಶಃ ಹೀಗೆ ಹಾ. ಕಾಶ್ಮೀರದ ಸೌಂದರ್ಯವನ್ನು ನೋಡುವುದಕ್ಕೆ ಬಂದದ್ದಾಗಿ. ನೋಡ್ಲಿಕ್ಕೆ ಬಂದದ್ದಲ್ಲ. ಹಾ. ಆಹಾ. ಮತ್ತೆ? ನೋಡ್ಲಿಕ್ಕೆ ಬಂದದ್ದಲ್ಲ ರೇ. ಮತ್ತೆ? ಅವರು ಬಂದವರು ಹೇಳುದು ನಿನ್ನ ಅಪ್ಪ ಇದ್ದಾನಂತ ಕೇಳಿದ್ರು. ನಾನು ಇದ್ದು ಹೇಳಿದೆ ಇಲ್ಲ ನಾ ಉದರ್ से इधर आके ನಾ इधर काम करते ಅಂತ ಹೇಳಿದೆ. ಯಾರು? ನಾನು ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡುದು ಅಂತ. ಹೌದು. ಅವ್ರು ಹೇಳಿದ ಅಪ್ಪ ಅಂತ ಅವರನ್ನು ಹೇಳಿದ್ದಲ್ಲ, ಹಾ. ನಿನಗೆ ಅನ್ನ ಕೊಡುವ ಇದ್ದಾನಲ್ಲ ನಿನ್ನ ಯಜಮಾನ, ಅವನಲ್ಲಿ ಹೋಗಿ ಹೇಳು. ಅಪ್ಪನ ಸ್ಥಾನವನ್ನು ತುಂಬಬಲ್ಲಂತಹ ಸಾಮರ್ಥ್ಯವುಳ್ಳವ ಅವನು ಕೂಡ. ಹಾ. ಸರಿ. ಹಾ. ಹಾ. ಅವ್ಳು ಯಾರು ಒಬ್ಬಳು ಹೆಣ್ಣು ಬಂದದ್ದು. ಹೆಣ್ಣು. ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ 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 ಹೇ! ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟೆ. ಮೀನಾಕ್ಷಿ ಒಂದೊಂದು ಮುತ್ತು ಕಣ್ಣಿ ಅಂತದ್ದು ಎಲ್ಲ ಬಂದಿದ್ದಾರೆ. ಹೌದು ರೇ. ಹಾ, ಯಾರು ಅಂತ ಕೇಳಿದ್ಯಾ? ಅಲ್ಲ, ಹಾ. ಮೀನಾಕ್ಷಿ ಜೊತೆಯಲ್ಲಿ ತುಂಬಾ ಜನ ಬಂದಿದ್ದಾರೆ. ಹೌದಾ? ನೋಡುವಾಗ ಸಮುದ್ರವನ್ನು ನೋಡಿದಾಗೆ ಆಗ್ತದೆ. ಹಾ. ಬಂದವರು ನಿಮ್ಮಲ್ಲಿ ಏನೋ ಮಾತಾಡ್ಲಿಕ್ಕೆ ಉಂಟಂತೆ, ಹಾ. ಒಳಗೆ ಬಿಡುವುದಿಲ್ಲ ಅಂತ ಹೇಳಿದಕ್ಕೆ ನನಗೆ ಹೊಡೆದು ಆಡಿಸಿದ್ದಾರೆ. ದೂತರೆಂದು ನಾಯಿ ಕೇಳಿ ಬರದೆ ಕೇಳಿ ದೂತರೆಂದು ಕೇಳಿ ಮನದಲ್ಲಿ ಗೋತೆಯೊಳಗ ಶೂರ ಸೇರರು ಚಾತುರಂಗುವ ಬರಡ ಬೀಳಿದ ಗದಿ ಎಂತಹ ಮಾತುಗಳನ್ನಾಡ್ತಾ ಇದೆಯಾ? ಹೌದು. ಹಾಗಾದ್ರೆ ಹೆಮ್ಮಕ್ಕಳು ಹಾ. ಸೊಕ್ಕಿದ್ರೆ ಹಾ. ಕೊಪ್ಪಿದ್ರೆ ಹಾ. ಮುಂದುವರಿದು ಬಂದ್ರೆ ಹಾ. ಕಾಶ್ಮೀರದ ಮೇಲೆ ದಾಳಿಯನ್ನು ಮಾಡಿದ್ರೆ ಹಾ. ಕೇಳಲೇಬೇಕು. ಹೌದು. ಎಲ್ಲಿ ತರೋದೆಲ್ಲ ಬಹುದು? ಬರ್ಲಿ. ಒಪ್ಪಿದ ಹೆಮ್ಮಕ್ಕಳು ನಮ್ಮ ದೇಶದ ಮೇಲೆ ಅಭಿಯೋಗ
ಹಾ. ಮನೆಯಾಗಿರಬೇಕಾದವರು ಹಾ. ಆಯುಧವನ್ನು ಹಿಡಿದು ಹಾ. ಯುದ್ಧಕ್ಕಾಗಿ ಬಂದರೆ ಹಾ. ನಮ್ಮ ರಾಜ್ಯಕ್ಕೆ ಹಾ. ದಾಳಿಯನ್ನು ಮಾಡಿದರೆ ಹಾ. ಸುಮ್ಮನಿರುವುದು ಸರಿಯಲ್ಲ. ಮತ್ತೆ ನಮ್ಮ ರಾಜ್ಯದ ಹಾ. ನಮ್ಮ ಸೇನೆಯ ಹಾ. ನಮ್ಮ ಪೌರುಷದ ಹಾ. ಪ್ರಜ್ವಲನೆ ಇಲ್ಲಿ ಆಗಬೇಕಾಗಿದೆ. ಹಾ. ಆದ್ದರಿಂದ ಹಾ. ಒಂದು ಅಪ್ಪಣೆ ಕೊಡಿ, ಹಾ. ಅವರನ್ನು ನಾನು ಸಾಧ್ಯ ಮಾಡಿದ್ದೇನೆ. ರಣವಿಕ್ರಮಿ ನಾನೀಗ ಹಾ, ಹಾ. ಈಗ ರಣವಿಕ್ರಮಿ ನಾನೀಗ ಅವರಿಗೆ ಹುಡುಕದ ಬೇಗ ಹಲವರಿಗೆ ಕಲಿತನವನ್ನು ನಾ ತೋರುವೇನು. ವಿನಾಶಕಾಲ ವಿಪರೀತ ಬುದ್ಧಿ ಹಾ. ಎನ್ನುವ ಮಾತುಂಟು. ಹಾ. ಆ ಮಾತಿಗೆ ಅನುಗುಣವಾಗಿ ಹಾ. ಈ ಹೆಣ್ಣು ಮಕ್ಕಳು ವರ್ತನೆ ಮಾಡಿದ್ದಾರೆ ಎನ್ನುವುದಕ್ಕೆ ಹಾ. ಇದುವೇ ಸಾಕ್ಷಿಯಾಗಿ ಹೋಗಿದೆ. ಹಾ. ಬಿಡು ಚಿಂತೆ, ಹಾ. ಕೊಡು ರಣಬೀಲ್ಯವನ್ನು. ಹಾ. ಸಮರಕ್ಕಾಗಿ ನಾನೇ ಹೋಗಿ ಹಾ. ಬಂದಂತವರಿಗೆ ಸರಿತ ಶಿಕ್ಷೆಯನ್ನು ನಾನು ವಿಧಿಸಿ ಬರ್ತೇನೆ. ಕೇಳುತ್ತಾಯ್, ಕದಲಿ ನುಡಿದಾಯ್, ನುಡಿದಾಯ್. ಪರಿಸ್ಥಿತಿ ಎಲ್ಲಿಯವರೆಗೆ ಮುಟ್ಟಿದೆ ಎನ್ನುವುದು ಅರ್ಥ ಆಯ್ತಾ ನಿನಗೆ? ಒಬ್ಬ ದೂತ ಇಷ್ಟು ಹಾರ್ಲಿಕ್ಕೆ ಉಂಟಾ? ಇಲ್ಲ, ಯಾವಾಗದಿಂದ ಹಾರಲಿಕ್ಕೆ ಆರಂಭ ನಾವು ಆದದ್ದು? ಮೊದಲೆಲ್ಲ ಹಾರ್ತಾ ಇರ್ಲಿಲ್ಲ ರೇ. ಹಾ. ನೀವು 370 ತೆಗೆದ್ರಲ್ಲ, ಹಾ. ಆಮೇಲೆ ನಾವೆಲ್ಲ ಹಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅದೇ ಕಾಶ್ಮೀರ ನಾನು ಅದೇ ಆಲೋಚನೆ ಮಾಡಿದ್ದು, ದೂತ ಯಾಕೆ ಇಷ್ಟು ಹಾರಿದ ಅಂತ. ದೂತ ಅಂತ ಅಲ್ಲ, ಹಾ. ನಮ್ಮವರು ಯಾರು ಮಾತಾಡ್ತಿರ್ಲಿಲ್ಲ. ಹಾ. ನೀವು ಅದನ್ನು ತೆಗ್ದದ್ದು. ಹಾ. ಈಗ ಎಲ್ಲ ಹಾರುದೇ ನಾವು. ಹೌದು. ಹೌದು. ನಿನಗೆ ಯಾಕೆ ಎದ್ದದ್ದು ಯಾಕೆ ನೀನು? ಹೇಳದೆ ಹಾ? ನನಗೆ ಹಾ. ಈ ಸಮಯದಲ್ಲಿ ನಾನು ಹೇಳದಿದ್ರೆ ಹಾ. ಇನ್ನು ನಾನು ಮಲಗುತ್ತಾ ಇರಬೇಕು. ಮತ್ತೆ ಹೌದು. ನೀನ್ ಯಾಕೆ ಎದ್ದದ್ದು ಯಾಕೆ ಅಂತ ಬೇಕಲ್ಲ? ನನ್ನ ಒಂದು ದೌರ್ಬಲ್ಯವನ್ನು ಹಾ. ಇವರ ಸೌಜನ್ಯ ಅಂತ ತಿಳ್ಕೊಂಡಿಲ್ಲ. ಒಂದು ಬಿಡ್ತೇನೆ. ಯಾರ ಬಗ್ಗೆ ಹೇಳುವುದು ನೀನು? ಇವರು ನಮ್ಮ ದೌರ್ಬಲ್ಯವನ್ನು ಸೌಜನ್ಯ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದ. ಅಯ್ಯೋ ಪುಣ್ಯಾತ್ಮ, ಹಾ. ನಮ್ಮ ಸೌಜನ್ಯವನ್ನು ಹಾ. ಅವರು ದೌರ್ಬಲ್ಯ ಎನ್ನುವ ಹಾಗೆ ಭಾವಿಸಿ ಬಂದ. ಎರಡು ವಿಷಯ ಕೂಡ ಉಂಟು. ವಿಷಯ ಒಂದಾದ್ರೆ ಹೇಗೆ ಮಾತಾಡಿದ್ರೆ ಆಗ್ತದ? ಶಬ್ದದಲ್ಲಿ ಉಂಟಲ್ಲ. ಶಬ್ದದಲ್ಲಿದ್ರೆ ವಿಷಯ ಹಾಗೆ ಬರ್ಬೇಕು. ನಿನಗೆ ಅದನ್ನು ಒಂದು ಸಾರಿ ಮಾಡಿಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ನಾನೇ ಸರಿ ಮಾಡುದಾದ್ರೆ ಮತ್ತೆ ನೀನ್ ಯಾಕೆ ಹೆಣ ಹೊರಲಿಕ್ಕೆ ಬಂದದ್ದ? ಹಾ. ಮತ್ತೆ ರಾರೆ, ಹಾ. ನಾನಿದ್ದೇನೆ. ಹಾ. ಯಾಕೆ ಚಿಂತೆ? ಯಾಕೆ? ಅದು ಹುಡುಗಿ ನನಗೆ ಸ್ವಲ್ಪ ಬೈದಿದೆ. ಹಾ? ಹುಡುಗಿ ಹೇಳಿದೆ, ಏನಂತೆ? ನನ್ನ ಎದುರು ಬಂದು ಎಂತದೆಲ್ಲ ನಿನಗೆ ಭಾಷೆಗಳೆಲ್ಲ ಮಾತಾಡಿದೆ. ಹೌದಾ? ಹೌದು. ಆದ್ರೆ ಮೀನಾಕ್ಷಿ 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 ಅವಳಲ್ಲಿ ನಾನು ಮಾತಾಡಿಕೊಂಡು. ನಿನ್ನನ್ನು ಕಳುಹಿಸುವುದಕ್ಕೆ ಹಾ. ನನ್ನ ಮನಸ್ಸು ಒಡಂಬಡ್ತಾ ಇಲ್ಲ. ಯಾಕೆ ರೇ? ಯಾಕೆ ಅಂತ ಹೇಳಿದ್ರೆ, ಯಾಕೆ? ಮೊನ್ನೆ ಅಷ್ಟೇ ಮನೆ ಕಟ್ಟಿದ್ದು ನೀನು, ಹೌದು ಮೊನ್ನೆ ಅಷ್ಟೇ ಮದುವೆ ಆದದ್ದು, ಹೌದು ಹೊಸ ಸಂಸಾರ, ಹೌದು ಹೊಸತಾದ ಹೆಂಡತಿ ಹೌದು. ಇರುವಂತಹ ನಿನ್ನನ್ನು ಆ ಗಡ್ಡಿಗೆ ನಾನು ಯಾಕೆ ಕಳುಹಿಸುವುದು? ರಾರೆ, ಹಾ. ನಾನು ಹೋದವ ಆಚೆ ಹೋದ್ರೆ ಮನೆ ಹೋಗ್ತದೆ, ಅದು ವಿಷಯ ಬಿಡುವ. ಅದಕ್ಕೆ ಸಾಲ ಮಾಡಿದ್ದೇನೆ, ಅವರಾದ್ರೂ ಅವರ ಹೆಸರಿಗೆ ಬರೆಸಿಕೊಂಡು ಹೋಗ್ತಾರೆ, ಹೋಗ್ಲಿ. ರಾರೆ, ಅದು ವಿಷಯ ಅಲ್ಲ. ಮತ್ತೆ? ನಾನು ಬದುಕಿ ಬಂದ್ರೆ ಮನೆ ಇರ್ತದಲ್ಲ ನನಗೆ. ಹೌದು. ನಾನು ಸತ್ರೆ ಸಾಯ್ಲಿ. ಹೆಂಡತಿ ಮನೆಯಲ್ಲಿರುವಾಗ ಸಾಯ್ಲಿ. ಹೆಂಡತಿಯನ್ನು ಬಿಟ್ಟಿದ್ದೇನೆ, ವಿಚ್ಛೇದನ ಕೊಟ್ಟಿದ್ದೇನೆ. ವಿಚ್ಛೇದನ? ಹಾ. ಮೊನ್ನೆ ಅಷ್ಟೇ ಮದುವೆ ಆದದ್ದು. ಮೊನ್ನೆ ಮದುವೆ ಆಗಿ ಒಂದೇ ವಾರದಲ್ಲಿ ವಿಚ್ಛೇದನ ಕೊಟ್ಟಿದ್ದೆ. ಯಾಕೆ ಅಂತ ಬೇಕಲ್ಲ ಒಂದು ವಾರ? ಅವಳು ದಿವಸ ಪದ್ಯ ಹೇಳುದು. ಪದ್ಯ ಹೇಳಿದ್ದಕ್ಕೆ ನಿನಗೆ ಸಿಟ್ಟು ಬರುವುದಕ್ಕೆ? ಪದ್ಯ ಹೇಳಿದ್ದಕ್ಕೆ ಅವಳನ್ನು ಬಿಟ್ಟದ್ದು. ಯಾಕೆ ಅಂತ ಬೇಕಲ್ಲ? ಅವಳು ನನ್ನ ಎದುರು ನಿಂತುಕೊಂಡು ಹೇಳುತ್ತಾರೆ, ಹಾ. ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಪದ್ಯ ಹೇಳುದು. ಈಗ ಅವಳು ಏನು ಹಾ. ಒಂದು ಅವಳಿಗೆ ಉಲ್ಲಾಸವೋ ಹಾ. ಉತ್ಸಾಹವೋ, ಹಾ. ಆದ್ರಿಂದ ಒಂದು ಹಾಡನ್ನು ಹಾಡಿದ್ಲು ಅಂತ ಹೌದು. ಇಟ್ಟುಕೊಳ್ಳುವ. ಹೌದು. ನೀನ್ ಅದಕ್ಕೆ ವಿಚ್ಛೇದನ ಕೊಡ್ಬೇಕು ಅಂತಾದ್ರೆ ಕಾರಣ ಏನು? ಅವಳು ಇವತ್ತು ಕರಿಮಣಿ ಮಾಲೀಕ ನೀನಲ್ಲಂತೆ ಪದ್ಯ ಹೇಳ್ತಾಳೆ. ಹಾ. ನಾಳೆ ಎಲ್ಲಿಯಾದ್ರೂ ವಿಷ ಹಾಕಿದ್ರೆ ಅದಕ್ಕೆ
ಹಾ ಅಂದ್ರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬುವ ಹಾಗಿಲ್ಲ. ನಂಬಬಾರದು. ಹಾ. ಅದಕ್ಕಾಗಿ ಹಾ. ನಾನು ನಿಮ್ಮ ಜೊತೆ ಬರ್ತೇನೆ ರೇ. ಕನ್ನಡಿಯನ್ನು ನಂಬಲಿಕ್ಕೆ ಆಗ್ತದ? ಕನ್ನಡಿಯನ್ನು ನಂಬಲಿಕ್ಕೆ ಆಗುದಿಲ್ಲ. ಕೆಲವು ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡುವಾಗ ಹೀಗೆ ಹೀಗೆ ಕಾಣ್ತದೆ. ಮತ್ತೆ ಮುಖ ಎಲ್ಲ ಮಂಗನ ಹಾಗೆ ಕಾಣ್ತದೆ. ಅದು ನಿನ್ನದು, ನಮ್ಮದಲ್ಲ. ಹಾಗೆ ನಾವು ಯಾರನ್ನು ನಂಬಲಿಕ್ಕಿಲ್ಲ. ಆದ್ದರಿಂದ ಎಲ್ಲಿ ಹೋಗಿ ಹೆಂಡತಿಯ ಮೇಲಿನ ಮೋಹದಿಂದ ಅವಳು ಹಾಕುವ ವಿಷವನ್ನು ತಿಂದು ಸಾಯುವುದಕ್ಕಿಂತ ಗಂಡು ಮಗನ ಹಾಗೆ ಅಲ್ಲಿ ಗದಿಗೆ ಬಂದು ಅಲ್ಲಿ ಸಾಯ್ತೇನೆ. ದಾಳಿಯನ್ನು ಮಾಡಿದ್ದೀರಿ. ನಿಜ. ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಏನೆಂಬುದು ಅರಿಯದೆ ಈ ತಪ್ಪನ್ನು ಮಾಡಿದ್ದೀರಿ. ನಿಮ್ಮ ಶಕ್ತಿ ಏನು ಮಹಾ? ಆದ್ದರಿಂದ ಹೇಳ್ತೇನೆ ಕೇಳು. ತಪ್ಪಾಯ್ತೆಂದು ಶರಣಾಗು. ಇಲ್ಲದಿದ್ರೆ ಬಿಡುತ್ತೇನೆ. ಇಲ್ಲದಿದ್ರೆ ಎಲ್ಲ ಗೋಡೆ ಸಮರವೇಕೆ ಏಕೆ ಇನ್ನು ರಣವಗೈದು ನಿನ್ನ ಮಣ್ಣಗೂಡಿಬೆ, ಇನ್ನು ಉರಡವಗೈದು ನಿನ್ನ ಮಣ್ಣಗೂಡಿಬೆ. ಸೇನಾಪತಿಗಳು ಅವರಕ್ಕೆ ಬಂದಿರಾ? ನಿಮ್ಮನ್ನು ಅಂತಲ್ಲ, ನಿಮ್ಮ ಮೊದಲು ಅನೇಕರು ಸಿಕ್ಕಿದರು ತರಾಶಾಹಿಗಳಾಗಿಸಿದ್ದಾರೆ. ನಾವಲ್ಲ ಆಗಿರಬಹುದು. ಆದ್ರೆ ಕಾಶ್ಮೀರಕ್ಕೆ ಬಂದದ್ದು ಯಾಕೆ? ಕಪ್ಪ ಸಂಗ್ರಹವೇ ಉದ್ದೇಶ. ಭ್ರಮೆ ಎನ್ನುವುದಾಗಿ ನೀ ಹೇಳಿದ್ರೆ ನಮಗೆ ಭ್ರಮೆ ಎಲ್ಲ ಯಾಕೆ? ನಮ್ಮಲ್ಲಿ ಪೌರುಷ ಉಂಟು, ನಾವು ಸಮರ್ಥರಿದ್ದೇವೆ. ಹಿಡಿದ ಬಾಣಕ್ಕೆ ನಿಮ್ಮಿರುವರ ಶಿರವ ಹಾರಿಸುವೆ.
ಮಂತ್ರಿಯೇ, ಏನಲ್ಲ ಸರಿಯಾಗಿ ಯೋಚನೆ ಮಾಡಬೇಕಿತ್ತು ನೀನು. ಏನು ಮಹಾ? ಯಾವುದ್ರ ಬಗ್ಗೆ? ಯಾವುದ್ರ ಬಗ್ಗೆ? ವ್ಯಕ್ತಿಯಾದವನಿಗೆ ಶಿರ ಹೇಗೆ ಮುಖ್ಯವೋ ಹ, ಅದೇ ಪ್ರಕಾರವಾಗಿ ಹ, ರಾಜನಾದವನಿಗೆ ಮಂತ್ರಿಯ ಸಲಹೆಯು ಹ. ಅಷ್ಟೇ ಮುಖ್ಯವಾಗಿ ಹೋಗ್ತದೆ. ಹೌದು. ಸಮರಕ್ಕೆ ಹೋಗುವುದು ಅಥವಾ ದಿಗ್ವಿಜಯ ಮಾಡುವುದು ಹ, ತಪ್ಪು ಎನ್ನುವಾಗೆ ಹೇಳಿದಲ್ಲ, ಮತ್ತೆ ಮಾಡುವಂತಹ ಮುಂಚಿತವಾಗಿ ಹ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಏನು ಮಾಡ್ಬೇಕು? ಯಾಕೆ ಹೇಳು? ಹ. ತಲೆ ಗಟ್ಟಿ ಉಂಟು ಎನ್ನುವಂತಹ ಕಾರಣಕ್ಕಾಗಿ ಬಂಡೆ ಕಲ್ಲಿಗೆ ಹೋಗಿ ಚಚ್ಚಿದ್ರೆ ಹ. ಏನಾಗಿ ಹೋಗ್ತದೆ? ತಲೆ ಹುಡಿಯಾಗಿ ಹೋದಿತು. ಹೌದಾ? ಹ, ಅದೇ ವರ್ಗಕ್ಕೆ ಸೇರಿದವರು ನೀವು. ಹ, ಹ. ಹಾಗಾಗಿ ಹೇಳ್ತಾ ತಲೆ ಇದ್ದಾರೆ, ಬಡಿಯುವ ಬದಲು ಹ. ಕೈಯಲ್ಲಿರುವ ಆಯುಧದಿಂದ ಆ ಬಂಡೆಯನ್ನು ಹುಡಿ ಮಾಡಿದ್ರೆ ಹೇಗಾದೀತು? ಬಂಡೆ ಹುಡಿ ಮಾಡುವುದು ಮುಖ್ಯವಲ್ಲ, ಮತ್ತೆ ಕೈಯಲ್ಲಿರುವಂತಹ ಆಯುಧ ಕೂಡ ಹ. ಯಾವ ರೀತಿ ಉಂಟು ಎನ್ನುವ ಹಾಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಆಯುಧಗಳು ಪಕ್ವವಾಗಿ ಉಂಟು. ಯಾಕೆ? ಯಾಕೆ? ನಿಮ್ಮಂತವರು ಅನೇಕರು ಸತ್ಯ ಹೋಗಿದ್ದಾರೆ. ಹೌದಪ್ಪ. ನಮ್ಮಂತವರು ಅನೇಕರು ಸಿಗಬಹುದು, ಆದರೆ ನಾವು ಸಿಗಲು ಸಾಧ್ಯವಿಲ್ಲ. ಇಲ್ಲ ಇಲ್ಲ, ನಿಮ್ಮಂತವರು ಸಿಗ್ಲಿಕ್ಕಿಲ್ಲ. ಒಂದು ಮಾತು ಹೇಳುವುದಾ? ಹ. ಬೆಂಕಿಯ ಗುಣ ಸುಡುವುದು, ಹ. ಬೆಂಕಿಯ ಗುಣ ಸುಡುವುದು ಎಂದು ಗೊತ್ತಿದ್ರು ಕೂಡ ಹ. ಅದಕ್ಕೆ ಕೈ ಇರಿಸಿದ್ರೆ ಏನಾಗಿ ಹೋಗ್ತದೆ? ಏನಾಗ್ತದೆ? ಸುಟ್ಟು ಹೋಗ್ತದೆ. ಓಹೋ. ಅದು ಅಲ್ಲ ಅಂತ ಹೇಳಿ ಇದು ನೀರು ನೀರು ಏನು ಮಾಡುವುದಿಲ್ಲ ಎನ್ನುವ ಹಾಗೆ ಹ. ನೀರಿನ ಬಳಿಗೆ ಹೋದೆವು ಎಂದಾದ್ರೆ ಆದ್ರೆ? ನೀರಿನ ರಭಸಕ್ಕಾದ್ರೂ ಹ. ಒಂದೊಮ್ಮೆ ಕೊಚ್ಚಿ ಹೋಗುವುದಕ್ಕೆ ಸಾಧ್ಯ ಉಂಟು. ಓಹೋ. ಅದೇ ಗುಂಪಿಗೆ ಸೇರಿದವ ನೀನು. ಇದು ನನಗೆ ಮಾತ್ರ, ನಿನಗೂ ಅನ್ವಯ ಆಗ್ತದಲ್ಲ. ನನಗೆ ಯಾಕೆ ಅನ್ವಯ ಆಗ್ಬೇಕು? ಯಾಕೆ ಆಗಬಾರ್ದು ಅಂತ ಹೇಳಿದ್ರೆ ಇಲ್ಲಿಗೆ ನಾನು ಬಂದಿದ್ದೇನೆ. ಹಾ. ಈ ತನಕ ಅನೇಕರನ್ನು ಸೋಲಿಸಿದ್ದೇವೆ. ಹಾ. ಹಾಗಿರುವಾಗ ಬೆಂಕಿ ನಾನಾಗುವುದಕ್ಕೆ ಹೌದಪ್ಪ. ನೀನು ಬೆಂಕಿ ಆದ್ರೂ ಕೂಡ ನೀರು ನಾವಾಗಿದ್ದೇವೆ. ಓಹೋ. ಯಾವ ರೀತಿ ನೀರನ್ನು ಹಾಕಿ ಹಾ. ಶಮನ ಮಾಡಬೇಕೆನ್ನುವ ಹಾಗೆ ಅರ್ಥವಿಸಿಕೊಂಡವು ನಾವು. ಹೌದಾ? ಗೊತ್ತಿದೆಯಾ? ಏನು ಮಾಡುವಲ್ಲ? ಏನು ಮಾಡಬೇಕು? ಬಲವ ಕೂಡಿ ಬಂದು ನೀನು ಹೆಣ್ಣೆ ಆ, 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 ಎಲೆಗೆ ಗೆಣ್ಣೆ ಎಲೆಗೆ ಗೆಣ್ಣೆ ಹೆಣ್ಣು ಹೆಂಗು ಸಾಗಿ ಹೆಣ್ಣು ಹೆಂಗು ಸಾಗಿ ಫಲವ ಕೂಡಿ ಬಂತು ನೀಡು ಫಲವ ಕೂಡಿ ಬಂದು ನೀಡು ಕುಲವು ರಾಜ್ಯ ಸಹಿತ ಬೀಳಿ ತಲೆಯ ಉಳುಹಿಗೋ ಕುಲವು ರಾಜ್ಯ ಸಹಿತ ಬೀಳಿ ತಲೆಯ ನೊಳುಹಿಗೋ
ಹೆಣ್ಣಿನ ಬಗ್ಗೆ ಅತುಲವಾದಂತಹ ಅಭಿಮಾನವನ್ನು ಹಾ. ಗೌರವವನ್ನು ಇರಿಸಿಕೊಂಡವರು ನಾವು. ಆದ್ದರಿಂದ ನೀನು ಇಷ್ಟು ಹೊತ್ತು ನಮ್ಮ ಎದುರಿಗೆ ಎದೆ ಉಬ್ಬಿಸಿ ನಿಲ್ಲುವಂತಹ ಸ್ವಾತಂತ್ರ್ಯವನ್ನು ನಿನಗೆ ಕೊಟ್ಟಿದ್ದೇವೆ. ಅದಲ್ಲ ಅಂತಾದ್ರೆ ಕೊಡದಿದ್ರು ನಿಲ್ತೇವೆ. ನಾನೊಂದು ಅಪ್ಪಣೆಯನ್ನು ಕೊಡ್ತಿದ್ರೆ ನಮ್ಮ ಹಂತಕಾರಿಗಳು ನಿನ್ನ ಸೊಂಟ ಮುರಿತಿದ್ರು. ಅದು ಗೊತ್ತುಂಟ ನಿನಗೆ? ಮುರಿಲಿಕ್ಕೆ ನಾನು ಬಿಡ್ತಿರ್ಲಿಲ್ಲ. ಎಲೆಗೆ ಏನು ಕಾಣುವುದಕ್ಕೆ ಹೆಣ್ಣು ಹೆಣ್ಣು ಹೇಗಿರ್ಬೇಕು? ಬಾಲ್ಯದಲ್ಲಿ ತಂದೆ ತಾಯಿಗಳಾದೀನ, ಯೌವನದಲ್ಲಿ ಗಂಡನಾದೀನ, ವೃದ್ಧಾಪ್ಯದಲ್ಲಿ ಮಕ್ಕಳಾದೀನ, ಪರರಿಗೆ ಆಧೀನವಾಗಿರುವವಳು ಹೆಣ್ಣು. ಯಾವ ಕಾಲಕ್ಕೂ ಸಬಲೆಯಾಗುವುದಕ್ಕೆ ಸಾಧ್ಯ ಇಲ್ಲ. ಅವಳು ಅಬಲೆಯಾಗಿದ್ರೆ ಅವಳ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬರುವುದು. ನಿಮ್ಮಂತಹ ಮುದುಕರು ಹೀಗೆ ಹೀಗೆ ಹೇಳಿ ಹೇಳಿಯೇ ಹೆಣ್ಣು ಮಕ್ಕಳನ್ನು ಮೂಲೆ ಗುಂಪು ಮಾಡಿದ್ದೀರಿ. ಅದನ್ನು ನೀನು ಹೇಗೆ ಬೇಕಾದ್ರೂ ತಿಳ್ಕೊ. ನಮ್ಮ ತಲೆಗೂದಲು ಹಣ್ಣಾದದ್ದು ಬಣ್ಣ ಹಾಕಿ ಅಲ್ಲ, ಮತ್ತೆ ಅದು ಅನುಭವದ ಸಂಕೇತ. ಅಂದ್ರೆ ನಿನ್ನ ವಯಸ್ಸನ್ನು ದಾಟಿ ನಾವು ಈ ವಯಸ್ಸಿಗೆ ಬಂದದ್ದು. ಆದ್ರಿಂದ ನಮಗೆ ಮತ್ತೊಬ್ಬ ಹೇಳಿ ಆಗಬೇಕು ಅಂತ ಇಲ್ಲ. ಯಾವುದನ್ನು ಸ್ವಜೀವನ ಅನುಭವದಿಂದ ನಾವು ಎಲ್ಲವನ್ನೂ ಅರ್ಥವಿಸಿಕೊಂಡವರಾಗಿದ್ದೇವೆ. ಆದ್ರಿಂದ ಹೇಳ್ತಾ ಇದ್ದೇನೆ, ಹೆಣ್ಣೆ ಯಾರು ಅಂತ ಗೊತ್ತಿಲ್ಲ. ನಮ್ಮ ರಾಜ್ಯದ ಮೇಲೆ ಅಭಿಯೋಗವನ್ನು ಮಾಡಿದ್ವಿ. ಯಾಕೆ ಅಂತ ಗೊತ್ತಿಲ್ಲ. ಪರರ ಬಗ್ಗೆ ವಿರೋಧ ಭಾವವನ್ನು ತಳೆದವರು ನಾವಲ್ಲ. ಕಾಶ್ಮೀರದ ಮೇಲೆ ಅಭಿಯೋಗವನ್ನು ಮಾಡಿದ್ವಿ ಅಂತ ಆದ್ರೆ ಬಲವಾದ ಕಾರಣ ಇರಬೇಕು. ಯಾರು ನೀನು, ಎಲ್ಲಿಂದ ಬಂದವಳು, ಕುಲವನ್ನು ಹೇಳಿ ತಲೆಯನ್ನು ಉಳಿಸಿಕೊಂಡು ನಡಿ. ಎಲ್ಲ ಕುಲವನ್ನು ಹೇಳಬೇಕು. ಎನ್ನ ರಾಜದ ಕುಲವಾಸಗಿತ ಮುನ್ನ ಕೇಳ್ವೇಕೆ ಬರಿದೆ, ಏಕೆ ಕೇಳ್ವೆ ಬರಿದೆ ಅಯ್ಯಾದ ಬರಿದೆ ಮುನ್ನ ಕೇಳ್ವೆಯಾಗಿ ಬರಿದೆ ಬರಿದೆ ರಣವಾಗೈದು ಬಳಿಗ ಅದನ್ನು ತಿಳಿಯುವುದು ರಣವಾಗೈದು ಬಳಿಗದನು ತಿಳಿಯುವುದು
ಬರಿದೆ. ಇನ್ನು ಋಣವಾಗಿದ್ದು ಬಳಿಕ ಅದನ್ನು ತಿಳಿಯುವುದು ತಿಳಿಯುವುದು. ಎನ್ನ ರಾಜ ಕುಲವ ಸಗಿತೆ ಮುನ್ನ ಕೇಳುವಿಗೆ ಬರಿದೆ. ಇನ್ನು ಋಣವಾಗಿದ್ದು ಬಳಿಕ ಅದನ್ನು ತಿಳಿಯುವುದು ಎಲ್ಲ ರಾಜ್ಯ ಕುಲವಾಸಗಿದ. ಮುನ್ನ ಕೇಳುವಿಗೆ ಬರಿದೆ. ಆ, 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 ಅಯ್ಯ ವೀರಂ, ಹಲವಾರು ದೇಶಗಳನ್ನು ಸುತ್ತಿ ಅಲ್ಲಿರುವಂತಹ ವೀರಭಟರನ್ನೆಲ್ಲ ಸೋಲಿಸಿ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ ಈ ಕಾಶ್ಮೀರವನ್ನು ಸೇರಿದವಳಿದ್ದೇನೆ. ನನ್ನ ಮೊದಲನೇ ಉದ್ದೇಶ ಏನು ಗೊತ್ತಾ? ಏನು? ಈ ರಾಜ್ಯ ವಿಸ್ತರಣೆ ಮಾಡಬೇಕು ಎನ್ನುವುದು ಉದ್ದೇಶ. ಅದಕ್ಕಾಗಿ ನಾನು ಬಂದವಳು. ನಿನಗೊಂದು ಸುಲಭದಲ್ಲಿ ನಾನೊಂದು ಮಾತು ಹೇಳಿಯೋ? ಏನು? ಈ ಸನ್ನಿವೇಶಕ್ಕೆ ಅದು ಪ್ರಸ್ತುತ ಹೌದೋ ಅಲ್ವೋ ಗೊತ್ತಿಲ್ಲ, ಹಾ, ಆದ್ರೆ ಒಂದು ಮಾತು ಹೇಳಬೇಕು ಅನ್ನಿಸಿತು, ಹೇಳ್ತೇನೆ. ಹೇಳು ಹೇಳು. ಪರಮೇಶ್ವರ ದೇವರಿಗೆ ಬಿಲ್ವ ಪತ್ರೆ, ಪತ್ರೆ. ನಾರಾಯಣ ದೇವರಿಗೆ ತುಳಸಿ ಪತ್ರೆ, ತುಳಸಿ ಪತ್ರೆ. ಹೆಮ್ಮಕ್ಕಳಿಗೆ ತಾಪತ್ರೆ, ಅದು ಮುಗಿಲಿಕ್ಕಿಲ್ಲ. ಈಗ ನನಗೆ ತಾಪತ್ರೆ ಆಯ್ತಂತ ಹೇಳಿ ನಿನಗೆ ಯಾರು? ಮತ್ತೆ ನಿನಗೆ ರಾಜ್ಯ ಗೆಲ್ಲುವ ಯಾಕೆ? ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳು. ಹೆಣ್ಣಿನ ಸೌಂದರ್ಯ ಮೋಹಕವಾಗಿರ್ಬೇಕು, ಹಾ. ಮಾದಕ ಆಗಿರಬಾರ್ದು. ಈಗ ಮಾದಕ ಎಲ್ಲಿ ಆಯ್ತು? ಮತ್ತೆ ನಿನ್ನ ಇದೊಂದು ಜಟ್ಟಿ ಚಲ್ಲನೆಲ್ಲ ಬಿಗಿದುಟ್ಟಿದ್ದಾಳೆ. ಹಾ. ಯಾರಿಗಾದ್ರೂ ನೋಡುವಾಗ ಕಾಲು ಹಿಡಿಬೇಕು ಅನ್ನಿಸಬೇಕು, ಕೈ ಹಿಡಿಯುವಂತ ಅನ್ನಿಸುವುದಲ್ಲ. ಅಲ್ಲ, ಇದರಲ್ಲಿ- ನನ್ನಂತ ಮುದುಕನಿಗೂ ಒಮ್ಮೆ ಕೈ ಹಿಡಿಯುವಂತ ಆಗ್ತಾ ಉಂಟು. ಇದನ್ನು ನೀನು ಮಾದಕ ಅಂತ ಹೇಳುದಾ? ಮತ್ತೆಂತದು? ಹಾಗಾದ್ರೆ ಮಾದಕವಾಗಿ ಶೃಂಗಾರ ಬಂದವರು ನೀನು ಏನು ಹೇಳ್ತಿ? ಅಲ್ಲ, ಈಗ ನಿನಗೆ ಮಾದಕವಾಗುವುದಕ್ಕೆ ನನ್ನಲ್ಲಿ ಏನು ಕಾಣ್ತಾ ಉಂಟು? ಜಟ್ಟಿ ಚಲ್ಲಣವನ್ನು ಬಿಗಿದುಟ್ಟಲ್ಲಿಗೆ ಹೆಣ್ಣು ಮಾದಕವಾಗಿ ಅಲ್ಲದೆ ಮತ್ತೆ ಮೋಹಕವಾಗಿ ಹೇಗೆ ಕಾಣ್ತಾಳೆ? ಮೋಹಕವಾಗಿಯಲ್ಲ, ಮಾದಕವಾಗಿಯಲ್ಲ. ಹಾ. ಅವಳು ವೀರ ರಾಣಿಯಾಗಿ ವೀರವನಿತೆಯಾಗಿ ಬಂದಿದ್ದಾಳೆ ಎಂದು ಅರ್ಥ. ನನ್ನ ಉಡುಗೆ ತೊಡುಗೆಯನ್ನು ಕಾಣುವಾಗಲೇ ನಿನಗೆ ಅರ್ಥವಾಗಬೇಕು. ಹಾ. ಇವಳು ಬಂದದ್ದು ಯುದ್ಧಕ್ಕೆ. ಹಾ. ಯುದ್ಧಕ್ಕೆ ಬಂದವರಲ್ಲಿ ನಿನ್ನ ರಾಜ್ಯ ಯಾವುದು? ಹಾ. ನಿನ್ನ ಕುಲ ಯಾವುದು? ಹಾ. ನಿನ್ನ ಹೆಸರೇನು? ಹಾ. ಅದನ್ನೆಲ್ಲ ಕೇಳುವಂತ ಅವಶ್ಯಕತೆ ಇಲ್ಲ, ಯುದ್ಧರಂಗದಲ್ಲಿ- ಹೇಳುವಂತ ಅವಶ್ಯಕತೆ ನನಗೂ ಇಲ್ಲ. ಯುದ್ಧ ರಂಗದಲ್ಲಿ ಅದು ಅನಿವಾರ್ಯ, ಆ ಕಾರಣದಿಂದ ಕೇಳಿದ್ದು. ಯಾಕೆ ಅನಿವಾರ್ಯ? ಯುದ್ಧ ರಂಗದಲ್ಲಿ ನನ್ನ ಎದುರಿಗೆ ಈಗ ನೀನು ಸಾಯ್ತಿ ಅಂತ ನನಗೆ ಗೊತ್ತುಂಟು. ಹಾ? ಹೆಣವನ್ನು ಎಲ್ಲಿಗಾದ್ರೂ ಮುಟ್ಟಿಸಬೇಡುವ, ಆಹಾ. ಅದಕ್ಕಾದ್ರೂ ಬೇಕಲ್ಲ. ಅಲ್ಲ, ನೀನು ಕೂಡ ನನಗೆ ಸಾಹಿತ್ಯ ಅಂತ ಗೊತ್ತುಂಟು. ಹಾ. ನಿನ್ನ ಹೆಣವನ್ನು ಮುಟ್ಟಿಸ್ಲಿಕ್ಕೆ ನನಗೆ ಗೊತ್ತುಂಟು. ಹಾ. ಹಾಗಂತ ಹೇಳಿ ನಿನ್ನ ಹತ್ರ ನಾನು ಕೇಳಿದ್ದೇನಾ? ನೀನು ಕೇಳಲಿಲ್ಲ, ಯಾಕೆ? ನಾನು ಸಾಯುವುದಿಲ್ಲ ಅನ್ನೋ ವಿಶ್ವಾಸ ನಿನಗುಂಟು. ಇಲ್ಲ ಇಲ್ಲ, ನೀನು ಸಾಹಿತ್ಯ ಅಂತ ಅಚಲವಾದಂತ ವಿಶ್ವಾಸ ಉಂಟು. ಯಾಕೆ? ಆಗ? ಯಾಕೆ ಹೇಳು? ಯಾಕೆ? ನಿನ್ನ ವಯಸ್ಸು ನೋಡು, ಮುದಿ ವಯಸ್ಸು. ಹಾ. ಈ ವಯಸ್ಸಿನಲ್ಲಿ ಈಗಲೇ- ಜಂಗೆಯಲ್ಲಿ ಮೊಮ್ಮಕ್ಕಳನ್ನು ಇಟ್ಟುಕೊಂಡು ಹೌದು. ಹಾಸ್ಯ ಮಾಡ್ಬೇಕು ನೀನು. ಹಾ. ಏನು ನಿನ್ನ ದಿವಸ ಹಾಸ್ಯ ಬಿಟ್ಟಿದ್ದು? ಹಾ? ನಿನಗೊಂದು ಒಳ್ಳೆ ಮಾತು ಹೇಳ. ಎಂತದ್ದು? ಈಗೆಲ್ಲ ತೆಂಗಿನಕಾಯಿ ಬೀಳುವುದಿಲ್ಲ, ಮತ್ತೆ? ಆದಷ್ಟು ಎಳನೀರೇ ಉದುರುವುದು. ಹೌದಾ? ಆದ್ರಿಂದ ಆಲೋಚನೆ ಮಾಡು, ನಾವು ಹಳೆ ತಲೆಗಳನ್ನು ಬೈಲಿಕ್ಕಿಲ್ಲ. ಹಾ. ಈಗೆಲ್ಲ ಹೋಗುದು ಸಣ್ಣ ಸಣ್ಣದೇ. ಎಳನೀರು ಉದುರುವುದು ಯಾಕೆ? ಯಾಕೆ? ಅದಕ್ಕೆ ರೋಗ ಬಂದ್ರೆ ಮಾತ್ರ. ಇಲ್ಲ, ಬುಡ. ಮಂಗಗಳು ಕೊಯ್ದಾಗ್ತವೆ. ಹೌದಾ? ಹಾ. ಹಾಗಾದ್ರೆ ನಿನ್ನ ಊರಿನಲ್ಲಿ ಮಂಗಗಳ ಕಾಟ ಜೋರುಂಟಾ? ನನ್ನ ಊರಿನಲ್ಲಿ ಉಂಟು ಅಂತಲ್ಲ, ನಿನ್ನಲ್ಲಿ ಬಂದಿತ್ತು ಅಂತ ಹೇಳಿದ್ದು. ಇಲ್ಲ ಇಲ್ಲ, ರಾಜ್ಯ ವಿಸ್ತರಣೆ ಮಾಡುವುದಕ್ಕೆ ಬಂದವಳು. ಹಾ. 56 ದೇಶಗಳನ್ನು ಒಂದೇ ಆಡಿನಲ್ಲಿ ಒಂದೇ ಸೂರಿನಲ್ಲಿ ಮಾಡಬೇಕೆನ್ನುವಂತಹ ಸಂಕಲ್ಪವನ್ನು ಹೊತ್ತುಕೊಂಡು ಬಂದವಳು. ಏಕ ಶ್ವೇತ ಛತ್ರದ ಅಡಿಯಲ್ಲಿ ಆರ್ಯಾವರ್ತವನ್ನು ನಿಲ್ಲಿಸಬೇಕು ಎನ್ನುವುದು ನಿನ್ನ ಕನಸು. ನನ್ನ ಕನಸು. ಅದು ಸಾಧ್ಯ ಇಲ್ಲ ಬಿಡು. ಸಾಧ್ಯ ಆಗುತ್ತದೆ. ಹಾ. ನೀನೀಗ ನನ್ನೊಡನೆ ಸೋತು ಶರಣಾಗತಿಯನ್ನು ಹೊಂದಿ ಕಪ್ಪ ಕಾಣಿಕೆಯನ್ನು ಕೊಟ್ರೆ ಹಾ. ಖಂಡಿತವಾಗಿ ಇವನ್ನೆಲ್ಲವನ್ನು ಕೂಡ ಏಕಛತ್ರದ ಅಡಿಯಲ್ಲಿ ನಾನು ನಿಲ್ಲಿಸ್ತೇನೆ. ಹಾ. ಇದೋ ಹಾ. ನಿನ್ನಲ್ಲಿ ಪರಿಚಯವನ್ನೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಹಾ. ಅಲ್ಲ, ಹೇಳುದಪ್ಪ ನಾನು. ಹಾ. ಈ ಅಧಿಕಾರವನ್ನು ಈ ಸಲ ಆದ್ರೂ ನೀನು ಬಿಟ್ಟುಕೊಡು ಪುಣ್ಯಾತ್ಮ. ಹಾ. ಇನ್ನು ಯಾಕೆ ನಿನ್ನ
ನಿನಗೆ ಈ ಅಧಿಕಾರ, ಇನ್ನೂ ನಿನಗೆ ಪೀಠದ ಚಪಲ, ಈ ನಾನು- ಸ್ಥಾನಮಾನದ ಚಪಲ ಇನ್ನೂ ನಿನಗೆ ಹೋಗ್ಲಿಲ್ವಾ? ನಾನು ಈಗಲೂ ಅಧಿಕಾರದಲ್ಲಿ ಇರುವ ಕಾರಣ ಕಾಶ್ಮೀರ ಹೀಗೆ ಉಂಟು. ಹೌದಾ? ನಾನು ಅಧಿಕಾರದಿಂದ ಇಳಿಲಿ ಆಗ ಗೊತ್ತಾಗ್ತದೆ ಕಾಶ್ಮೀರ ಹೇಗಾಗ್ತದೆ ಅಂತ. ಹೌದೌದು, ಬಂದ ಕೂಡಲೇ ನಮಗೆ ಭಯ ಉತ್ಪಾದಕರು ಇಲ್ಲಿ ಸಿಗುತ್ತಾ ಇದ್ದಾರೆ. ಒಬ್ಬ ಬಂದಲ್ಲ ಹಾಗೆ ಹಿಮಕರಡಿ, ಅವನಷ್ಟು ದೊಡ್ಡ ಉಗ್ರಗಾಮಿ ಇನ್ನೊಬ್ಬ ಇಲ್ಲ, ಗೊತ್ತುಂಟ ನಿನಗೆ? ನಮಗೆ ನಮ್ಮಲ್ಲಿರುವ ಭಯೋತ್ಪಾದಕರ ಬಗ್ಗೆ ಹೆದರಿಕೆ ಅಲ್ಲ. ಅದೇ ನಮ್ಮಲ್ಲಿ ಈಗೀಗ ಏನಾಗಿದೆ ಗೊತ್ತುಂಟ? ಮಹಿಳೆಯರು ಭಯೋತ್ಪಾದಕರಾಗ್ತಾ ಇದ್ದಾರೆ. ಯಾರು ಬಂದವರು ಏನು ಮಾಡ್ತಾ ಇದ್ದಾರೆ ಅವರು? ಬಂದವರು ಅಲ್ಲಲ್ಲಿ ಸ್ಫೋಟಿಸುವುದು, ಅಲ್ಲಲ್ಲಿ ಹಾನಿಯನ್ನು ತೆಗೆದು ಮಾಡ್ತಾ ಇದ್ದಾರೆ. ಓಹೋ, ಅಂತವರಲ್ಲಿ ನೀನು ಯಾಕೆ ಒಬ್ಬಳಾಗಿರ್ಬಾರ್ದು ಅಂತ ನಾ ಕೇಳುವುದು. ಈಗ ನನ್ನನ್ನು ನೀನು ಉಗ್ರಗಾಮಿ ಅಂತ ಹೇಳುದಾ? ಮತ್ತೆಂತದು? ನಿನ್ನ ತಲೆಗೆ 4 ಬಡಿದ್ರೆ ಎಲ್ಲ ನಿನಗೆ ನೀವು ಶರಣಾಗತಿಯನ್ನು ಹೊಂದುತ್ತೀನಿ. ಹೇಳಲಿಕ್ಕೆ ಆಗೋದಿಲ್ಲ ಕುಲವನ್ನು. ಚಿಕ್ಕ ಪ್ರಾಯದವಳು ಚಿಕ್ಕ ಪ್ರಾಯದವಳು ನೀನು ಬಿಕ್ಕಿ ಮಾತನಾಡಿ ನಿನ್ನ ಆ ಆ ಚಿಕ್ಕ ಪ್ರಾಯದವಳು ನೀನು ನೀನು ಮಿಕ್ಕಿ ಮಾತನಾಡಿ ನಿನ್ನ ಸೊಕ್ಕ ಮುರಿವೆ, ನಿನ್ನ ಸೊಕ್ಕ ಮುರಿವೆ ಈ ಕ್ಷಣದಿ ಚೊಕ್ಕದ್ಯೋದಲಿ. ಚಿಕ್ಕ ಪ್ರಾಯದವಳು ನೀನು ಮಿಕ್ಕಿ ಮಾತನಾಡಿ ನಿನ್ನ ಸೊಕ್ಕ ಮುರಿವೆ ನೀ ಕ್ಷಣದಳು ಚೊಕ್ಕದಿಂದಲೇ. ಪ್ರಾಯದವಳು ಚಿಕ್ಕ ಪ್ರಾಯದವಳು ಚಿಕ್ಕ ಪ್ರಾಯದವಳು ನೀನು ಮಿಕ್ಕಿ ಮಾತನಾಡಿ ನಿನ್ನ ಸುಖವಿವೆ ಕ್ಷಣದವಳು ಚೊಕ್ಕದಿಂದಲೇ. ಚಿಕ್ಕ ಪ್ರಾಯದವಳು ನೀನು ಮಿಕ್ಕಿ ಮಾತನಾಡಿ ನಿನ್ನ ಸೊಕ್ಕ ಮುರಿವೆನೋ. ಮಾತು ಎನ್ನುವುದು ಮುತ್ತಿನಂತಿರಬೇಕು. ಮಾತು ಎನ್ನುವುದು ಮತ್ತೊಬ್ಬನಿಗೆ ಅರ್ಥವಾಗಿರುವಂತಿರಬೇಕು. ಮಾತು ಎನ್ನುವುದು ಮತ್ತೊಬ್ಬನ ಕಿವಿಗೆ ಹಿತವನಿಸುವಂತಿರಬೇಕು. ನಿನ್ನ ಮಾತಿಗೆ ಹಿತ ಆಯ್ತಾ ನನಗೆ? ಖಂಡಿತ ಅಲ್ಲ. ನೀ ಹೆಣ್ಣು ಮಕ್ಕಳನ್ನು ಉಗ್ರಗಾಮಿ ಅಂತ ಹೇಳುತ್ತಿ, ಭಯ ಉತ್ಪಾದಕರು ಸ್ಫೋಟಿಸುವವರು ಅಂತ ಹೇಳುತ್ತಿ. ನಾನು ನಿನ್ನನ್ನು ಹೇಳಿದ್ಯಾಕೆ? ನಿನ್ನ ಮಾತು ಹಾಗನ್ನಿಸ್ತಾ ಉಂಟು. ಹೆಮ್ಮಕ್ಕಳು ಹೇಗೆ ಮಾತಾಡಬೇಕು, ಯಾವ ವಿಚಾರವನ್ನು ಮಾತಾಡಬೇಕು ಎನ್ನುವಂತಹ ಸೂಕ್ಷ್ಮತೆಯನ್ನು ಸಕಲ ಶಾಸ್ತ್ರ ಪಾರಂಗತೆಯಾದಂತಹ ನಿನಗೆ ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ. ಹಿರಿಯವರ ಮೇಲೆ ಭಯಭಕ್ತಿ, ಗುರು ಹಿರಿಯರ ಮೇಲೆ ಗೌರವ ಭಾವನೆ ಇದನ್ನೆಲ್ಲ ಹೊಂದಿರಬೇಕು. ಒಬ್ಬ ವಯಸ್ಸಾದವ ಇದಿರಿಗೆ ಸಿಕ್ಕಾಗ ಅವನನ್ನೇ ಏಕವಚನದಲ್ಲಿ ಮಾತಾಡಿಸ್ತಿಂತಾದ್ರೆ ನಿನಗೆ ಪೆಟ್ಟಲ್ಲದೆ ಬೇರೆ ಮದ್ದುಂಟಾ? ಮತ್ತೆ ನಿನಗೆ ಯುದ್ಧ ಮಾಡ್ಲಿಕ್ಕೆ ಬಂದದ್ದು ನನ್ನ ಹತ್ರ? ಒಳ್ಳೆಯ ಒಂದು ಮಾತು. ಕೆಲಸ ಮಾಡು, ಏನು? ನಿನ್ನ ಊರಿನಲ್ಲಿ ಈ ಕಾಶ್ಮೀರದಲ್ಲಿ ನೀನಿನ್ನು ಪೀಠವನ್ನು ಏರುವುದಲ್ಲ, ಮತ್ತೆ? ರಕ್ಷಣಾ ಮಂತ್ರಿಯಾಗಿ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರೂ ವಹಿಸಿಕೊಡು, ಆಮೇಲೆ ನೋಡು ಎಷ್ಟು ರಕ್ಷಣೆ ಬರ್ತದೆ ಅಂತ ಹೇಳಿ. ನಿನಗೆ ಹೆಮ್ಮಕ್ಕಳು ಅಧಿಕಾರದಲ್ಲಿ ಕೂತು ಏನು ಮಾಡಿದ್ದಾರೆ ಅಂತ ನಾವು ಇದಕ್ಕಿಂತ ಹಿಂದೆ ನೋಡಿದ್ದೇವೆ, ನಮಗೆ ಅನುಭವ ಆಗಿದೆ. ಆದ್ರೆ ನಿನಗೊಂದು ಸ್ಪಷ್ಟವಾದ ಮಾತನ್ನು ಹೇಳ್ತೇನೆ. ಏನು? ಕೇವಲ ರಾಜೋಚಿತವಾದಂತಹ ಭೋಗಲಾಲಸೆಯಿಂದ ಅಧಿಕಾರ ಪೀಠವನ್ನು ಏರಿದವ ನಾನಲ್ಲ, ಒಬ್ಬ ತ್ಯಾಗಿ. ನೀನು ಏನು ಗಡ್ಡ ಬಿಟ್ಟವ ಯುದ್ಧ ಗಂಡು ಕಲಿಗೆ ಕೇಳು ಕೇಳು ಎನ್ನ ಕಂಡು ಮಾತನಾಡದಿಂತ ಎನ್ನ ಕಂಡು ಮಾತನಾಡದೆ
ಮಾತನಾಡದೆ ಕಂಡು ಮಾತನಾಡದೆ ಬಂಡರಾತೆ ಬಂದು ಎನ್ನಳ್ ಪುಂಟಾನೆಸಗಿದೆ ಬಂಡರಾತೆ ಬಂದು ಬಂಡರಾತೆ ಬಂಡರಂತೆ ಬಂಡರಾತೆ ಬಂದು ಏಕೆ ಪುಂಡನೆಸಗಿದೆ ಏಕೆ ಪುಂಡ ಎಸಗಿದೆ ಗಂಡುಗಲಿ ಕೇಳೋ ಎನ್ನ ಗಂಡು ಮಾತನಾಡುತ್ತಿದ್ದ ಭಂಡರಂತೆ ಬಂದು ಏಕೆ ಗಂಡನೆಸಗಿದೆ ಗಂಡುಗಲಿ ಕೇಳು ಎನ್ನ ಕಂಡು ಕಂಡು ಮಾತನಾಡದಿಂದ ಬಂಡರಂತೆ ಬಂದು ಎನ್ನಳ್ ಪುಂಡನೆಸಗಿದೆ ಬಂಡರಂತೆ ಬಂದು ಏಕೆ ಪುಂಡನೆಸಗಿದೆ ಬಂಡನಂತೆ ಬಂದು ಏಕೆ ಪುಂಡನೆಸಗಿದೆ ಎಸಗಿದೆ ಎಸಗಿದೆ ಏಕೆ ಗಂಟುಗಲಿ ಕೇಳು ಕೇಳು
ವಿಚಾರ ಸ್ಪಷ್ಟ ಆಯ್ತು. ಏನು? 56 ದೇಶವನ್ನು ಗೆಲ್ಲಬೇಕು ಅಂತ ಹೊರಟವಳು ನೀನು. ಹಾ, ಅಷ್ಟನ್ನು ಗೆಲ್ತೀಯೋ ಇಲ್ವೋ ಗೊತ್ತಿಲ್ಲ. ಕಾಶ್ಮೀರವನ್ನು ಗೆಲ್ಲುವಾಗ ನಾಳೆ ಬೆಳಿಗ್ಗೆ ಆಗ್ತದೆ ಮಾತ್ರ. ಯಾಕೆ? ಇಲ್ಲದಿದ್ರೆ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಇಷ್ಟು ಹೊತ್ತು ಮಾಡ್ತೀವಿ. ಹೌದೌದು. ಹೆಣ್ಮಕ್ಕಳು ಎಷ್ಟು ನಾಜೂಕಿರ್ಬೇಕು ಅಂತ ಅವರಲ್ಲಿ ಕೇಳು. ಹೇಗೆ? ಕೆಲವು ವರ್ಷಕ್ಕಿಂತ ಹಿಂದೆ ಎಷ್ಟು ನಾಜೂಕು ಹೌದೌದು. ಅವರಲ್ಲಿ ಕಲಿಬೇಕಿತ್ತು. ನನ್ನ ನಾಜೂಕು ಯಾರಲ್ಲಿ ಉಂಟು? ಈಗ ಅವರಲ್ಲಿ ಉಂಟಾ? ಅವರಲ್ಲಿಲ್ಲ. ಆ ಪ್ರಾಯವಾದಾಗ ನನಗೂ ಆ ನಾಜೂಕು ಇರ್ಲಿಕ್ಕಿಲ್ಲ. ಈಗ ಕೆಲಸ ಮಾಡ್ಬೇಕಾದದ್ದು ನಾವು ಈ ಪ್ರಾಯದಲ್ಲಿ, ಮತ್ತೆ ಪ್ರಾಯ ಕಳೆದ ಮೇಲೆ ನಿನ್ನಾಗಿ ಆಗುವಾಗ ನಮಗೆ ಕೆಲಸ ಮಾಡ್ಲಿಕ್ಕೆ ಅದೆಲ್ಲ ಬೇಡ. ಎಂತದ್ದು? ಈ ಪ್ರಾಯದಲ್ಲೂ ನಾನು ಕೆಲಸ ಮಾಡ್ತೇನೆ. ನೀನು ಗಡ್ಡ ಬಿಟ್ಟವ ಎಂತದ್ದು ಯುದ್ಧ ಮಾಡುದು? ಸರಿ, ಅದಿರ್ಲಿ. ನಿನ್ನ ಭಾವಕ್ಕೆ ನನ್ನದು ವಿರೋಧ ಇಲ್ಲ. ನೀನು ಹೇಗೆ ಬೇಕಾದ್ರೂ ತಿಳ್ಕೊ. ನನಗೆ ಸ್ವರೂಪ ಜ್ಞಾನ ಉಂಟಲ್ಲ, ಸಾಕು. ಅಯ್ಯ, ನನ್ನ ರಾಜ್ಯ ಕುಲವನ್ನು ಕೇಳಿದಂತಹ ನೀನು ಭಂಡರಂತೆ ಆಡ್ತಾ ಇದ್ದೀಯ. ಯಾವುದು ಭಂಡರ ಹಾಗೆ ಮಾತಾಡಿದ್ದು? ಮತ್ತೆಂತದ? ಏನು? ನನ್ನೊಡನೆ ಯುದ್ಧ ಮಾಡುತ್ತಿ, ಹಿಂದೆ ಹೋಗು, ನಿನ್ನ ಹೆಸರು ಹೇಳು, ಆಮೇಲೆ ಇಲ್ಲಿರುವವರೆಲ್ಲ ನಿನ್ನಂತವರು, ನಿನ್ನ ಹಾಗಿದ್ದವರೆಲ್ಲ ಹೀಗೆಲ್ಲ ಪುಂಡತನದ ಮಾತುಗಳನ್ನು ಆಡಿದ. ಯಾಕೆ? ಸಾರಿ ಕೊಂದರೆ ಪಾಪವಿಲ್ಲ ಎನ್ನುವಂತಹ ರಾಜನೀತಿಯನ್ನು ತಿಳಿದಂತಹ ನಾನು ಹೆಣ್ಣಾದಂತಹ ನಿನ್ನ ಹತ್ಯೆಗೆ ನಾ ಕಾರಣ ಆಗುವುದು ಬೇಡ ಅಂತ ಕೇಳಿದ್ದಷ್ಟೇ. ಹೆಣ್ಣಿನ ಹತ್ಯೆಯನ್ನು ಮಾಡ್ಬೇಕಲ್ಲ ನೀನು. ಮೊದಲು ನನ್ನಲ್ಲಿ ಮಾತಾಡು, ಆಮೇಲೆ ಹತ್ಯೆ ಮಾಡು. ಮೊದಲು ಯುದ್ಧ ಮಾಡು, ಯುದ್ಧದಲ್ಲಿ ಮಣಿಸಿ ಆದ ಮೇಲೆ ಮತ್ತೆ ನೋಡುವಂತೆ ಹತ್ಯೆಯ ವಿಚಾರವನ್ನು. ಹಾಗಾಗಿ ಯುದ್ಧ ಕ್ಷೇತ್ರದಲ್ಲಿ ಬಂದವರಿಗೆ ಯುದ್ಧವೇ ಪ್ರಧಾನ. ಆ ಬಳಿಕ ಏನಿದ್ದರೂ ಕೂಡ ಸಮಸ್ತ ವಿಚಾರಗಳು. ಹಾಗೆ ಬಂದವನು ಪುಂಡನೆಸಗಿದೆ, ಒಂದೊಂದೇ ಬಾಣವನ್ನು ಪ್ರಯೋಗಿಸಿದೆ. ನಿನ್ನ ಬಾಣಕ್ಕೆಲ್ಲ ದಗ್ಧಳಾಗುವವಳು ನಾನಲ್ಲ. ಇದು ನಿನಗೆ ಸೆಟೆದು ನಿಂತವಳಿದ್ದೇನೆ. ನಿನಗೆ ಕೂಡಿತ ನಿನ್ನ ಮೊಮ್ಮಗಳ ಪ್ರಾಯ ನನಗಾದೀತು. ನೋಡೋಣ, ಇಷ್ಟನ್ನು ಹೇಳಬಲ್ಲೆ. ಪಾಂಡ್ಯ ದೇಶದವಳು ನಾನು. ನಿನಗೆ ಶಕ್ತಿ ಸಾಮರ್ಥ್ಯ ಉಂಟಾ? ಹೋರಾಡು, ನೋಡೋಣ. ನಿಮಗೆಲ್ಲ ಏನಾಗಿದೆ ಗೊತ್ತುಂಟಾ? ಪುಂಡನೆಲ್ಲ ಕೇಳಿ ನಾನು ಸೇನೆ ಕೂಡಿ ನೀನು ಪುಂಡರಂತೆ ಬಂದು ಎನ್ನೋಳ್ ಪುಂಡನೆ ಜಗಿದೆ. ಪರಾಕ್ರಮಿ ಬಾಪುರಿ ರಣದೊಳು ನಿನ್ನ ಪೋಲ್ವ ಭೂಪರ ಗಾಳಿ ಬಾಪುರಿ ಬಾಪುರಿ. ನಾರದ ಮಹರ್ಷಿಗಳು, ನಾರದ ಮುನಿಗಳು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ದೀಪ ಒಂದು ಬಂತಂತ ನಾನು ಯೋಚಿಸಿದ್ದೆ. ಇದು ಯಾವ ದೀಪ? ಇದು ಯಾವ ದೀಪ ಬಂತು? ಪ್ರದೀಪ. ಯಾವ ದೀಪ ಬಂದು ಕಾಣದೇ ಇರುವಷ್ಟು ದೂರ ಎದ್ದಿದೆ, ಅದು ಗೊತ್ತುಂಟ ನಿಮಗೆ? ಅವರಿಗೆ ಅಜ್ಞಾನ ಗುರುಗಳೇ. ಬರುವ ದಾರಿಯಲ್ಲಿ ಒಂದು ಬಾರಿ ಹಿರಿಯರಲ್ಲಿ ಮಾತಾಡಿ ಆಮೇಲೆ ನಿನ್ನಲ್ಲಿ ನಮ್ಮ ಹಿರಿತನಕ್ಕೆ ಬೆಲೆ ಉಂಟು. ಮಹರ್ಷಿಗಳೇ, ಬನ್ನಿ ಅಂತ ಹೇಳಿದ್ರೆ ಬರುವವರಲ್ಲ, ಬರಬೇಡಿ ಅಂತ ಹೇಳಿದ್ರೆ ಬಾರದೇ ಇರುವವರಲ್ಲ. ನಿಮ್ಮ ತಂದೆಯವರ ಅಪ್ಪಣೆಯಂತೆ ತಾವು ಬಂದಿದ್ದೀರಿ ಅಂತ ನಿಮ್ಮ ಲೋಕ ಕಲ್ಯಾಣದ ವಿಚಾರದಲ್ಲಿ ನಮಗೆ ಅರ್ಥ ಆದಂತಹ ವಿಚಾರ. ಪ್ರಭೋ, ತಮ್ಮಂತಹ ಯೋಗ್ಯಗಳು, ತಮ್ಮಂತಹ ಸಂತರು, ಮಹಂತರು, ಜ್ಞಾನಿಗಳು, ಪರಮಜ್ಞಾನಿಗಳು, ಮಹಾಜ್ಞಾನಿಗಳು, ವಿಜ್ಞಾನಿಗಳು ಕಾರ್ಯ ಕಾರಣ ಇಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಗಮಿಸುವವರಲ್ಲ ಜಿಯಾ. ತಾವು ಇಲ್ಲಿಗೆ ಬಂದಿದ್ದೀರಿ ಅಂತ ಆದ್ರೆ ನಾನು ಮಾಡಿದ ಪುಣ್ಯ ಕಾರ್ಯವಾದರೂ ಯಾವುದು ಅರ್ಹಬಹುದೇ? ಅಯ್ಯ ಶೂರಸೇನ, ಆಶ್ಚರ್ಯ ಆಗುದು ಯಾವುದು ಗೊತ್ತುಂಟ? ಯಾವುದು? ಈ ಪ್ರಾಯದಲ್ಲಿಯೂ ಇನ್ನು 14 ವರ್ಷದ ಹುಡುಗಿ ಒಟ್ಟಿಗೆ ಇಷ್ಟು ಕೆಲಸ ಮಾಡಿದೆಯಲ್ಲ ನೀನು. ಏನು ಮಾಡುವುದು ಗುರುಗಳೇ, ನಿಮ್ಮ ಆಶೀರ್ವಾದ ಅಷ್ಟೇ. ಸಂತೋಷ ಆಯ್ತು ನನಗೆ. ಇದೇ ಮಾರ್ಗದಲ್ಲಿ ಬರ್ತಾ ಇದ್ದವ ನಾನು. ದೂರ ಇನ್ನೊಂದು 5 ವರ್ಷ ಕೆಲಸ ಮಾಡಬಹುದು ಅವರಿಗೆ ಅಲ್ವಾ? ಹೌದೌದು. ಈಗ ಆಗಿರುವಂತ ಯುದ್ಧವನ್ನು ನೋಡಿದ್ವಿ, ಬಿಟ್ಟರೆ ಬಹುಶಃ ಈ ಯುದ್ಧವೇ ಒಂದು ಶತಮಾನ ಆಗುತ್ತಿತ್ತೋ ಏನು ಅಲ್ವಾ ಗುರುಗಳೇ? ಬರುವಂತಹ ಮಾರ್ಗದಲ್ಲಿ ಮೇಲೆದ್ದಂತಹ ಧೂಳಿನ ಪರ್ವತವನ್ನು ಕಂಡೆ. ಮೇಲೆದ್ದಂತಹ ಧೂಳಿನ ರಾಶಿ ಹಿಮಾಲಯವನ್ನೇ ಮುಸುಗುವಂತೆ. ಮತ್ತೆ ನಾವು ಕೆಲಸ ಮಾಡಿದ್ರೆ ಹಾಗೆ. ನಾನು ಈ ಕಾಶ್ಮೀರದ ಹತ್ತಿರ ಬರುವಾಗ ವೇಗವಾಗಿ ಹೋಗದೆ ಸ್ವಲ್ಪ ನಿಧಾನ ಹೋಗುವ. ಯಾಕೆ? ಕೆಳಗಡೆ ಎಲ್ಲ ನೋಡಿಕೊಂಡು ಹೋಗ್ಲಿಕ್ಕಾಗುತ್ತದೆ. ಆದ್ರೆ ಇವತ್ತು ಬರುವಾಗ ಕೆಳಗಡೆ ಯಾವುದೂ ಕಾಣಿಸದೇ ಇರುವಂತೆ ಮುಚ್ಚಿದಂತಹ ಧೂಳಿನ ರಾಶಿ ಮಧ್ಯದಲ್ಲಿ ನೀವಿಬ್ಬರು ನಿಂತು ನಡೆಸುತ್ತಿರುವಂತಹ ಸಂವಾದವನ್ನು ವೀಕ್ಷಿಸಿದೆ. ಸಂವಾದ ಹೋಗಿ ವಿವಾದ ಆಯಿತು, ವಿವಾದ ಹೋಗಿ ಹೀಗೆ ಯುದ್ಧವೇ ಆಗುವುದಕ್ಕೆ ಆರಂಭ ಆಯಿತು. ವಿವಾದ ವಿರೋಧವಾಯಿತು, ವಿರೋಧ ಯುದ್ಧವಾಯಿತು, ಯುದ್ಧದಿಂದ ರಕ್ತಪಾತ ಆಗುವ ಹಂತಕ್ಕಾಗುವಾಗ ತಾವು ಬಂದ್ರಿ. ನಾನು ಬಂದೆ. ಹೌದು. ಆದ್ರೆ ಇನ್ನೊಂದು
ಬಾರಿ ಈ ರೀತಿ ಬರುವುದಿಲ್ಲ. ಯಾಕೆಂದ್ರೆ ನಾನು ನಿಲ್ಲಿಸಿ ಅಂತ ಹೇಳೋದ್ರೊಳಗೆ ನೀನು ಅವರಿಗೆ ಅಂತ ಕೊಟ್ಟಂತ 2 ಪೆಟ್ಟು ನನ್ನ ಬೆನ್ನಿಗೆ ಬಿದ್ದಿದ್ದಾರೆ. ಗುರುಗಳೇ ತಪ್ಪಾಯ್ತು ಪ್ರಭು. ನಾನು ನಿಮ್ಮಂತವರಿಗೆ ಪೆಟ್ಟು ಕೊಡುವುದು ಬಿಡಿ, ಅಂತಹ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳುವಲ್ಲ ಜಿಯ. ಆದ್ರೆ ಬೆನ್ನಿಗೆ ಬಿದ್ದಂತ ಪೆಟ್ಟನ್ನು ಅವರೊಂದಿಗೆ ಮಾಡಿದಂತ ಯುದ್ಧವನ್ನು ಒಟ್ಟಿಗೆ ಸಮೀಕರಿಸಿ ನೋಡಿದ್ರೆ ಶೂರಸೇನ, ಈ ಕಾಶ್ಮೀರದ ಕೇಸರಿಯಲ್ಲಿ ಏನೋ ಉಂಟು. ಹೌದಪ್ಪ, ಹೌದಾ? ಅದನ್ನೇ ತಿನ್ನು ಬೆಳೆದಂತ ನೀನು ನಿಜಕ್ಕೂ ಭೈರೆ ಭಾಪುರೆ ಎನ್ನುವಂತ ಶೂರ. ಹಾಗಾದ್ರೆ ನಾನು ವಿಜಯ ಕೇಸರಿ. ಹಾಗಾಗಿ ಎಲ್ಲರಿಗೂ ಹೆಸರಿದ್ದ ಹಾಗೆ ಅವ್ರು ಇರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿನಗೆ ಹಾಗಲ್ಲ. ಈ ವಯಸ್ಸಿನಲ್ಲೂ ನಿನ್ನಲ್ಲಿ ಕಂಡಂತೆ ಈ ಶೌರ್ಯ ಉಂಟು ನೋಡು, ಯಾವತ್ತಿಗೂ ನಾವು ಮೆಚ್ಚಲೇಬೇಕಾದ್ರೆ. ಅದು ಒಂದುಂಟು, ಹೇಗೆ ಇಷ್ಟು ವಯಸ್ಸಾದ ಮೇಲೆ ಮಾತು ಜಾಸ್ತಿ ಆಡಬೇಕು. ಯುದ್ಧವೇ ಆಗುವುದು ಹೌದಾದ್ರು ಹೇಗಿರ್ಬೇಕು ಅಂತ ಹೇಳಿದ್ರೆ ವಯಸ್ಸಾದವರು ಮಾತಾಡಬೇಕು, ಎಳೆಯವರು ಯುದ್ಧ ಮಾಡಬೇಕು. ನಿಮಗೆ ಅದಕ್ಕಿಂತ ಆಗಲೇ ಬಂದು ಹೇಳ್ಬೋದಿತ್ತಲ್ಲ ಇದನ್ನು ಮುಗಿಸಿ ಅಂತ. ಹೇಳ್ಬೋದು. ನೀವು ಇಷ್ಟು ಉದ್ದ ಮಾಡಿ ನನ್ನ ಮರ್ಯಾದೆ ತೆಗೆಯುವುದಕ್ಕೆ ಮಾತಿನಲ್ಲೇ ನಗೆ ನಲಿವು, ಮಾತಿನಿಂದಲೇ ಹಾಗೆ ಹೊಲವಿಯು, ಇದೆಲ್ಲ ಗೊತ್ತಿದ್ದಂತ ನೀನು ಮಾತಾಡಿ ಈ ಹುಡುಗಿ ಅಲ್ಲ ಇಷ್ಟು ಯುದ್ಧಕ್ಕೆ ಅಂತ ಹೇಳ್ಕೊಂಡು ಕಾಲು ಕೆತ್ತಿಕೊಂಡು ಹೋಗುವುದು ಪುಣ್ಯಾತ್ಮ. ಗುರುಗಳೇ, ತಪ್ಪು ನನ್ನದಲ್ಲ. ಮತ್ತೆ ನಾನಾಗೆ ಅವಳ ರಾಜ್ಯದ ಮೇಲೆ ಅಭಿಯೋಗ ಮಾಡಿದ್ದೇನೋ? ಇಲ್ಲ. ನಾವು ರಕ್ತಪಾತವನ್ನು ಬಯಸುವವರಲ್ಲ, ನಮಗದರ ಅನಿವಾರ್ಯತೆ ಇಲ್ಲ. ನಮಗೆ ದೇವರು ಕೊಟ್ಟ ರಾಜ್ಯವನ್ನು ಯಥಾವತ್ತಾಗಿ ನಾವು ಪಾಲಿಸ್ತಾ ಇದ್ದೇವೆ. ನಮ್ಮ ಮೇಲೆ ಅಭಿಯೋಗ ಮಾಡಿದ್ದು ಒಂದನೇ ತಪ್ಪು, ಅದರಲ್ಲೂ ಹೆಣ್ಣಾದವಳು ಮಾಡಿದ್ದು ದೊಡ್ಡ ತಪ್ಪು. ಬಂದವಳೇ ನಾನೊಂದು ಒಳ್ಳೆಯ 4 ಪ್ರಶ್ನೆ ನಾನು ಪ್ರಥಮವಾಗಿ ಮಾತಾಡಿದ್ದುಂಟಲ್ಲ, 4 ಅದು ಒಳ್ಳೇದು ಮಾತಾಡಿದ್ದೇನೆ, ನನಗೆ ಗೊತ್ತುಂಟು. ನಾನು ಮಾತಾಡಿದ್ದು ಅದೇ ಒಳ್ಳೇದು ಅಂತ ಮಾತಾಡಿದ್ದು. ನಾನು ಪ್ರಥಮವಾಗಿ 4 ಮಾತಾಡಿದ್ದು. ಒಳ್ಳೇದು ಹೌದಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಬಂದಂತ ಅವಳಲ್ಲಿ ನೀ ಕೇಳಿದ ಪ್ರಶ್ನೆ ಯಾವುದು ಬೇಕಾ ಬೇಡ? ನೀನ್ ಯಾರು, ನಿನ್ನ ಕುಲ ಯಾವುದು? ಕೇಳಿದ್ಯಾ? ಹೌದು. ಕೇಳಿದಕ್ಕೆ ಉತ್ತರ ಕೊಡ್ಲಿಲ್ಲ, ದಪ್ಪ ಮಾತಾಡ್ತಾಳೆ ಕತ್ತೆ. ಅಲ್ಲ, ಅವರಿಗೆ ನಾವೀಗ ಅಭಿಯೋಗವನ್ನು ಮಾಡದೇ ಇರ್ತಿದ್ರೆ ಯಾರಾದ್ರೂ ಈ ರಾಜ್ಯವನ್ನು ಲೂಟಿಕೊಂಡು ಹೋದ್ರು ಕೂಡ ಅವರಿಗೆ ಗೊತ್ತೇ ಇರುವುದಿಲ್ಲ, ನರಗಿಕೊಂಡಿರ್ತಾರೆ. ಅವನಿಗಾಗಿ ಹಾಗಾದ್ರೆ ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನೀನ್ ಯಾರು ಅಂತ ಗೊತ್ತಾದ್ರೆ ಅವ ಇಷ್ಟು ಮಾಡುವುದು ಇಲ್ಲ. ಅದಕ್ಕೆ ತುಸು ನೀನು ದೂರ ನಿಂತ ಒಂದು ಗುಟ್ಟು ಮಾತಾಡ್ಲಿಕ್ಕೆ ಉಂಟವನ್ನ ಹೇಳಿ. ಅಯ್ಯ ಶೂರಸೇನ ಗುರುಗಳೇ, ನಿನಗೆ ಮದುವೆ ಆಗಿದೆ ನೆನಪುಂಟ? ಮದುವೆ ಆಗಿದೆ ಗುರುಗಳೇ. ಏನು ಮಾಡುವ ಅಂದ್ರೆ ಮದುವೆ ಆದ್ಮೇಲೆ ಏನು ಮಾಡುವ? ನನಗೆ ಹೆಣ್ಣಿಗೆ ಹೆಣ್ಣಾಗಿ, ನನ್ನ ಬದುಕಿನ ಕಣ್ಣಾಗಿ ನನಗಿದ್ದವಳು ಒಬ್ಬಳೇ ಮಗಳು, ಕಾಂಚನ ಮಾಲಿಕೆ. ನೆನಪುಂಟ ನಿನಗೆ? ಹೌದು ಗುರುಗಳೇ. ನಾನ್ ನಿನಗೆ ಮರ್ತೋಯ್ತು ಅಂತ ಎನಿಸಿದೆ. ಏನು ಸಮಸ್ಯೆ ಆಗ್ಲಿಲ್ಲ, ಭಾಂಡ್ಯಕ್ಕೆ ಮದುವೆ ಮಾಡಿಕೊಟ್ಟದ್ದು ಭಾಂಡ್ಯಕ್ಕೆ. ನೀನು ಉತ್ತರದ ಎತ್ತರದಲ್ಲಿರುವುದು. ಹೌದು. ಅವಳನ್ನು ಕೊಟ್ಟದ್ದು ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ ಭಾಂಡ್ಯಕ್ಕೆ ಮದುವೆ ಮಾಡಿ ಕೊಟ್ಟ ಮೇಲೆ ಆಗಾಗ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಬಿಡುವುದಲ್ಲ. ನಮ್ಮದೊಂದು ಕ್ರಮ ಉಂಟು ಗುರುಗಳೇ. ಹೆಮ್ಮಕ್ಕಳನ್ನು ಕೊಟ್ಟ ಮೇಲೆ ಮತ್ತೆ ಏನಿದ್ರು ಅಳಿಯ ನಮಗೆ ದೇವರು, ಗೊತ್ತಾಯ್ತಾ? ಅಲ್ಲ, ಅಳಿಯನನ್ನು ನೀನು ಕರೆತರಲಿಲ್ಲ. ಯಾಕೆ? ಆಗಾಗ ಅಲ್ಲಿಗೆ ಹೋಗಲಿಲ್ಲ. ತಂದೆ ತಾಯಿಗಳಾದವರು ಮಕ್ಕಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ಆಗಾಗ ಹೋಗಿ ಬರಬಾರ್ದು, ಹೋಗಿ ಬಂದ್ರೆ ಮಕ್ಕಳಿಗೆ ಸಲುಗೆ ಆಗ್ತದೆ. ಅಲ್ಲ, ಹಾಗಾಗಿ ಹೋಗಿ ಬಾರದೆ ಇದ್ರು ನೀನು ಅಲ್ಲಿಗೆ ಹೋಗದೆ ಒಂದು 15 ಮಳೆಗಾಲ ಕಳೀತು ಅಂತ ನನ್ಗೆ ಗೊತ್ತಾಯ್ತು. 15 ಅಲ್ಲ 30 ಕಳೆದಿದ್ದೆ. ಹೌದಾ? ಮತ್ತೆ ಅದೇ ಆದದ್ದು. ಯಾಕೆ ಗೊತ್ತಾ? ಒಂದು 15 ವರ್ಷಗಳ ಹಿಂದೆ ನೀ ಹೋಗಿದ್ದಿದ್ರೆ ನಿನ್ನ ಮಗಳಿಗೆ ಅಶ್ವಮೇಧ ಯಾಗಗಳನ್ನು ಮಾಡಿದಂತ ನಿನ್ನ ಅಳಿಯನಿಗೆ ಅಗ್ನಿಮುಖದಲ್ಲಿ ಒಂದು ಸಂತಾನ ಆದದ್ದು ಗೊತ್ತಾಗುತ್ತಿತ್ತು. ನನ್ನ ಮಗಳ ನಿನಗೆ ವಿಷಯವೇ ಗೊತ್ತಿಲ್ಲ ಪುಣ್ಯಾತ್ಮ. ನಮಗೆ ರಾಜಕೀಯ ಬಿಟ್ಟರೆ ಬೇರೆ ವಿಷಯವೇ ಇಲ್ಲಲ್ಲ ಗುರುಗಳೇ. ಹೇಳುದಲ್ವಾ, ಬಂದು ಹೋಗದಿದ್ರೆ ಬಂಧುತ್ವ ಕೆಡುತ್ತದೆ, ಬಳಸದೇ ಇದ್ರೆ ದೊಡ್ಡವರು ಮಾತಾಡುವಾಗ ಮಕ್ಕಳಿಗೆ ಹೇಳ್ಬೇಕಾಗುತ್ತದೆ. ನಿಮಗೆ ಉಪ್ಪಿನಕಾಯ ಮಕ್ಕಳಿಗೆ ಸರಿ. ನನ್ನ ಮಗಳಿಗೆ ಮಗು ಆಗಿದೆ, ನಿನ್ನ ಮಗಳಿಗೆ ಮಗು ಆಗಿದೆ. ಹುಟ್ಟಿದಂತ ಮಗು ಅಗ್ನಿ ಸಂಭವೇ. ಹಾಗಾಗಿ ಆಗ್ಲಿ ಇರ್ಲಿ, ತಾಯಿ ಮಗಳು ಸುಖವಾಗಿ ಇರ್ಲಿ, ನಾವು ಇಲ್ಲಿಂದಲೇ ಆಶೀರ್ವಾದ ಮಾಡ್ತೇವೆ. ತಾಯಿ ಮಗಳೇ ಸುಖವಾಗಿರ್ಬೇಕು, ಯಾಕಂದ್ರೆ ಅಳಿಯ ಹೋಗಿ ಆಗಿದೆ, ಅದು ಗೊತ್ತಿಲ್ಲ ನಿಮಗೆ. ಅಳಿಯ, ಓ ದೇವಾ, ನನ್ನ ಅಳಿಯ ಸೀರಿ ಹೋದನೆ. ಅಯ್ಯೋ ಶಿವ ಶಿವ, ಇದು ಯಾವತ್ತೂ ಹೋದಕ್ಕೆ ಇವತ್ತು ಯಾಕೆ ಆಡುವುದು ಪುಣ್ಯ? ಸತ್ತಕ್ಕೊಂದು ಅಳುವ ಕ್ರಮ ಉಂಟಲ್ಲ ಗುರುಗಳೇ. ಅಷ್ಟಕ್ಕಾಗಿ ಆಡುದಲ್ವ? ಅಳಿಯ ಹೋದದ್ದು ಅಂತ ಹೇಳಿದ್ರೆ ಶಿವೈಕ್ಯನಾಗಿದ್ದಾನೆ. ಆಗಲಿ. ಶಿವನೇ ಕನಸಿನಲ್ಲಿ ಬಂದು ಹೇಳಿದ್ದ, ನಾಳೆ ನೀನು ನನ್ನೊಂದಿಗೆ ಬರ್ಲಿಕ್ಕಿದ್ದಿ, ಆದಷ್ಟು ಬೇಗ ಮಗಳಿಗೆ ಪಟ್ಟ ಕಟ್ಟು ಅಂತ. ಮಗಳಿಗೆ ಆಗಲೇ 14 ಆಗಿತ್ತು, ಪಟ್ಟವನ್ನು ಕಟ್ಟಿದ್ರು. ನಿನಗೆ ರಾಣಿ ಎಂಬಂತ ಶಬ್ದಕ್ಕೆ ರಾಜನ ಹೆಂಡತಿ ಅಂತ ಗೊತ್ತುಂಟು. ಆದ್ರೆ ಇವಳು ಹಾಗಲ್ಲ. ನಿನ್ನ ಮಗಳಿಗೆ ಹುಟ್ಟಿದಂತಹ ಮಗಳು ಅವಳು ಸ್ವಯಂ ಒಬ್ಬ ರಾಜನಂತೆಯೇ ರಾಜ್ಯವನ್ನು ಆಳುವಂತಹ ವ್ಯಕ್ತಿತ್ವವನ್ನು ಹೊಂದಿ ರಾಣಿ ಅಂತ ಕರೆದುಕೊಂಡವಳು. ಒಳ್ಳೆದದು, ನಮ್ಮ ರಕ್ತ ಅದು ಹಾಗೆ ಬರ್ತದೆ, ಅದು ಹುಟ್ಟಿನಿಂದಲೇ ಹಾಗುಂಟು. ಯಾಕೆ ಹೇಳಿ? ರಕ್ತ ಯಾರ್ದು? ಅದು ನೋಡು, ನಮ್ಮದಲ್ವಾ? ಈಗ ನಿಂಗೆ ಕಣ್ಣು ಕಾಣಿಸ್ತದಲ್ಲ, ಒಮ್ಮೆ ತಿರುಗಿ ನೋಡಂತೆ.
ಅವಳು ನಿಂತ ನಿಲ್ಲುವು ಅಮ್ಮ ಒಂದು ರೀತಿಯಲ್ಲಿ ನಿನ್ನ ಹಾಗೆ ಕಾಣುದಿಲ್ಲ. ಎಂತದು ನಾನು ಯೌವನದಲ್ಲಿ ಹೀಗೆ ಅಯ್ಯೋ ನನ್ನ ಯೌವನದಲ್ಲಿ ನಾನು ಒಂದು ಸ್ತ್ರೀವೇಷ ಮಾಡುತ್ತಿದ್ರು ಇದಕ್ಕಿಂತ ಚಂದ ಇರ್ತಿದ್ದೆ. ನೀನು ಎದೆ ಎತ್ತಿ ನಿಲ್ಲುವ. ಹಾ ಈಗ ನೋಡು, ಈಗ ಎದೆ ಎತ್ತಿ ನಿಂತ ನೋಡಿದ್ರೆ ಹಾಗೆ ಕಾಣುದಿಲ್ಲ. ಅಲ್ಲ ನಿಂತ ಶೈಲಿ ಎಲ್ಲ ನನ್ನ ಹಾಗುಂಟು, ಹಾಗಂತ ಒಬ್ಬನ ಅನುಕರಣ ಹೌದು ಹೌದು, ನೀನು ಇನ್ನೊಬ್ಬರ ಶೈಲಿ ಅನುಕರಣೆ ಮಾಡ್ತಿ ಅಂತ ಹೇಳಿ ನಾವು ಮಾಡೋದಿಲ್ಲ ಅದನ್ನ. ಬೇರೆ ಎಲ್ಲ ಮೂಗು ನೋಡ, ನಿನ್ನ ಮಗಳು ಕಾಂಚನ ಮಾಲಿನಿ ಹಾಗೆ ಕಾಣುದಿಲ್ಲ ಅಲ್ಲ. ಗುರುಗಳೇ ಮೂಗು ಕಣ್ಣೆಲ್ಲ ನನ್ನ ಮಗಳ ಹಾಗೆ ಉಂಟು. ಮತ್ತೆ ಹಾಗಾದ್ರೆ ಇದು ಇದು ನಿನ್ನ ಮೊಮ್ಮಗಳಲ್ವೇನು? ಮೊಮ್ಮಕ್ಕಳಲ್ಲಿ ಮದುವೆ ಅಲ್ಲ, ನೀನು ಮಾತಾಡುವಾಗ ಏನೇನು ಮಾತಾಡಿ ಹೋದೆ. ದಿಂಡೆ ದಿಂಡೆ ಅಂತ ಹೇಳಿದೆಯಲ್ಲ, ಕಾಶ್ಮೀರದ ಪಂಡಿತರನ್ನು ಪರಂಪರೆಯನ್ನು ಸಾಕುವವನಾಗಿ ನೀನು ಇಲ್ಲಿದ್ದುಕೊಂಡು ಇಲ್ಲಿ ಇಷ್ಟು ವಯಸ್ಸಾದವನಾಗಿ ಮೊಮ್ಮಗಳು ಬಂದಾಗ ಗುರುಗಳೇ ಯುದ್ಧದ ಈಗ ಎಲ್ಲಿದ್ದಾರೆ ಪಂಡಿತರು? ಕಾಶ್ಮೀರದಲ್ಲಿ ಪಂಡಿತರಿಲ್ಲ. ಓಡಿಸಿ- ಪಂಡಿತರನ್ನೆಲ್ಲ ಬೆನ್ನಟ್ಟಿ ಆಗಿದೆ. ನೀನೇ ಓಡಿಸಿದ್ದ. ಹೌದು ನಾನು ಓಡಿಸಿದ್ದಲ್ಲ, ಅದು- ಕೆಲವು ಅಲ್ಲಲ್ಲಿ ಅದು ಹೋದ ಮೇಲೆ ಬಹುಶಃ ಈ ಶಬ್ದಗಳು ದಿಂಡೆ ಇತ್ಯಾದಿ ಶಬ್ದಗಳ ಪ್ರಯೋಗ ಇಲ್ಲಿ ಆರಂಭ ಆಗಿ ಒಂದೆರಡು ತಪ್ಪಿ ಮಾತು ಬಂತು. ಈಗ ಆಯ್ತಲ್ಲ. ಹೌದು ಈಗ ಅವಳು ಯಾರಂತ ನಿನಗೆ ಗೊತ್ತಾಯ್ತಲ್ಲ. ಗೊತ್ತಾಯ್ತು. ನೀನ್ ಯಾರಂತ ಅವಳಿಗೆ ಗೊತ್ತಾಗೋದು ಬೇಡವಾ? ಗೊತ್ತಾಗಬೇಕು. ಬಳಿರೇ ಮೆಚ್ಚಿದೆನು ನಾನು ಬಾಲಿಗೆ ನಿನ್ನ ಬಲು ಹಿಂಗೆ ಸರಿಯಾವನು ಹಾಲಲೋಚನ ನಾಣೆ ಮೂರು ಲೋಕದೊಳಿಂತ ತೋಳ ಸತ್ವರ ಕಾಣೇನೋ ಬಳಿರೆ ಮೆಚ್ಚಿದೆನು ನಾನು ಬಾಲಿಗೆ ನಿನ್ನ ಬಲು ಹಿಂಗೆ ಸರಿಯಾವನೋ ಬಾಲಿಗೆ ಹೇ ಹೇ ಬಾಲಿಗೆ ಮೀನಾಕ್ಷಿ, ನಾರದ ಮುನಿಗಳೇ, ನಿನ್ನ ತಂದೆಯ ಕಾಲದಿಂದ ಪಾಂಡ್ಯ ರಾಜ್ಯದೊಂದಿಗೆ ಹಾ. ಸಂಸರ್ಗವನ್ನು ಬೆಳೆಸಿಕೊಂಡು ಬಂದವನು ನಾನು. ನೀವು ಬರದಿದ್ರೆ ನನ್ನ ಹುಟ್ಟು ಆಗುತ್ತಿರ್ಲಿಲ್ಲ. ಆಗುತ್ತಿರ್ಲಿಲ್ಲ. ಹಾ. ನಿನ್ನ ಹುಟ್ಟಿಗೆ ಕಾರಣವೇ ಏನು ಮಾಡಬೇಕು ಅಂತ ಹೇಳುವುದನ್ನು ನಾನಾಗಿ ತೋರಿಕೊಟ್ಟು ಹೋಗಿದ್ದವನು. ಹೌದು ಮುನಿಗಳೇ. ಹಾಗೆ ನಿನ್ನಪ್ಪ ನಿನ್ನನ್ನು ಅಗ್ನಿಮುಖದಲ್ಲಿ ಪಡೆದ. ಆಮೇಲೆಯೋ ಹಾ, ನೀನು ಹುಟ್ಟುವಾಗಲೇ 3 ಸ್ತನಗಳನ್ನು ಹೊಂದಿದ್ದಾಗ ದುಃಖಿತನಾದ. ಮುಂದೇನು ಮಾಡಬೇಕು ಅಂತ ಹೇಳುವುದಕ್ಕೂ ಪರಿಹಾರವನ್ನು ನಾನೇ ಕೊಟ್ಟವನು. ಹೌದು ಮುನಿಗಳೇ. ಆಗಿರುವಾಗ ನಿನ್ನ ಜೀವನದ ಏಳ್ಗೆಯನ್ನು ಏಳ್ಗತಿಯನ್ನು ಹಾ. ಇವತ್ತಿನ ತನಕ ನೋಡುತ್ತಾ ಬಂದಂತ ನಾನು ಇವತ್ತಿಲ್ಲಿ ಯುದ್ಧದಲ್ಲಿ ಮಧ್ಯದಲ್ಲಿ ನಿಲ್ಲಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಮುನಿಗಳೇ? ನಿನ್ನ ಶೌರ್ಯ ಪರಾಕ್ರಮ ಮೆಚ್ಚುವಂತದ್ದೇ. ಜಂಬೂ ದ್ವೀಪದಲ್ಲಿದ್ದಂತ ಅಂಗವಂಗ ಕಳಿಂಗಾದಿ ರಾಜರನ್ನೆಲ್ಲ ಗೆದ್ದಂತ ನೀನು ಹಾ, ಮತ್ತೆ ಉತ್ತರ ದಿಕ್ಕಿನ ಎಡೆಗೆ ಬಂದು ಈ ಆರ್ಯಾವರ್ತದ ಮುಕುಟಮಣಿ ಅಂತಿರುವಂತ ಕಾಶ್ಮೀರಕ್ಕೆ ಬಂದು ಇಲ್ಲಿನ ಅರಸನನ್ನು ಕೆಣಕ್ತಾ ಇದ್ದಿ. ಹೌದು. ಹಲವು ಕಾಲ ಯುದ್ಧವನ್ನು ಮಾಡುವಾಗ ಯುದ್ಧವನ್ನು ಯಾಕಾಗಿ ತೊಡಗಿದ್ದೇವೆ ಅನ್ನುವುದೇ ಮರೆತು ಹೋಗಿ ಬಿಡುತ್ತದೆ. ನಿನಗೂ ಹಾಗೆ ಆಯಿತು. ಹೇಗೆ? ಯುದ್ಧವನ್ನು ತೊಡಗಿದಾಗ ನಿನಗಿದ್ದಂತ ಉದ್ದೇಶವನ್ನೇ ನೀ ಮರೆತು ಈಗ ಇಲ್ಲಿಗೆ ಬಂದು ಯುದ್ಧವನ್ನು ತೊಡಗಬೇಕಾದ್ರೆ ನಾನು ಚಕ್ರಾಧಿಪತ್ಯ ಸಾಧಿಸ್ತೇನೆ ಅಂತ ಮಾತಾಡುವುದಕ್ಕೆ ಆರಂಭ ಮಾಡಿ. ಅವರು ಮಾತಿನಲ್ಲಿ ಕೆಣಕುತ್ತಾ ಹೋದ್ರು ನನ್ನನ್ನು. ಯುದ್ಧಕ್ಕೊಂದು ಕಾರಣ ಬೇಕು. ಅದು ನಿನಗೆ ಅಂತಸ್ಥವಾಗಿ ಗೊತ್ತುಂಟಲ್ಲ ನೀ ಯುದ್ಧಕ್ಕೆ ಬಂದದ್ದು ಯಾಕೆ ಅಂತ. ಮುನಿಗಳೇ, ಪೀಠವನ್ನು ಏರಿದ್ರೆ ಸಾಕಾಗುದಿಲ್ಲ. ಏರಿದ ಮೇಲೆ ಏನು ಸಾಧನೆ ಮಾಡಿದ್ದಾರೆ ಅಂತ ಕೇಳುತ್ತಾರೆ. ವರಾನ್ವೇಷಣ ಎನ್ನುವುದು ಈ ಯುದ್ಧಕ್ಕೊಂದು ಕಾರಣ. ಒಂದು ಕಾರಣ ಹೌದು, ಅದೇ ಸಾಧನೆಗೂ ಇನ್ನೊಂದು ಕಾರಣ. ಆದ್ರೆ ಕೇವಲ ವರಾನ್ವೇಷಣೆ ಎನ್ನುವುದನ್ನು ಬಿಟ್ಟು ಸಾಧನೆಯನ್ನೇ ಸಾಧಿಸುತ್ತಾ ತೋರಿಸುತ್ತಾ ಗಂಡುಗಳಿಗೆ ಸಮನಾಗಿ ನಿಂತು ಇಲ್ಲ ಅವರನ್ನು ಮೀರಿ ನಿಂತು ಪ್ರಪಂಚದಲ್ಲಿ ಯಾರು ಗಂಡುಗಳು ಇಲ್ಲದೆ ಹೆಣ್ಣುಗಳನ್ನು ಮಾತ್ರ ಹೊಂದಿ ಅಯ್ಯೋ ಹೆಣ್ಣಾಯ್ತಲ್ಲ ಅಂತ ಹೇಳ್ತಾರೋ ಅವರೆಲ್ಲ ಸಮಾಧಾನ ಪಟ್ಟುಕೊಳ್ಳುವಂತೆ ನೀನು ಬೆಳೆದು ಬಂದವಳು. ಹೌದು. ಆದ್ರೆ ಇಲ್ಲಿ ನಿನ್ನ ಯುದ್ಧ ಸಲ್ಲ. ಯಾಕೆ ಗೊತ್ತೇನೆ? ಯಾಕೆ ಮುನಿಗಳೇ? ಖ್ಯಾತಿವಂತಳಿ ನಿನ್ನನು ಪಾಲಿಸಿದಂತ ಮಾತಿಗೆ ಭೂವರನೋ ತಾತ ಮತ್ತಿನ್ನು ನಿನಗೇನಾಗಬೇಕೆಂದು ನೀ ತಿಳಿದುಕೋ ಎಂದನೋ ಮಗಳೇ. ಮೀನಾಕ್ಷಿ, ಮುನಿಪೋತ್ತಮ, ಸಂಬಂಧ ಅಂತ ಹೇಳುವುದು ಬೆಳೆಯುವುದು ಯಾವಾಗ? ಕೂಡಿಕೊಳ್ಳುವಿಕೆ ಇದೆಲ್ಲ ಇದ್ದಾಗ ಆಗಾಗ ಬಂದು ಹೋಗಬೇಕು ಅಲ್ವೇ? ಹುಟ್ಟಿದಂತ ನಿನಗೆ ಕಾಂಚನ ಮಾಲಿನಿ ತಾಯಿ, ನನ್ನ ತಾಯಿ ಅಲ್ವೇ? ತಾಯಿ ನೀನು ಹುಟ್ಟಿದ್ದು ಅಯೋನಿಜೆ ಆದ್ರೂ ನೀನು ಅವಳನ್ನೇ ತಾಯಿ ಅಂತ ತಿಳಿದವಳು, ಅವಳು ನಿನ್ನನ್ನೇ ಮಗಳು ಅಂತ ತಿಳಿದವಳು. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಸಾಕಿದವಳು. ಈಗ ಪ್ರಪಂಚಕ್ಕೆ ನೀನು
ಕಾಂಚನ ಮಾಲಿನಿ ಹಾಗೂ ಮಲಯ ಧ್ವಜ ಇಬ್ಬರ ಕುಮಾರಿ ಹ, ಅಲ್ವೇ? ಹೌದು. ಆದ್ರೆ ಬಂಧುತ್ವ, ಹ. ತಾಯಿಯಿಂದ ಬರುವುದಕ್ಕೆ ಬಂಧುತ್ವ ಅಂತ ಹೆಸರು. ಹೌದು. ತಾಯಿಗಿಂತ ಬಂಧು ಇಲ್ಲ, ಹ್ಮ್. ಉಪ್ಪಿಗಿಂತ ರುಚಿ ರುಚಿ ಇಲ್ಲ. ಮಾತು ಕೇಳಿಲ್ವೇ ನೀನು? ಹ್ಮ್. ಯಾಕೆ ಅಂತ ಹೇಳಿದ್ರೆ ಹ, ತಾಯಿ ಹ. ಎನ್ನುವವಳೆ ನಿಜವಾದ ಬಂಧು. ಹ. ಉಳಿದವರನ್ನೆಲ್ಲ ತಾಯಿ ತೋರಿಸಿಕೊಡ್ಬೇಕು, ಇದು ನಿನ್ನ ಅಪ್ಪ, ಹ. ಇದು ನಿನ್ನ ಅಜ್ಜ, ಹೌದೌದು. ಅಲ್ಲವೇ? ಹ. ಏನು ಮಾಡುವ ಹ್ಮ್. ಕಾರಣಾಂತರಗಳಿಂದ ಹ. ನಿನ್ನ ಜನ್ಮದ ನಂತರ ಹ. ನಿನ್ನ ತಾಯಿಯ ಕಡೆಯ ಬಂಧುಗಳನ್ನು, ಹ್ಮ್. ಅಂದ್ರೆ ನಿನ್ನ ಅಜ್ಜನನ್ನು ಅಜ್ಜಿಯನ್ನು ಅದನ್ನೆಲ್ಲ ನೋಡುವಂತ ಯೋಗ ನಿನಗೆ ಒದಗಿ ಬರಲಿಲ್ಲ. ಹ್ಮ್. ಬಂದಿದ್ದಿದ್ರೆ ಇವತ್ತು ಈ ಪ್ರಕರಣವೇ ಏರ್ಪಡ್ತಿರ್ಲಿಲ್ಲ. ಹೌದು. ನೀನೇ ಹಾಕಿಕೊಂಡಂತ ಉದ್ದೇಶದಂತೆ ಹ್ಮ್. ಈ ಯುದ್ಧ, ಹ. ಇವನೊಂದಿಗೆ ಯುದ್ಧ ಮಾಡ್ಬೇಕಾ? ಯಾಕೆ ಹೇಳು? ಇಷ್ಟು ಮುದುಕನೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ಬಂದ ನೀನು ವರಾನ್ವೇಷಣೆಗಾಗಿ ಬಂದವು. ನಾನು ವರಾನ್ವೇಷಣೆಗಾಗಿ ಬಂದವಳು. ಹೌದು. ದಾರಿಯಲ್ಲಿ ಇವನು ಸಿಕ್ಕ. ಹೌದು. ಸಿಕ್ಕಿದಾಗ ಯುದ್ಧಕ್ಕೆ ಬಂದ. ಹೌದು. ಯುದ್ಧಕ್ಕೆ ಬಂದ ಮೇಲೆ ಮತ್ತೆ ಯುದ್ಧ ನಿಲ್ಲಿಸಲಿಕ್ಕೆ ಆಗುದಿಲ್ಲ ಅಂತ ನಿಗಳೇ. ಸರಿ, ಹ. ಹಾಗಾದ್ರೆ ಇದು ಸರಿ ಇದೆ. ಹ್ಮ್. ಆದ್ರೆ ಹ. ಈಗ ಯುದ್ಧ ಮಾಡಬೇಕಾದಂತ ಅಗತ್ಯ ಕಾಣಿಸುವುದಿಲ್ಲ. ಯಾಕೆ ಅಂದ್ರೆ ಹ. ನಿನ್ನ ತಾಯಿ ಕಾಂಚನ ಮಾತಿ ಇದ್ದಾಳಲ್ಲ, ಹ್ಮ್. ಅವಳಿಗೆ ಈತನೇ ತಾತ, ಹಾಗಾದ್ರೆ ನಿನಗೇನಾಗುತ್ತದೆ ಅಂತ ನೀನು ಆಲೋಚನೆ ಮಾಡು. ನನ್ನ ಅಜ್ಜ, ಹೌದಮ್ಮ. ನನ್ನ ಅಜ್ಜ, ಹೌದು. ಅಜ್ಜಯ್ಯ, ಅಜ್ಜಯ್ಯ, ತಪ್ಪು ಮಾಡಿಬಿಟ್ಟೆ. ಪುಣ್ಯವಂತಳೆ ನೀನು, ಸಣ್ಣವಳ್ಳಾದರೂ ಉನ್ನತ ಕೀರ್ತಿಯ ಪಡೆದಿ, ಸಣ್ಣವಳ್ಳಾದರೂ ಉನ್ನತ ಕೀರ್ತಿಯ ಪಡೆದಿ, ಇನ್ನು ಬೀಳುವುದೇನು ನಿನ್ನ ಆಗಮನವೋ, ಚೆನ್ನಾಯ್ತು ಕೇಳುವ ಮುದದಿ ಬಾಲಿ. ಕ್ಷಮಿಸಿ ಬಿಡಬೇಕು. ಎದ್ದಾಳು ಮಗಳೇ. ತಿಳಿದು ಮಾಡುವುದು ಅಪರಾಧ, ಹಾ. ತಿಳಿಯದೆ ಮಾಡುವುದು ಪ್ರಮಾದ. ಹಾ. ತಿಳಿಯದೆ ನಾನು ನಿಮ್ಮೊಂದಿಗೆ ಯುದ್ಧವನ್ನು ಮಾಡಿಬಿಟ್ಟೆ. ಹಾ. ಕ್ಷಮಿಸಬೇಕಜ್ಜಯ್ಯ. ಹೀಗಾಗಬಾರ್ದಿತ್ತು ಅಂತ ನಾವು ಕೂತ್ಕೊಂಡು ಹೇಳ್ಬಹುದು. ಆ. ಮತ್ತೆ ಹೇಗಾಗಬೇಕು ಅಂತ ಕೇಳಿದ್ರೆ ನಮ್ಮಲ್ಲಿ ಉತ್ತರ ಉಂಟಾ? ಇಲ್ಲ. ಖಂಡಿತ ಇಲ್ಲ. ಹಾಗಾದ್ರೆ ಏನು ಅಂತ ಹೇಳ್ಬಹುದು? ಏನು? ಮರೆಯ ಮಹಾಚೇತನ ಒಂದರ ಕೈವಾಡ. ಆ. ದೈವ ಸಂಕಲ್ಪ ಎನ್ನುವುದನ್ನು ಮೀರುವುದಕ್ಕೆ ನಾವಲ್ಲ. ನಾವು ಮನುಷ್ಯರಾಗಿ ಜನ್ಮಕ್ಕೆ ಬಂದವರು. ಅವ ಹೇಗೆ ಹಣೆಯಲ್ಲಿ ಬರೀತಾನೋ ಆ. ಹಾಗೆ ಆಗಲೇಬೇಕು ಆ. ಎನ್ನುವ ಹಾಗೆ ನಾ ಭಾವಿಸಿಕೊಂಡಿದ್ದೇನೆ. ಇಲ್ಲದಿದ್ರೆ ಮೊಮ್ಮಗಳು ತಾತನಾದಂತಹ ನಮ್ಮೊಳಗೆ ಆ. ವೈರತ್ವ ಏರ್ಪಡಬಾರ್ದಿತ್ತು. ಹೌದು. ಏರ್ಪಟ್ಟಾಯ್ತಲ್ಲ. ನಾರದರನ್ನೇ ಕಂಡೆವು ನಾವು. ಹೌದು. ಇಲ್ಲದಿದ್ರೆ ಬೇಕು ಅಂತಾದ್ರೆ ಈ ಕಾಲದಲ್ಲಿ ಎಲ್ಲ ನಾರದರು ನಮಗೆ ಕಾಣುವುದಕ್ಕೆ ಸಿಗ್ತಾರ? ಸಿಗುವುದೇ ಇಲ್ಲ. ಹಾಗಾದ್ರೆ ಅವರ ದರ್ಶನ ಭಾಗ್ಯವು ನಮಗೆ ಲಭಿಸಿತು. ಕತೆ ಸುಖಾಂತ್ಯವಾಯಿತು. ಹಾ. ನಮ್ಮ ವಂಶದ ಕೀರ್ತಿಯು ಹೆಚ್ಚಿತು. ಹಾ. ನಿನ್ನ ಮೇಲೆ ಎಲ್ಲಿನಿತು ಬೇಸರ ಇಲ್ಲಮ್ಮ. ನನ್ನನ್ನು ಕ್ಷಮಿಸಿರಿ. ಯಾವಾಗಲೂ ನಾನು ಬಂದ ಮೇಲೆ ಜಗಳ ಆಗ್ತದೆ ಅನ್ನೋದು. ಇವತ್ತು ನೋಡು, ಜಗಳ ಆಗುವಾಗ ನಾನು ಒಳ್ಳೇದು ಮಾಡ್ಲಿಲ್ವಾ? ಜಗಳವನ್ನು ನೀವು ಬಂದ ನಿಲ್ಲಿಸಿರಿ ಮೇಲೆ ನೀವು. ಜಗಳ ಆಗದೇ ಇರುವಂತಹ ಒಂದು ಪ್ರಸಂಗ ಇದ್ರೆ ಅದು ಇದೆ. ನಾನು ಇದನ್ನು ನೆನಪಿಟ್ಟುಕೊಳ್ತೇನೆ. ಆಯ್ತು ಇನ್ಯಾರಾದ್ರೂ ಹೇಳಿದ್ರೆ ಆಯ್ತು ಆಯ್ತು. ಮುನಿ ಅಜ್ಜಯ್ಯ, ಓ. ಮತ್ತಿನ್ನೇನು ಅಲ್ಲ, ಹಾ. ನಿಮ್ಮೊಂದಿಗೆ ನಾನು ಯುದ್ಧವನ್ನು ಮಾಡಿಬಿಟ್ಟೆ. ಹಾ. ಈ ಯುದ್ಧ ಇಲ್ಲಿಗೆ ದಿಗ್ವಿಜಯ ನಿಲ್ಲುವುದಿಲ್ಲ. ಮತ್ತೆ? ಮುಂದೆ ಮುಂದೆ ಸಾಗುವಳಿದ್ದೇನೆ ನೀ ನಾನು. ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಹಾ. ಆದ್ರೆ ಹಾ. 3 ದಿವಸ ನೀನು ಇಲ್ಲಿ ನಿಲ್ಬೇಕು. ಹಾ. ನೀನು ಮಾತ್ರ ಅಲ್ಲ, ಮಹರ್ಷಿಗಳಿಗೊಂದು ಗುರು ಪೂಜೆ ಉಂಟು. ಹಾ. ಯತಿ ಪೂಜೆ. ಹಾ. ಗುರುಗಳೇ, ನಮ್ಮ ಒಂದು ಪೂಜೆ ಇದೆ. ಹೆಚ್ಚು ಕಾಲ ನಾನು ನಿಲ್ಲಿಕ್ಕೆ ಆಗುದಿಲ್ಲ. ಆದೀತು ಗುರುಗಳೇ, ಬನ್ನಿ.
ಹೊಡೆದು ಅವುಗಳ ಮಾಂಸವನ್ನು ತಿಂದು ಜೀವಿಸುವುದೇ ನಮ್ಮ ಕರ್ತವ್ಯ. ಈ ವೃತ್ತಾಕಾರದಂತಹ ಪ್ರದೇಶದಲ್ಲಿ ವೃತ್ತಕೇತನೆಂಬ ಹೆಸರುಳ್ಳ ನಾನು ನಮ್ಮವರ ಜೊತೆಯಲ್ಲಿದ್ದೇನೆ. ಸರಿ, ಇವತ್ತೊಂದು ಯೋಚನೆ ಮಾಡಿದ್ದೇನೆ. ನಮ್ಮ ಗಣಕಾರರ ಜೊತೆಯಲ್ಲೆಲ್ಲ ಒಬ್ಬನೇ ಬೇಟೆಗೆ ಹೋಗಬೇಕೆಂಬ ಹಾಗೆ ಅವರನ್ನೆಲ್ಲ ಹಿಂದೆ ಉಳಿದು ಮುಂದೆ ಸಾರ್ತೇನೆ. ಬೇಟೆಯಾಡುತ್ತ ಬಂದ ನಾಗ ತಗತ ದಿನದೈ ದಿಮಿತ ದಿನದೈ ತಗತ ದಿನದೈ 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 ಓಡುವ ಮೃಗಗಳ ಬಿಡಿಯುವುದೋ ಬಿಡಿಯುವುದೋ ಓಡುವ ಮಿಕಗಳ ಬಿಡಿಯುವುದು ಓಟಗಿರಿಯದ್ದರ ಕೂಡುತ್ತಲಾದಿನ ಬೇಟೆಯಾಡುತ್ತ ಬಂದನಾಗ ಕುಟುಂಬ ನಮ್ಮ ಮಿಕದ ಮರಿಯನು ಕೊಡುಮ್ಯ 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 ನಮ್ಮ ಮಿಕದ ಮರಿಯನು ಎಲ ಎಲೆಗೆ ಪೋರಿ ಎಲ ಎಲೆಗೆ ಪೋರಿ ಕೊಡುಮ ನಮ್ಮ ಮಿಕದ ಮರಿಯನು ಕೊಡುಮ್ಯ ನಮ್ಮ ಮಿಕದ ಮರಿಯ ಕೊಡುಮ್ಯ ನಮ್ಮ ಮಿಕದ ಮರಿಯ ಹುಡುಗುತನವಾಗೈದರರಿಯ ಹುಡುಗುತನವಾಗೈದರರಿಯ ನಡಿಮ್ಯ ಕೊಟ್ಟು ಗಮ್ಮನ ನೀನು ಎಲೆ ಎಲೆ ಪೋರಿ ಕೊಡುಮ್ಯ ನಮ್ಮ ಮಿಕದ ಮರಿಯನು ಏ ಚಿಕ್ಕ ಪೋರಿ, ಆ, ಏನೇ ಅದು? ಏನಾಯ್ತು? ಈ ಕಾಡು ನನ್ನ ಪರಿಸರದ್ದು. ಹಾ, ನಾವೆಲ್ಲಿ ಜೀವನ ಮಾಡುತ್ತಿರೋರು ಹ್ಮ್, ಇಲ್ಲಿ ವಾಸ ಮಾಡುವಂತ ದುಷ್ಟ ಮೃಗಗಳನ್ನು ಆ, ಬೇಟೆಯಾಡಿ ಹ್ಮ್, ಅವುಗಳನ್ನು ಹೊಡೆಯೋದು, ಆ, ಹಸಿ ಹಸಿ ಮಾಂಸ ತಿಂತೇವೆ ನಾವು. ಇದು ದುಷ್ಟ ಮೃಗವ? ಏ, ನಿನಗೇನಾದ್ರೂ ಹಿಂಸೆ ಪಟ್ಟಿತ್ತದು? ಅದು ಜಿಂಕೆ ಹೌದಾ? ಹೌದು, ನಮ್ಮ ಆಹಾರ. ನಿಮ್ಮ ಆಹಾರ ಆಗಿರ್ಬೋದು. ನಿನಗೇನಾದ್ರೂ ಉಪದ್ರ ಕೊಟ್ಟಿತ್ತ? ನಮಗೆ ಉಪದ್ರ ಕೊಡಬೇಕು ಅಂತ ನಮ್ಮ ಉದ್ಯೋಗವೇ ಅದು. ಆ, ನಾವು ಆ ಜಿಂಕೆಯ ಮಾಂಸ ತಿಂದುಕೊಂಡು ಹ್ಮ್, ಹುಳಿ ಹೆಣ್ಣ ಕುಡಿದು ಆ, ಈ ಕಾಡಿನಲ್ಲಿ ಕುಣಿದಾಡುವವರು. ಹ್ಮ್, ಅದು ನಮ್ಮ ಸಂತೋಷ. ಓಹೋ, ಇದನ್ನು ಕಳ್ಕೊಳ್ಳೋ ಈ ಗಣಗಾರನ ಜೊತೆಯಲ್ಲಿ ಹ್ಮ್, ಮಾಂಸ ಮಾಡಿ ಆ, ತಿನ್ಬೇಕು ನಾನು ಕಾಯುತ್ತಾ ಇದ್ದೆ. ಆ, ಆ ಹೊತ್ತಿಗೆ ಹ್ಮ್, ಅಲ್ಲಿಂದ ಓಡೋಡಿಕೊಂಡು ಒಂದು ಹ್ಮ್. ನೀನೊಂದು ಬಾಣ ಪ್ರಯೋಗ ಮಾಡಿದೆಯಲ್ಲ. ಅದು ನಾನು ಬಾಣ ಪ್ರಯೋಗ ಮಾಡಿದ್ದು. ನಾನು ಬಾಣ ಪ್ರಯೋಗ ಮಾಡಿ ಆ, ಪೆಟ್ಟು ಸಿಕ್ಕಿ ಅದು ಓಡಿಕೊಂಡು ಬಂದದ್ದು. ಆ, ಆಮೇಲೆ ನೀನು ಅದಕ್ಕೆ ಹೊಡೆದದ್ದು. ನಿನಗೆಲ್ಲಿಯೋ ಅರಳು ಮರಳು. ಪ್ರಥಮ ನಾನು ಬಾಣ ಬಿಟ್ಟದ್ದು ನಿನಗೆ ಹಾಗೆ ಅನ್ನಿಸುವುದಂತ. ಆದ ಕಾರಣ ಆ. ಅದನ್ನು ಕೊಡು. ಕೊಡು. ಏ, ಪುಳಗಿರಾದ ಎಲ್ಲ ಶರದಿ ಶರದಿ
ಬಡಿದು ನೀಕು ರಂಗಾಯಿತರ ಗೊಡವೆ ನಿನಗದೇಗೆ ಬಿಟ್ಟು ನಡೆಯು ಸುಮ್ಮನೆ ಗೊಡವೆ ನಿನಗದೇಗೆ ಬಿಟ್ಟು ನಡೆಯು ಸುಮ್ಮನೆ. ಏ ಬಡಕಿರಾತ, ಏನೇ ನಿನ್ನ ಹೆಸರನ್ನು ಕೇಳಿದ ನಾನು ನಿನ್ನ ಪಡೆಗಳಲ್ಲಿ ತಾವು ಬಡವರೇ. ವೃತ್ತಕೇತ ಎನ್ನುವಂತಹ ಹೆಸರು ನಿನ್ನದಂತೆ. ಈ ವೃತ್ತಾಕಾರದ ಅರಣ್ಯ ಇದೆಯಲ್ಲ, ಹಾ, ಏ ಯಜಮಾನ ನಾನೇ. ಹಲವು ಅರಸರನ್ನು ಮಣಿಸಿ ಹಾ, ದಿಗ್ವಿಜಯವನ್ನು ಸಾಧಿಸಿ ಯಾರು? ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ ನಾನು ಬಂದವಳು. ನೀನ್ ಹೆಣ್ಣು, ಮತ್ತೆ ನೀನ್ ಯುದ್ಧ ಮಾಡ್ತೀಯ? ಯುದ್ಧ ಮಾಡುತ್ತೇನೆ, ಹಾಗಾಗಿ ಬಂದದ್ದು ನಾನು. ಅದು ಗೊತ್ತಾ ನಿನಗೆ? ಗೊತ್ತಿದ್ದೇ ಯುದ್ಧ ಮಾಡುದು, ಮತ್ತೆ ಗೊತ್ತಿಲ್ಲದೆ ಹೇಗೆ ಯುದ್ಧ ಮಾಡುದು? ಈ ಯುದ್ಧ ಮಾಡುವಳು ಊರಿನಲ್ಲಿ ಬಿಟ್ಟು ಕಾಡಿಗೆ ಯಾಕೆ ಬಂದದ್ದು? ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಹಾ, ಊರು ಊರು ಅಲೆದಾಡುವಂತಹ ಈ ಕಾಲದಲ್ಲಿ ಹಾ. ಕಾಡು ಒಂದು ಸಿಕ್ಕಿತ್ತು ನನಗೆ, ಏ, ಹಾಗಾಗಿ ಇಲ್ಲಿಗೆ ಬಂದೆ. ಮತ್ತೆ ನಿನ್ನನ್ನು ಹುಡುಕಿಕೊಂಡು ಬಂದದ್ದಲ್ಲ. ನೀನು ಆ ಜಿಂಕೆಗೆ ನಾನು ಬಾಣ ಬಿಟ್ಟಿದೆ ಅಂತ ಹೇಳ್ತೀಯಲ್ಲ, ಹೌದು, ನೀನು ಅರಸರ ಜೊತೆ ಯುದ್ಧ ಮಾಡೋಳು, ಅದಕ್ಕೆ ಯಾಕೆ ಬಾಣ ಬಿಟ್ಟದ್ದು? ಅದಕ್ಕೆ ಯಾಕೆ ಮಾಡಿಬಿಟ್ಟது ಅಂತ ಹೇಳಿದ್ರೆ ನಾವು ನಮಗೆ ಬೇಟೆ ಆಡುವುದು ನಮ್ಮದು ಸಪ್ತ ವ್ಯಸನಗಳಲ್ಲಿ ಒಂದಲ್ವಾ? ಅದೆಲ್ಲಿ ಹಾ, ಈಗ ನೀನು ಬೇಟೆಗೆ ಹೊರಟು ಮಾಡಲ್ವಲ್ಲ? ಬೇಟೆಗೆ ಹೊರಟವಳಲ್ಲ. ಮತ್ತೆ ಅದಕ್ಕೆ- ಆಗ ನಮಗೇನಾದ್ರೂ ಅಪಾಯ ಆಯ್ತು ಅಂತ ಹೇಳಿದ್ರೆ ನಾವು ಬೇಟೆಯು ಆಡಬೇಕಾಗುತ್ತದೆ. ಅದು ಇರಲಿ. ಹಾ, ನೀನು ಈಗ ನಾನು ಬಿಟ್ಟಂತಹ ಬಾಣಕ್ಕೆ ಅದು ಹತವಾಗಿದೆ. ಈಗ ನೀನು ಬಿಟ್ಟು ಕೊಡ್ತೀಯಾ ಅಥವಾ ನಿನಗೆ ಬಾಣವನ್ನು ಪ್ರಯೋಗಿಸಬೇಕಾ? ಸುಳ್ಳು ಹೇಳ್ತೀಯ? ಹಾ, ಕೊಡಗಿಲ್ಲವೆಂದರೇನೋ ಎಂದರೆ ಕೊಡಗಿಲ್ಲವೆಂದರೇನ ಬಿಡೋನಲ್ಲ ನಮ್ಮ ಮೀಗ ಕಡೆಗಾಲವು ನಿಂಗದ ಮ್ಯಾಗಿಲೆ ಎಲೆ ಪೋರಿ ಇದನ್ನ ಸುಳ್ಳು ಅನ್ನೋದು. ಹಾ, ಕ್ಷತ್ರಿಯರ ಹೋರಾಟ ಮಾಡಬೇಕಾ ನೀನು? ಸಾಮಾನ್ಯ ಮೃಗಕ್ಕೆ ನಾನು ಬಾಣ ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಹಾ, ಅದನ್ನು ಕೇಳಿ ನಾನು ಹಿಂದೆ ಹೋಗೋದಲ್ಲ. ಹಾ, ನಮ್ಮ ಆಹಾರದ ತುತ್ತಗಳು ನಿಮಗೆ ಈ ಪ್ರಾಣಿಗಳ ಆಹಾರವಲ್ಲ. ನನಗೆ ಆಹಾರವಾಗಿ ಇರುವುದು ಬೇಡ ಅದು. ನಮ್ಮ ಆದರೆ ನ್ಯಾಯಯುತವಾಗಿ ಹಾರಿಸಿದ್ದು ಬಾಣ ನಾನು. ನನ್ನ ಅನ್ನಕ್ಕೆ ನಾನು ತಿನ್ನುವಂತ ಮಾಂಸಕ್ಕೆ ಹಾ, ಅಡ್ಡಿ ಬಂದ್ರೆ ಹೆಣ್ಣು ಅಂತ ನೋಡ್ಲಿಕ್ಕಿಲ್ಲ, ಹಾ, ಬೆನ್ನಿಗೆ ಹೊಡೆದೇನು. ನೋಡೋಣ ನೋಡೋಣ. ಕೃತಜ್ಞತೆ ಎನ್ನುವಂತಹ ಈ ಕಿರಾತನನ್ನು ಪಡೆದು ಮಣಿಸಿ ಆಯಿತು. ಇನ್ನು ದಿಗ್ವಿಜಯವನ್ನು ಸಾಧಿಸುತ್ತಾ ನಾನು ಮುಂದುವರಿಯಬೇಕಾಗಿದೆ. ಇನ್ನು ಹೊರಡಬೇಕಾದದ್ದು ನಾನು ಎಲ್ಲಿಗೆ ಗೊತ್ತೇ? ಶ್ರೀರಾಜ್ಯವನ್ನು ಸೇರಬೇಕಾಗಿದೆ. ಹೊರಡುತ್ತೇನೆ ದತ್ತಗಳಿಗೆ. ಮನಸ್ಸಿನಲ್ಲಿ ಸಿಟ್ಟು ಉಕ್ಕಿ ಬರುತ್ತಾ ಇವೆ. ಅಶ್ವಧಾರಿಯನ್ನು ಸುರಿಸಿ ಬಂದಾಡಿದ್ರಲ್ಲ, ಹೆಣ್ಣೋರ್ವನು ನಮ್ಮ ನಾಡಿಗೆ ಅಭಿಯೋಗ ನಡೆಸಿದ್ದಾಳಂತೆ. ಬಂದವಳನ್ನು ಪ್ರಶ್ನಿಸಬೇಕು ಅಂತಾದ್ರೆ ಮಹಾರಾಣಿಯಾದಂತ ನಾನೇ ತೆರಳುವುದಲ್ಲ, ನನ್ನ ಮಂತ್ರಿಣಿ ಇದ್ದಾಳೆ. ಯಾರಲ್ಲಿ ಮೊದಲಾಂಗಿಗಳು?
ಬರುವೆ ಬೇಗ. ಮೊದಲಾಗಿ ವಂದಿಸಿಕೊಳ್ಳುತ್ತೇನೆ. ಶುಭವಾಗಲಿ ಎದ್ದೇಳು. ಅನಿವಾರ್ಯವಾದ ಕರೆಯಾಯಿತು. ನಿಮ್ಮಿಂದ ಪಣಿಯಾದರೆ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತೇನೆ. ಪಾಂಡ್ಯ ದೇಶದ ಮಹಾರಾಣಿಯಾದಂತ ಮೀನಾಕ್ಷಿ ನಮ್ಮ ನಾಡಿಗೆ ದಾಳಿಯನ್ನು ತೆಗಿದ್ದಾಳೆ. ದಿಗ್ವಿಜಯವನ್ನು ಕೈಗೊಂಡು ಮುಂದುವರಿಯುತ್ತಾ ಬರ್ತಾ ಇದ್ದಾಳೆ. ಅವಳನ್ನು ಸೆಣಸಾಡುವರೆ ನಿನ್ನ ಅಭಿಪ್ರಾಯ ಏನು? ಅಮಿತ ಶೌರ್ಯವ ತೋರುವೆ ತೋರುವೆ. ಅಮಿತ ಶೌರ್ಯವ ತೋರುವೆ ಬಂದವರುಳು ಸಮರದೊಳು ಹೋರಾಡುವೆ. ವಿಮಲಸಿ ನಾಡಿನ ಘನತೆ ನೆಮ್ಮದ ಕುಮತಿಗಳಿಗೆ ತೋರ್ಪೇನು. ಹೆಣ್ಣಾದವಳು ಪರ ಪುರುಷರನ್ನು ಕೋರಿಕೊಂಡು ಈ ಸ್ತ್ರೀ ರಾಜ್ಯಕ್ಕೆ ಧಾವಿಸಿದ್ದಾಳೆ. ಬಿಡುವುದಿಲ್ಲ. ಎಂತಹ ಪುರುಷರಾಗಿರ್ಲಿ ಅವರನ್ನು ತಲೆಯನ್ನು ಕತ್ತರಿಸಿ ನಿಮ್ಮ ಪಾದಬುಡದಲ್ಲಿ ತಂದು ಹಾಕ್ತೇವೆ. ನಿಮ್ಮ ಉತ್ಸಾಹದ ಮುರುಡುಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವೇ ಆಗುತ್ತಾ ಇದೆ. ಹಾಗಾಗಿ ನಾವು ಇಲ್ಲಿಯೇ ನಿಂತು ಕಾಲಕ್ಷೇಪ ಮಾಡುವುದಲ್ಲ. ಧನುಷರಾದಿಗಳನ್ನು ಹಿಡಿಯಿರಿ. ಕಟ್ಟೆ ಚಲ್ಲಣವನ್ನು ಬಿಗಿದೊಟ್ಟು ಈಗಿಂದೀಗಲೇ ರಣಕ್ಷೇತ್ರದತ್ತ. ಯಾರೆಲ್ಲೋ ನಿನ್ನಯ ಕದನ ಪರಾಕ್ರಮ ಯಾರೆಲ್ಲ ನಿಮ್ಮಿಂದ ಸಾಧ್ಯವಾದಿದ್ದೆ ನಿಮ್ಮನ್ನ ತಡೆಯುವುದಕ್ಕೆ ಎದುರಾಗಿ ಆತ್ಮಗಂಧಿನಿಯ ಮಂತ್ರಿ ಗುಣವಾದಿ ಹೊಡೆದ ಯೋಗ್ಯ ವೀರನೇನೆಯೋ ವೀರನೇನೆಯೋ ನಿಮಗಿರುವಂತಹ ಕೆಲಸವನ್ನು ಬಿಟ್ಟು ಯುದ್ಧಕ್ಕೆ ಬಂದಿದ್ದೀರಾ? ಪಟು ಪಟಲ ಕೂಡ ಪವರವಲ್ಲ. ನಡೆಯಿರಿ.
ಅರ್ಥೈಸಿಕೊಂಡೆ ನೀನೇನೆ ಮತ್ಸ್ಯನಯನೆ. ಹೌದು, ಆದ್ರೆ ಒಂದು
ಏನು ನಾನೇ ಮತ್ಸ್ಯನೇರೆನ್ನುವ ಹಾಗೆ ಹೇಗೆ ಅರ್ಥೈಸಿಕೊಂಡೆ? ಆ ನಿನ್ನ ಕಣ್ಣು ಸೂಚಿಸ್ತದೆ. ಓ ಹಾಗೆ. ಇದರ ಅರ್ಥ ಮತ್ಸ್ಯದ ನೇತ್ರ, ಮತ್ಸ್ಯದ ಗಾತ್ರ, ಆ ನಿನ್ನ ನಯನದ್ವಯಗಳಲ್ಲ, ಮತ್ಸ್ಯಾಕಾರವನ್ನು ಹೊಂದಿದೆ. ಮತ್ಸ್ಯದ ಕಣ್ಣಲ್ಲಿ ಮತ್ಸ್ಯದ ಆಕಾರ. ಮೀನ್ ಕಣ್ಣು ಅಂತ ಉಂಟು, ಅದು ಹೀಗಿರುವುದು. ಅದೇ ನಾನು ನೋಡು, ನಿನ್ ಕಣ್ಣು ಹಾಗಲ್ಲ, ಎರಡು ಬಿಚ್ಚಿದೆ. ವಿಚಿತ್ರ ಆಯ್ತು ನೀವು ಹೇಳುವಾಗ. ಅದೇ ಮೀನ್ ಕಣ್ಣ ಅಂತ. ಮೀನಿನ ಆಕಾರ. ಹೌದೌದು, ಮತ್ಸ್ಯಾಕಾರವನ್ನು ಹೊಂದಿದೆ ಎನ್ನುವ ನೆಲೆಯಲ್ಲಿ ನೀನು ಮೀನಾಕ್ಷಿ ಎನ್ನುವುದನ್ನು ನಾನು ಅರಿತೆ. ನಿನಗೆ ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳೆಯಲಿಲ್ಲ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಅದ್ಯಾಕೋ? ದ್ವಾರದಲ್ಲಿರುವಂತಹ ದೂತಿಯನ್ನು ಹೊಡೆದೆಯಂತೆ ಬಡೆದೆಯಂತೆ. ಪ್ರಾಥಮಿಕ ಸಂಸ್ಕಾರ ಅದು. ಹೆಣ್ಣನ್ನು ಹೇಗೆ ಗೌರವಿಸಬೇಕು, ಹೆಣ್ಣನ್ನು ಹೇಗೆ ಪೂಜನೀಯ ಸ್ಥಾನದಿಂದ ನೋಡಬೇಕು ಎನ್ನುವುದನ್ನು ಪಾಠ ಮಾಡುವುದಕ್ಕಿರುವವಳು ಹೆಣ್ಣು. ನಮ್ಮಲ್ಲಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಏನು, ಎದುರಿಂದ ಹೇಗೆ ಪ್ರತಿಕ್ರಿಯೆ ಬರ್ತದೋ ಹಾಗೆ ವ್ಯವಹರಿಸುವವರು ನಾವು. ನಿಮ್ಮಲ್ಲಿ ಮೊದಲು ಹಿರಿಯವರು ಗೌರವ ಕೊಡುವುದಾ, ಯಾರು? ಕಿರಿಯವರು ಗೌರವ ಕೊಡುವುದಾ? ಯಾರು? ಕಿರಿಯವರಿಗೆ ಗೌರವ ಕೊಡಬೇಕು. ಹಾಗಾದ್ರೆ ದ್ವಾರಪಾಲಕ್ಕೆ ಆದಂತಹ ದೂತಿ ವಯಸ್ಸಿನಲ್ಲಿ ಹಿರಿಯವರು ಅದನ್ನು ತಿಳಿದು ಕೂಡ ಅವಳನ್ನು ಹೊಡೆದೆಯಂತೆ ಬಡೆದೆಯಂತೆ, ಮೂಗಿಗೆ ಸುಣ್ಣದ ರಾಮವನ್ನು ಎಳೆದೆಯಂತೆ. ಅವರ ಹಿರಿತನಕ್ಕೆ ಗೌರವ ಎನ್ನುವುದಿದೆ, ಅವರ ಅದಟಿಗೆ ನನ್ನ ಗೌರವ ಎನ್ನುವುದಿಲ್ಲ. ಅದಟ್ಟು ಅವರಲ್ಲಿ ಪ್ರಶ್ನಿಸುವುದಲ್ಲ. ಇಲ್ಲಿಯ ಒಡತಿ ನಾನೇ ಬಂದಿದ್ದೇನೆ. ಮೂಗನ್ನು ಎಳೆದಾಗ ಮುಖವೇ ಬರ್ತದೆ. ಅದಕ್ಕೆ ಬೇಕಾಗಿ ಆ ಕೆಲಸ ಮಾಡಿದೆ. ಈ ಮುಖದ ಎದುರು ನಿನಗೆ ಸುಖ ಇಲ್ಲ ಎನ್ನುವುದನ್ನು ತಿಳಿಸುವುದಕ್ಕಾಗಿ ನಾನು ಬಂದವಳು. ಕಾಣಬೇಕೆಂತ ಉದ್ದೇಶಕ್ಕೆ ಬಂದದ್ದೆ ನಾನು. ನಿನ್ನಲ್ಲಿ ಪರಾಕ್ರಮ ಉಂಟು ಅಂತಾದ್ರೆ, ಶಕ್ತಿಯಿಂದ ಕೂಡಿದ್ದೆ ಅಂತಾದ್ರೆ, ಧನುಷರಾದಿಗಳನ್ನು ಹಿಡಿದು ಯುದ್ಧಕ್ಕೆ ಸನ್ನದ್ಧನಾದದ್ದೇ ಹೌದು ಅಂತಾದ್ರೆ, ನಿನ್ನನ್ನು ಪ್ರಶ್ನಿಸುವಂತಹ ಸೇನಾ ನಾಯಕಿ ನಾನು ಬಂದಿದ್ದೇನೆ. ಇಲ್ಲಿಯ ಒಡತಿ ಪದ್ಮಗಂಧಿನಿ, ನನ್ನಲ್ಲಿ ಸೆಣಸಾಡುವಂತ. ಯಾರು ಬಂದದ್ದು? ಪದ್ಮಗಂಧಿನಿ. ಹೌದಾ? ಬಹಳಷ್ಟು ಮಾತನಾಡ್ತೀನಿ ಅಂತ. ಏನು ಕಲಿತು ಮಾತಾಡದಿರೋ, ಕಲಿತು ಕಲಿತು ಮಾತಾಡದಿರೋ, ಮಾತಾಡದಿರು ಮಾತಾಡದಿರು ಮಾತಾಡದಿರು. ಆ ಆ ಕಲಿತು 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 ಮಾತಾಡದಿರು ವಿನೋನಯ ಕೊಪ್ಪ ಇಳಿಸುವಿ ಸ್ವಲ್ಪ ತಾಳು ನಿನ್ನಯ ಕೊಪ್ಪ ಕೊಪ್ಪ ಇಳಿಸುವಿ ಸ್ವಲ್ಪ ತಾಳು ತಾಳು ಸ್ವಲ್ಪ ತಾಳು ಕೊಪ್ಪ ಕೊಪ್ಪ ಇಳಿದುವೆ ಸ್ವಲ್ಪ ತಾಳು
ಪಾಲಕರಿಂದ ಸಗಸಿಯ ಇಳೆಯ ಪಾಲಕರಿಂದ ಸಗಸಿಯೇ ನಿನ್ನಯ ತಲೆಯ ಕೊಂಬ ಪರಿಯ ನೋಡು ನಿನ್ನ ತಲೆ ಕೊಂಬ ಪರಿಯ ನೋಡು ನಿನ್ನ ತಲೆ ಕೊಂಬ ಪರಿಯ ನೋಡು 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 ನಿನ್ನ ಕೊಂಬ ಪರಿಯ ನೋಡು ನಿನ್ನ ತಲೆಯ ಕೊಂಬ ಪರಿಯ ನೋಡು ನೋಡು ಸ್ವಲ್ಪ ತಾಡು ನೋಡು ನೋಡು ಸ್ವಲ್ಪ ತಾಡು ನೋಡು ಸ್ವಲ್ಪ ತಾಡು ಪರಿಯ ನೋಡು ನೀ ಕಲಿತು ಮಾತಾಡದಿರು ಕಲಿತು ಮಾತಾಡದಿರು ನಿರ್ಣಯ ಒಪ್ಪ ಇಳಿಸುವೆ ಪರ್ವತಾಳು ನಿರ್ಣಯ ಒಪ್ಪ ಇಳಿಸುವೆ ಇಳಿಸುವೆ ಸ್ವಲ್ಪ ತಾಳು
ಒಮ್ಮೆ ಪರಿಯ ನೋಡು ಸ್ವಲ್ಪ ತಾಳ್ಮೆಯೋ ಪದ್ಮಗಂಧಿನಿ, ಏನೇ ಮೀನಾಕ್ಷಿ, ಬಹಳ ಚೆನ್ನಾಗಿ ಮಾತನಾಡ್ತೀನಿ ನೀನು. ಬದುಕಬೇಕು ಅಂತಾದ್ರೆ ಮಾತನಾಡಬೇಕು, ಅರ್ಥ ಆಯ್ತು. ವ್ಯವಹಾರ ಜ್ಞಾನ ಬೇಕು ತಾನೆ. ಬದುಕೋ ಬುದ್ಧಿ ಒಳ್ಳೇದುಂಟು ಅಂತ ಅರ್ಥ ಆಯ್ತು. ಅದು ಪ್ರತಿಯೊಬ್ಬರಿಗೆ ಇರ್ತದೆ. ಅದು ಅಗತ್ಯವಾಗಿ ಬೇಕು. ನೀನು 16 ನಾಡನ್ನು ಸುತ್ತಿ ಬಂದವಳಲ್ವೋ? ಹೌದು ಹೌದು. ಆ ಬುದ್ಧಿ ಹೆಚ್ಚಾಗಿ ನಿನಗಿರ್ಬೇಕು. ಹೆಚ್ಚಾಗಿ ಎಲ್ಲ ಅನುಭವ, ಅನುಭವದ ಮಾತಿದು. ಏನು ಅದನ್ನು ಹೆಚ್ಚು ಅಂತ ಹೇಳಬಾರ್ದು, ಮತ್ತೆ ಅದನ್ನು ಹುಚ್ಚು ಅಂತ ಹೇಳ್ತಾರೆ. ಹೇಳಿದ್ರೆ ಹುಚ್ಚು ಹೆಚ್ಚಾದ್ರೆ ಆಗ್ತದೆ. ಅದು ಹುಚ್ಚು ಹೆಚ್ಚಾದ್ರೆ, ಅನುಭವ ಹೆಚ್ಚಾದ್ರೆ ಹುಚ್ಚಾಗುವುದಿಲ್ಲ. ಅದು ಲೋಕಾನುಭವ ಬೇಕು. ಹೌದು ಹೌದು. ಅದಕ್ಕೆ ಬೇಕಾಗಿ ತಿರುಗಾಟಕ್ಕೆ ಬಂದವಳು ನಾನು. ಏನು ದಿಗ್ವಿಜಯಕ್ಕೆ ಬೇಕಾಗಿ. ಮತ್ತೆ ಹೇಳಿದೆಯಲ್ಲ ಕಲಿತ ಮಾತಾಡದಿರುವಂತ. ಹೌದು ಹೌದು. ಕಲಿಯದೆ ಮಾತಾಡ್ಲಿಕ್ಕೆ ಆಗ್ತದ? ಖಂಡಿತ ಕಲಿಯಲೇಬೇಕು, ಕಲಿತೇ ಮಾತನಾಡಬೇಕು. ಆದ್ರೆ ಒಂದು, ಯಾರ ಮುಂದೆ ಹೇಗೆ ಮಾತನಾಡಬೇಕೆನ್ನುವಂತಹ ಔಚಿತ್ಯ ಪ್ರಜ್ಞೆ ಇರಬೇಕು. ಮತ್ತೊಂದು ಪಾತ್ರ, ಮತ್ತೊಂದು ಕ್ಷೇತ್ರ. ಹೌದು. ನೋಡು, ಏನು? ಶುಂಠಿಯ ಕಷಾಯ ಅದು ಅಜೀರ್ಣಕ್ಕೆ ಒಳ್ಳೆಯ ಔಷಧಿ, ಒಪ್ಪಿಕೊಳ್ಳೋಣ. ಹೌದು. ಕಣ್ಣು ನೋವು ಬರ್ತದೆ, ಶುಂಠಿ ಕಷಾಯ ಕುಡಿಯುತ್ತೇನೆ, ಕಣ್ಣು ನೋವು ವಾಸಿಯಾಗುತ್ತದೆ ಎನ್ನುವ ಹಾಗೆ ತೀರ್ಮಾನವನ್ನು ಕೈಗೊಂಡ್ರೆ ಏನು ಅಂತ ಹೇಳ್ತಾರೆ? ಏನು ಹುಚ್ಚು ಅಂತ ಹೇಳು? ಹುಚ್ಚು ಅಂತ ಹೇಳ್ತಾರೆ. ಏನು ನೀನು ಶುಂಠಿ ಕಷಾಯ ಹಿಡ್ಕೊಂಡು ತಿರುಗಾಟ ಮಾಡಿದ್ಯಾ? ಯಾರಿಗೆ? ನೀನು. ಅಲ್ಲ, ಅಜೀರ್ಣ ಆಗಿಲ್ಲ ನನಗೆ. ಮತ್ತೆ ಯಾಕೆ ಈ ಮಾತು? ಬಂದಾಗ ಬೇಕಾಗುತ್ತದೆ ಕೆಲವೊಮ್ಮೆ. ಯಾಕೆ ಈ ಮಾತು ಅಂತ ಕಾರಣ ಉಂಟು. ಏನು? ಇನ್ನೊಂದರ್ಥದಲ್ಲಿ ಕಲಿ ತಾನೇ ಎನ್ನುವ ಹಾಗೆ ಅರ್ಥೈಸಿಕೊಂಡು ಮಾತನಾಡಬೇಡ ಎನ್ನುವಂತಹ ಅರ್ಥದಲ್ಲಿ ನಾನು ಹೇಳಿದ್ದು. ಓಹೋ, ನಾನೇ ಸಮರ್ಥಳು. ಹೌದು, ನಾನು ಅದೆಷ್ಟೋ ದೇಶಗಳನ್ನು ತಿರುಗಿದವಳು, ಅದೆಷ್ಟೋ ನೃಪರನ್ನು ಕಂಡವಳು. ಆದ್ರೆ ಏನು? ಇನ್ನಲ್ಲಿ ಕೇಳುವುದು, ಆ ನೃಪರಿಗಿಂತ ನೀನು ಅತಿ ಸಾಹಸಿಯೇ. ನನಗೊಂದು ಅಹಂಕಾರ ಉಂಟು. ನನ್ನದಾಗಿರುವಂತಹ ಈ ಸ್ತ್ರೀ ರಾಜ್ಯ, ನಾನು ಒಡತಿ ಮಹಾರಾಣಿ ಎನ್ನುವ ಹಾಗೆ. ಬಹುಶಃ ಅದು ಅಹಂಕಾರ ಅಲ್ಲ, ಮತ್ತೆ ಅದು ಅಭಿಮಾನ. ಸಾಧನೆ ಎನ್ನುವಂಥದ್ದು ವೇದನೆ ಅಲ್ಲ, ಅದು ಬದುಕಿನ ಶೋಧನೆ ಎನ್ನುವುದನ್ನು ತೋರಿಸಿಕೊಟ್ಟವಳೇ ನಾನು. ಅದಕ್ಕೆ ಬೇಕಾಗಿ ಕೇರಳದ ಒಂದು ಭಾಗ ಇದು ಸ್ತ್ರೀ ಮಲಯಾಳ. ಇಲ್ಲಿರುವ ಸಮಾನ ಮನಸ್ಥಿತಿಯ ಹೆಣ್ಣು ಮಕ್ಕಳನ್ನು ಕೂಡಿ ಹೆಣ್ಣು ಮಕ್ಕಳ ಸಾಮರ್ಥ್ಯ ಏನೆನ್ನುವುದನ್ನು ಲೋಕಮುಖಕ್ಕೆ ತಿಳಿಸಿಕೊಳ್ಳುವುದಕ್ಕಾಗಿ ಇಲ್ಲಿಯ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದವಳು ನಾನು. ಇದನ್ನೇ ಕೂಪ ಮಂಡೂಕ ಅಂತ ಹೇಳುವುದು. ಅದಕ್ಕೆ ಅಹಂಕಾರ ಅಂತ ಹೇಳುವುದಿಲ್ಲ. ನಿಮ್ಮ ವ್ಯಾಪ್ತಿ ಇಷ್ಟೇ. ಬಾವಿಯ ಒಳಗಿರುವಂತಹ ಕಪ್ಪೆಯ ಹಾಗೆ ನೀವು ನೋಡಿದ ಈ ಸ್ತ್ರೀ ರಾಜ್ಯವನ್ನು ಮಾತ್ರ ನಾವೇ ಶಕ್ತಿಶಾಲಿಗಳು ಎನ್ನುವಂತಹ ಹೆಗ್ಗಳಿಕೆಯ ಮಾತು. ಆ ಅಹಂಕಾರವನ್ನು ಇನ್ನು ಸ್ವಲ್ಪ ಹೊತ್ತು ಹೋಗ್ಲಿ, ನಾನೇ ಇಳಿಸ್ತೇನೆ. ಓಹೋ, ನೀನು ಊಟ ಮಾಡುವ ಮೊದಲೇ ಎಲೆ ಹರ್ಕೊಳ್ಳುವ ಇದು ಮನಸ್ಥಿತಿಯ ನಿನ್ನದು. ನಿಮ್ಮಲ್ಲಿ ಹಾಗೆಲ್ಲ ಅಭ್ಯಾಸ ಉಂಟಾ? ಮತ್ತೆ ತಿನ್ನುವ ಎಲೆಯನ್ನು ಯಾರಾದ್ರೂ ಹರಿತಾರ? ನೀನು ಹಾಗೆ ಆಯ್ತಲ್ಲ, ಯುದ್ಧ ಮಾಡುವ ಮೊದಲೇ ನಿನ್ನ ಸೊಕ್ಕನ್ನು ನಾನು ಮುರಿದ್ದೇನೆ ಅಂತ ಹೇಳ್ತೀಯಲ್ಲ. ಕಾರಣ ಏನು? ನನ್ನ ಪಾಲಿಗೆ ನೀನು ನೊರಜಿಗೆ ಸಮಾನ, ಅದಕ್ಕೆ ಬೇಕಾಗಿ ನಾನು ಆಡಿದ್ದಾರೆ. ಓಹೋ, ಹೌದು. ಹೇಳದೆ ಮಾಡುವವ ಉತ್ತಮ, ಹೇಳಿ ಮಾಡುವವ ಮಧ್ಯಮ, ಹೇಳಿಯೂ ಮಾಡದವ ಅಧಮ. ನನ್ನ ಕ್ರಮ ಹಾಗೆ. ಉತ್ತಮರ ಸ್ಥಾನಕ್ಕೆ ನೀನಿಲ್ಲ ಎನ್ನುವುದು ಗೊತ್ತಾಯ್ತು ಮೊದಲೇ. ಬೇಡ, ಆ ಸರದಿ ಬೇಡ. ನನ್ನ ಕ್ರಮ ಹೇಗೆ? ಏನು? ನಾನು ಹೇಳಿದ್ದನ್ನೇ ಮಾಡುವುದು, ಮಾಡುವುದನ್ನೇ ಹೇಳುವುದು. ಹೌದಾ? ಅರ್ಥ ಆಯ್ತಾ? ಓಹೋ, ಹಾಗೆ ಹಾಗೆ. ಇದೇ ರೀತಿಯಾಗಿ ನೀನು ಮುಂದುವರಿದ್ರೆ ನಿನ್ನ ತಲೆ ಕೊಂಬ ಪರಿಯ ನೋಡು. ಅದೆಷ್ಟೋ ದಾರುಣೇಶ್ವರನ್ನು ನಾನು ಸೋಲಿಸಿದ್ದೇನೆ ಅಂತ ಆಡ್ತೀಯ. ಅವರೆಲ್ಲ ಯಾರು ಗೊತ್ತಾ? ಯಾರು? ಅಯ್ಯೋ, ಕುರಿತು ಬಾಲರ ಗೆಲಿದೆ ಕುರಿ ಕುರಿ ಕುರಿತು ಬಾಲರ ಗೆಲಿದೆ, ಕುರಿತು ಬಾಲರ ಗೆಲಿದೆ ಗೆಲಿದೆ ಗೆಲಿದೆ, ಕುರಿತು ಬಾಲರ ಗೆಲಿದೆ, ಕುರಿತು ಬಾಲರ ಗೆಲಿದೆ ಎನ್ನುವ ಗರ್ವ ಲಲನೆ ಇಲ್ಲಿಗೆ ಬಾರದೆ, ಎನ್ನುವ ಗರ್ವ ಲಲನೆ ಇಲ್ಲಿಗೆ ಬಾರದೆ, ಇಲ್ಲಿಗೆ ಬಾರದೆ, ಇಲ್ಲಿಗೆ ಬಾರದೆ.
ಬಂದು ಅರಿಯದೆ ಕೆಟ್ಟೆಯಲ್ಲ 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 ಅರಿಯದೆ ಕೆಟ್ಟೆಯಲ್ಲ. ಕೆಟ್ಟೆಯಲ್ಲ ಅದು ಯಾಕೆ ಅಂತ. ಅದೆಷ್ಟೋ ದಾರುಣೇಶ್ವರನ್ನು ಸೋಲಿಸಿದ್ದೇನೆ, ನನ್ನಲ್ಲಿ ಶಕ್ತಿ ಸಾಮರ್ಥ್ಯ ಉಂಟು ಅಂತ ಆಡತೀಯ. ಸೋಲಿಸಿದ್ದೇನೆ ಎನ್ನುವುದು ಮುಖ್ಯ ಅಲ್ಲ, ಸೋಲಿಸಿದವರ ಸ್ವಸಾಮರ್ಥ್ಯ ಏನು ಎನ್ನುವುದನ್ನು ನಾವು ಯೋಚನೆ ಮಾಡಬೇಕು. ಯಾರ ಬಗ್ಗೆ ಗೊತ್ತಿದೆ ನಿನಗೆ? ಗೊತ್ತಿದ್ದಲ್ಲ, ನಿನ್ನನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಂದ್ರೆ ವ್ಯಕ್ತಿಯೋರ್ವನ ಚಲನವಲನ, ಅವನ ಆಡುವ ಮಾತಿನ ರೀತಿ, ಇದನ್ನು ಸ್ವಲ್ಪ ಹೊತ್ತು ಅವನ ಜೊತೆಯಲ್ಲಿ ನೋಡಿದ್ರೆ ಆಗ್ಲೇ ಗೊತ್ತಾಗ್ತದೆ. ಆ ಊಹೆ, ಅವನ ಸಂಸ್ಕಾರ ಹೇಗೆ, ಅವನ ಸಾಮರ್ಥ್ಯ ಹೇಗೆ, ಮಡಿಕೆಯಲ್ಲಿರುವ ಅನ್ನ ಬೆಂದಿದೆಯೋ ಇಲ್ಲವೋ ಅಂತ ನೋಡಬೇಕು ಅಂತಾದ್ರೆ ಮಡಿಕೆಯಲ್ಲಿರುವ ಪೂರ್ಣ ಅಗಲನ್ನು ಶೋಧನೆ ಮಾಡಬೇಕು ಅಂತಿಲ್ಲ. ಮೇಲಿದ್ದ 2 ಅಗಲು ಹಿಸುಕಿದ್ರೆ ಗೊತ್ತಾಗ್ತದೆ ಅದು ಹಸಿಯೋ ಬಿಸಿಯೋ ಅಂತ. ಈ ಅಕ್ಕಿ ಎಷ್ಟು ಅನ್ನ ಆಗಿದೆ ಅಂತ ನೋಡ್ಬೇಕಾ? ಮೇಲಿದ್ದ ಈ 2 ಅಗಲು ಹಿಸುಕಿದ್ರೆ ಗೊತ್ತಾಗ್ತದೆ. ಕುಡೀತಾ ಅಂತ ಅದು ನೋಡ್ಬೇಕು, ಕುಡೀತಾ ಅಂತ ಅಲ್ಲ, ನೋಡಿದ್ರೆ ಗೊತ್ತಾಗ್ತದೆ ಬೆಂದಿದೆಯೋ ಇಲ್ವೋ ಅಂತ. ಕೈ ಸುಟ್ಟು ಹೋಗ್ತದೆ ಅಗಲಿ ಕೈ ಹಾಕಿದ್ರೆ. ಅದು ನಿನ್ನಂತ ದಡ್ಡರ ಹಾಗೆ ಮಾಡುದು. ಮತ್ತೆ ನೋಡೋಣ, ಬುದ್ಧಿವಂತರ ಅದಕ್ಕೆ ಬೇಕಾದಂತ ಸಾಧನವನ್ನು ಹಿಡಿದು ಅಗಳನ್ನು ಮೇಲೆತ್ತಿ ಹೀಗೆ 2 ಅಗಳನ್ನು ಹಿಸುಕುದು, ಆಗ ಗೊತ್ತಾಗ್ತದೆ. ಅದೇ ಸಾಧನ ಉಪಯೋಗ ಮಾಡುದು, ಕೈ ಹಾಕಲಿಕ್ಕೆ ಹೋಗಬೇಡ. ಅಷ್ಟು ಬುದ್ಧಿವಂತರು ನಾವು. ಗೊತ್ತಾಯ್ತು. ಸಾಧಿಸುವುದನ್ನೇ ಛಲ ಅಂತ ಭಾವಿಸಿಕೊಂಡಂತ ನಮಗೆ ಸಾಧನೆ ಹೇಗೆ ಮಾಡ್ಬೇಕು ಅಂತ ಗೊತ್ತಿಲ್ವಾ? ನೀನು ಗೆದ್ದದಂತ ಕುರಿದ್ರಪಾಲರು ಅವರಿಗೆ ಸಾಮರ್ಥ್ಯ ಇಲ್ಲದವರನ್ನು ಗೆದ್ದು ನಾನೇ ನಾನು ಎನ್ನುವ ಹಾಗೆ ಅಹಂಕಾರದಿಂದ ಮೆರೆದಾಡ್ತಾ ಇದೆಯಾ? ಅವರೆಲ್ಲರೂ ನನಗೆ ಕುರೀಂದ್ರ ಪಾಲರ ಸಮಾನ. ನಿನ್ನಲ್ಲಿ ಶಕ್ತಿ ಉಂಟು ಅಂತಂದ್ರೆ ಸೊಕ್ಕು ಮುರಿತಾರೆ.
ವಿದ್ಯೆಯ ಜಾಲ ಮೋಡಿ ವಿದ್ಯೆಯ ವಿದ್ಯೆಯ ಶೂರರು ಎಂದು ಶೂರರು ಎಂದೆಯೋ ಶೂರರು ಎಂದೆಯೋ ಕೇಳಿ ಬಲ್ಲೆನೋ ಜಾಗದಿ ಶೂರರು ಎಂದು ಕೇಳಿ ಬಲ್ಲೆನೋ ಕೇಳಿ ಬಲ್ಲೆನೋ ಕೇಳಿ ಬಲ್ಲೆನೋ ಜಗದಿ 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 ಬಾಲೆ ನಿನ್ನಯ ರೂಪು ನಿನ್ನಯ ರೂಪು ನಿನ್ನಯ ರೂಪು ಮೋಹ ಯೌವನಕ್ಕೀಗ ಹೇ ಬಾಲೆ ನಿನ್ನಯ ರೂಪು ಮೋಹ ಯೌವನಕ್ಕೀಗ ಮೋಹ ಯೌವನಗೀಗ ಸೋಲ್ವರಿಲ್ಲವೋ ನಿನ್ನಲ್ಲಿ ಬಾಲೆ ನಿನ್ನಯ ರೂಪು ಮೋಗ ಯೌವನಗೀಗೆ ಸೋಲ್ವರಿಲ್ಲವೋ ನಿನ್ನಲ್ಲಿ ನಿರೋಡಲ್ಲಿ ಸೋಲ್ವರಿಲ್ಲವೋ ನನ್ನಲ್ಲಿ ಜಲಮುಡಿಯ ಬಿದ್ದಿಯೇ ಶೂರರು ಎಂದು ಕೇಳಿ ಬಲ್ಲನ್ನು ತೆಗೆದಿ ಬಾಲೆ ನಿನ್ನಯ ರೂಪ ಮೋಹೆಯವನಿಗೀಗ ಸೋಲ್ವರಿಲ್ಲವೋ ನನ್ನಲ್ಲಿ ಈಗ ಸೋಲ್ವರಿಲ್ಲವೋ ನನ್ನಲ್ಲಿ
ಕಾರಣ ಒಂದೇ, ಆ, ಜಾಲ ಮೋಡಿಯ ವಿದ್ಯೆಯನ್ನು ಆ, ಕರಗತ ಮಾಡಿಕೊಂಡವಳು ನೀನು. ಓಹೋ, ಮತ್ತೊಂದು ಏನು? ನನಗೆ ಅಹಂಕಾರ, ಆ, ನಾನು ಚಂದ ಇದ್ದೇನೆ ಎನ್ನುವ ಹಾಗೆ. ಹ್ಮ್. ನಿನ್ನ ಮೋಹ ನಾನು ಚಂದ ಇದ್ದೇನೆ ಅಂತ ಯಾರು ಹೇಳಿದ್ದು? ಅಲ್ಲ. ನಾನು ಹೇಳಿಲ್ಲ. ಅಲ್ಲ, ಹಾಗಲ್ಲ, ಅಹಂಕಾರ ಇರಬಹುದು ಅಂತ. ಹಾಗೆ ಅದು ನಿನ್ನ ಕಲ್ಪನೆ. ಕಲ್ಪನೆ. ಕಲ್ಪನವೇ ಸತ್ಯ ಆಗುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಕಲ್ಪನೆ ಸತ್ಯ ಆಗುತ್ತದೆ. ಯಾರು ಹೇಳಿದ್ದು? ಆ ಕುರಿ ಅದು ನಿನ್ನ ಊಹೆ ಅಂತ. ಊಹೆ ಬೇರೆ, ಕಲ್ಪನೆ ಬೇರೆಯಾ? ನೀನು ಅದು ಮಾಡುವ ಮೊದಲೇ ಹೇಳು. ನೀನು ಇದ್ದದ್ದನ್ನು ಹೇಳು. ನಿಮಗಾಗುವಾಗ ಅದು ಕಲ್ಪನೆ, ಹಾ. ಊಹೆ. ನಮಗಾಗುವಾಗ ಪ್ರತ್ಯೇಕ. ನೀನು ಮಾಡುವ ಮೊದಲ ಅದನ್ನು ಆಡಿದ್ದಿ, ಅದು ಕೇಳಿದ್ದು ನಾನು. ಅಲ್ಲ, ನೀನು ನೋಡಿದ್ದನ್ನು ಹೇಳಿದ್ದು. ಅರ್ಥ ಆಯ್ತು. ಬೇಡ. ಏನು? ಯಾವುದೇ ಹೆಣ್ಣು ಮಕ್ಕಳಿಗೆ ಹಾ, ಹೊಗಳುವಾಗ ಸಂತೋಷ ಆಗುವುದು. ನಿನ್ನ ಮಟ್ಟಿಗೆ ನೀನು ಕುರೂಪಿ ಅಂತಿದ್ರೆ ಬದಲಿಸುವ. ನಮಗೆ ಸ್ವರೂಪ ಜ್ಞಾನ ಉಂಟು. ಯಾರು ಹೊಗಳಿದ್ರೆ ಏರುವುದು ಇಲ್ಲ, ತೆಗಳಿದ್ರೆ ಕುಕ್ಕುವುದು ಇಲ್ಲ. ಅರ್ಥ ಆಯ್ತು. ತಪ್ಪಾಯ್ತು, ಕ್ಷಮಿಸು. ಹಾ. ಏ ಕುರೂಪಿ, ಏ, ಏ, ನೋಡಿ ಈಗ ಆ, ಪ್ರತಿಕ್ರಿಯೆ ಇಲ್ಲಿ ಬಂತು. ನೀನು ಸ್ಫುರದ್ರೂಪಿ. ಆಯ್ತು, ನಾನು ಒಪ್ಪಿಕೊಳ್ಳುತ್ತೇನೆ. ಯಾಕೆ? ಹೌದು ಹೌದು, ಜಾಲ ಮೋಡಿಯ ವಿದ್ಯೆಯನ್ನು ಬಲ್ಲವಳು. ಹಾ. ಆ ಸಾಮರ್ಥ್ಯ ಮುಖೇನವಾಗಿ ಎಲ್ಲವರನ್ನು ಸೋಲಿಸ್ತೇನೆ ಹಾ. ಎನ್ನುವಂತಹ ಹಮ್ಮು ಬಿಮ್ಮು ಇರಬಹುದು. ಅದನ್ನು ಕ್ಷಣ ಮಾತ್ರದಲ್ಲೇ ಗಿಳಿಸ್ತಾನೆ. ಬಂಧಿಸುತ್ತ ಬಲ ಸಹಿತ ಒಳಬುಕ್ಕುಳ್ ಸುಲಲಿತ ಆಭರಣ ಭಂಡಾರವನ್ನು ಕೈಗೊಳ್ಳುತ್ತ ಅರಮನೆಯ ಸೂರ್ಯಗುಳಲು ಏನ್ ದೇವಿ ಪ್ರತ್ಯಕ್ಷ ಆಯ್ತಾ? ನಿನ್ನ ನೋಡಿದ್ರೆ ಒಮ್ಮೆ ಹಾಗೆ ಅನಿಸಿತ್ತು ನನಗೆ. ಸರಿ, ಅಷ್ಟಭುಜ ಒಂದಿಲ್ಲ ಬಿಟ್ರೆ ಮತ್ತೆ ರೌದ್ರತೆ ಹಾಗೆ ಉಂಟು ಮುಖದಲ್ಲಿ. ಇನ್ನು ಶಾಂತಳಾಗಬೇಕು, ಶಾಂತಳಾಗಬೇಕು, ಶಾಂತಳಾಗಬೇಕು. ಅಮ್ಮ ಮೀನಾಕ್ಷಿ ಅಮ್ಮ. ಏ ಪದ್ಮಕಂದಿನಿ, ಸಾಕು ಮಾಡಿ. ಅಹಂಕಾರದೊಳಗೆ ನಾಡಿದೇನು? ನಾನು ಹಾಗೆ, ನಾನು ಹೀಗೆ ಕುರಿ ನೃಪಾರನ್ನು ಗೆದ್ದದ್ದು ಎನ್ನುವ ಹಾಗೆ ಹೇಳಿದೆಯಲ್ಲ. ಹಾಗಿದ್ರೆ ನೀನು ಅದೇ ಆಯ್ತು. ನೋಡೋಣ, ಮಾತಾಡು. ಕ್ಷಮಿಸಬೇಕು. ಜಲ ಜಗತ್ತಿನಿ ಮೀನ ನಯನೆ ಅಂಗ್ರಿಗೆರಗಿ ನೆಲೆಯ ನರಿಯದೆ ಕೆಣಕಿ ಕೆಟ್ಟೆ, ನೆಲೆಯ ನರಿಯದೆ ಕೆಣಕಿ ಕೆಟ್ಟೆ ಎಮ್ಮನು ಮುಂದೆ ಸಲಗಬೇಕಮ್ಮ. ಮಾತಾಡು ಮೀನಾಕ್ಷಿ, ಮಾತಾಡು. ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕಟ್ಟು ವ್ಯವಹರಿಸಿದೆ ನಾನು. ಆಮೇಲೆ ಗೊತ್ತಾಯ್ತು ಅಪರಾಧ ಎನ್ನುವ ಹಾಗೆ. ಒಂದು ನಾಡಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದವಳು. ಯಾರೇ ವಿರೋಧಿಗಳು ಬಂದರೂ ಕೂಡ ಅವರನ್ನು ಪ್ರಶ್ನಿಸಬೇಕಾದ್ದು ಆದ್ಯ ಕರ್ತವ್ಯ ಎನ್ನುವ ನೆಲೆಯಲ್ಲೇ ನಾನು ವ್ಯವಹರಿಸಿದೆ. ಸರಿ, ಸೋತೆ, ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ನನಗೆ ಅರಿವಾಯಿತು. ನನ್ನನ್ನು ಕ್ಷಮಿಸಬೇಕು. ನಿನಗೆ ಬೇಕಾದಂತ ಕಪ್ಪ ಕಾಣಿಕೆಯನ್ನು ಒಪ್ಪಿಸುವುದರ ಜೊತೆಯಲ್ಲಿ ನಿನ್ನ ಜೊತೆಯಾಗಿ ನಾನು ಬರ್ತೇನೆ. ನನ್ನನ್ನು ಕರ್ಕೊಂಡು ಹೋಗಮ್ಮ. ನೀನು ಜಾಣೆ. ಜಾಣದೇನ ಮಗನಗಳುಂಟ ವೀಣ ಸತ್ವರು ನಾವು ನಿನ್ನಯ ಪ್ರಾಣಗಿದಿರೆ ತೋರು ಶೌರವ ಬೇಡೆಗೊಳ್ಳಲಿಗೆ ಕಾಣ
ಕೇವಲ ತ್ರಾಣ ಉಳ್ಳವರೆಂದು ನಿಮ್ಮಯ ಪ್ರಾಣದಾನವ ಕೊಟ್ಟೆ ಸ್ತ್ರೀವಧೆ ಯೋಗ್ಯವಲ್ಲೆಂದು ಕೈ ಮುಗೀತೀನಿ. ಅದಕ್ಕೆ ನಾನು ಹೇಳುವುದು, ಏನು? ನೀನು ಜಾಣೆ. ಬದುಕುವಂತಹ ಸಂಸ್ಕಾರ, ಆ ಬುದ್ಧಿ ಎಲ್ಲವೂ ನಿನ್ನಲ್ಲಿದೆ. ಆಗ ಏನು ಹೇಳಿದೆ? ನಾವು ಸತ್ವಹೀನರು ಎನ್ನುವ ಹಾಗೆ. ಹೌದು ತಾನೆ? ಇನ್ನಲ್ಲಿ ಪರಾಕ್ರಮ, ಆ ಭುಜದಲ್ಲಿ ಶೌರ್ಯ ಉಂಟು ಅಂತಾದ್ರೆ ಇನ್ನೂ ನೋಡಬೇಕೆನ್ನುವಂತಹ ಸಾಮರ್ಥ್ಯ. ಈಗ ಗೊತ್ತಾಯ್ತಮ್ಮ, ಏನು? ನಿನ್ನಲ್ಲಿ ಸತ್ವ ಹೆಚ್ಚುಂಟು, ನಿನ್ನಲ್ಲಿ ಕಡಿಮೆ ಉಂಟು ಅಂತ. ಸೋತಿದ್ದೇನಲ್ಲ. ನಿನ್ನ ದೌರ್ಬಲ್ಯವನ್ನು ಒಪ್ಪಿಕೊಂಡೆ ಅಲ್ಲ. ಆದ್ರೆ ಒಂದು, ಏನು? ನಿನ್ನನ್ನು ಕೊಲ್ಲುತ್ತಿದ್ದೆ ನಾನು. ಯಾಕೆ ಕೊಲ್ಲಿಲ್ಲ? ಸ್ತ್ರೀವಧೆ ಎನ್ನುವುದು ಮಹಾಪಾಪ. ಮಾತ್ರವಲ್ಲ, ಇಲ್ಲಿನ ಅಧಿಕಾರವನ್ನು ಬಯಸಿ ನಾನು ಈ ಕಡೆಗೆ ಧಾವಿಸಿ ಬಂದದ್ದಲ್ಲ. ನನ್ನ ಉದ್ದೇಶವೇ ಬೇರೆ. ಹಾಗೆಂದು ನೀನಿಲ್ಲೇ ಇರಬೇಕು, ಆಳ್ವಿಕೆಯನ್ನು ಮಾಡಬೇಕು, ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಯನ್ನು ತಂದು ನನಗೆ ಒಪ್ಪಿಸತಕ್ಕದ್ದು. ಇನ್ನು ನೀನು ಮರಳಿ ಇಲ್ಲಿಗೆ ಯಾವಾಗ ಬರ್ತೀನಿ? ನೋಡೋಣ, ಮನಸ್ಸಾದಾಗ ಬರ್ತೇನೆ. ಯಾಕೆ? ಪ್ರತಿನಿತ್ಯ ಬರ್ಲಿಕ್ಕಾಗದಿದ್ರು, ಮಾಸಕ್ಕೊಮ್ಮೆ ಬರ್ಲಿಕ್ಕಾಗದಿದ್ರು, ಬರುವ ವರ್ಷ ಬರ್ತೇನೆ. ವರ್ಷಕ್ಕೊಮ್ಮೆ ಆದ್ರೂ ಬರ್ಬೇಕು ನೀನು. ಆದ್ರೆ ಒಂದು, ಬರುವ ಹಾಗೆ ಮಾಡಿಕೊಳ್ಬೇಡ ನೀನು. ನಾನ್ ಮಾಡಿಕೊಡ್ತೇನೆ, ನನಗೂ ಬರ್ಬೇಕು ಅಂತ ಮನಸ್ಸುಂಟು. ಹೌದಾ? ಹಾಗಿದ್ರೆ ಬರುವ ವರ್ಷ ನಮ್ಮ ಮುಖಾಮುಖ ಆಗಲಿ ಅಂತ. ನಿನಗೆ ಬೇಕಾದಂತ ಉಪಚಾರದ ವ್ಯವಸ್ಥೆ ಆ ಕಡೆಯಲ್ಲಿದೆ, ಸ್ವೀಕರಿಸಿದ್ದೇನೆ. ಆಗ ಬರುವಾಗ ಸಿದ್ಧತೆ ಮಾಡಿಕೊಂಡು ಬಾ, ಆಯ್ತಾ? ಆಗ್ಲಿ, ಜೊತೆಯಾಗಿ ಬರುವ, ಹೋಗೋಣ. ಎಷ್ಟು ಮಾತಾಡ್ತಾಳೆ ಇವಳು. ಹೌದು. ಆದ್ರೆ ಒಂದು, ನಮ್ಮ ಲಕ್ಷ್ಯವೇ ಬೇರೆ. ದಳ ಮಾಡುವುದ್ಯಾಕೆ? ಮುಂದುವರಿತೆ ನೋಡೋಣ. ಕೈಲಾಸ ವೀಕ್ಷಿಸಲು ಶತಭದ್ರ ಪ್ರಕಾಶದಂತೆ ಶೋಭಿಸುವ ಶತಪತ್ರ ಪ್ರಕಾಶದಂತೆ ಶೋಭಿಸುವ ಅತಿಶಯದಿ ನೆಲೆಸಿದ್ದ ಬಗಳ ಗೋಪುರವ ಅತಿಶಯದಿ ನೆಲೆಸಿದ್ದ ಬಗಳ ಗೋಪುರವ ಶೋಭಿಸುವ ಗೋಪುರವಾನೆ ಜಾತಿ ಪಚ್ಚೆಗಳಂತೆ ಎಸೆವ ವೃಕ್ಷಗಳು, ಜಾತಿ ಪಚ್ಚೆಗಳಂತೆ ಎಸೆವ ವೃಕ್ಷಗಳು ಭೂತನಾಥಗೆ ಯೋಗ್ಯವಾದ ಪುಷ್ಪಗಳು, ಭೂತನಾಥಗೆ ಯೋಗ್ಯವಾದ ಪುಷ್ಪಗಳು. ಸುರಗಿ ಸಾಂಬಿಗೆ ಜಾಜಿ ಮರುಗ ಮಲ್ಲಿಗೆಯು ಪರಿಮಳಿಪ ಪುನಾಗವ ಗುಳಕೆ ತಗಿಯು ನೆಲೆಸಿದ ಗೋಪುರವ ಶೋಭಿಸುವ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ.
ನೋಡಬಾರದೆ ಈ ಪ್ರಕೃತಿಯ ಸೌಂದರ್ಯವನ್ನು ಶತ ಪ್ರಕಾಶದಂತೆ ಗೋಚರಿಸುತ್ತಾ ಇದೆ. ನೋಡಿ, ಅಲ್ಲಲ್ಲಿ ಬೆಳ್ಳಿಯ ಬೆಟ್ಟಗಳು, ರಜತಗಿರಿ ಇರುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಅಲ್ಲಿ ನಿಂತಹ ಪುಷ್ಪಗಳು ಮಾತ್ರವಲ್ಲ, ಆ ಆಕಾಶವೇ ಬೀಳದಂತೆ ಅಲ್ಲಲ್ಲಿ ನಿಂತಹ ಗೋಪುರಗಳು, ಚತುರ ಶಿಲ್ಪಿಯ ಕೈಚಳಕವನ್ನು ಯಾರಾದರೂ ಮೆಚ್ಚಿಕೊಳ್ಳಲೇಬೇಕು, ಒಪ್ಪಿಕೊಳ್ಳಲೇಬೇಕು. ಆಹಾ ಆಹಾ, ಎಂತಹ ಸುಮಗಳು! ಆ ಭೂತನಾಥನ ಪೂಜೆಗೆ ಯೋಗ್ಯವಾದ ಪುಷ್ಪಗಳು ಇರೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗೆಂದು ನಾನು ಬಂದಂತಹ ಉದ್ದೇಶ ಕಡೆಯ ದಿಕ್ಕಿನ ಒಡೆಯನಾದಂತಹ ಮೃಡನ್ನು ಕಾಣಬೇಕು ಎನ್ನುವ ಹಾಗೆ. ತಡ ಮಾಡುವುದ್ಯಾಕೆ? ರಜತಗಿರಿಯನ್ನು ಏರ್ತೇನೆ. ಕೈಲಾಸದ ತಪ್ಪಲಲ್ಲಿಯೇ ನಿನ್ನನ್ನು ಕಂಡವಳು. ಏರುತ್ತಾ ಏರುತ್ತಾ ಶಿಖರದ ಮೇಲಿನವರೆಗೆ ಬಂದೆ. ಒಬ್ಬಾಕೆ ನಾರಿ, ನೋಡುವಾಗ ಭೂಲೋಕದವಳ ಹಾಗೆ ಕಾಣುತ್ತಾ ಇದ್ದಿ. ಯಾರು ನೀನು? ನಿನ್ನ ಕೈ ಹಿಡಿದ ಗಂಡನ್ಯಾರು? ಯಾವ ಊರು? ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಬಂದವರಲ್ಲಿ ಇದೇ ಪ್ರಶ್ನೆಯನ್ನು ಕೇಳುವುದಾಯಿತು. ಇನ್ನಲ್ಲಿ ಕೇಳುತ್ತೇನೆ, ಇಂತಹ ಪ್ರಶ್ನೆಯನ್ನು ಕೇಳುವ ಮುಖೇನವಾಗಿ ಸಂಬಂಧ ಬೆಳೆಸುವಂತಹ ಆಲೋಚನೆ ಹೇಳು. ನಾನು ಕಾಣುವುದಕ್ಕೆ ಬಂದಿರುವುದು ಪರಶಿವನನ್ನು. ಅವಕಾಶ ಮಾಡದೆ ಹೋದ್ರೆ ತಲೆ ಹೋದಿತ್ತು. ಪರಶಿವನಲ್ಲಿಗೆ ಹೋಗುವುದಕ್ಕೆ ಬಿಡುವುದಿಲ್ಲ. ನಿನಗೆ ಶಿಕ್ಷೆ ಕೊಡ್ತಾನೆ. ಯುದ್ಧ ಮದನ ವೈರಿಯ ಬೇಗ ಕರೆದು ತಾರೆಣದ ಚದುರನು ನೂಕರಂದು ಯಾರು ನೀನು? ಯಾರು? ನಂದಿ. ಏನಂದಿ? ಹಂದಿ ಹಂದಿ ನಂದಿ ನಂದಿ. ನೀನು ಬೀಳುವಾಗ ಗೊತ್ತಾಯ್ತು ಹಂದಿ ಇರಬಹುದು ಅಂತ. ಹೇಳೋದಕ್ಕೆ ಹೇಳಿಲ್ಲ. ಎಷ್ಟು ಸೊಕ್ಕಿನ ಮಾತುಗಳನ್ನು ಆಡಿದ್ದೆ. ನಿನಗೊಂದು ಸನ್ಮಾನ ಆಗಬೇಕು ಈ ವೇದಿಕೆಯಲ್ಲಿ. ಅದಕ್ಕೆ ಬೇಕಾಗಿ ಇದು ನಿನ್ನ ಕರುಳನ್ನ ತೆಗ್ದಲ್ವಾ? ಹೌದು, ಅಷ್ಟೇ ಮಾಡಿದ್ದಲ್ವ? ಇಲ್ಲ, ಇದೇನು ಮಾಡುವುದಕ್ಕೊಂದು ಹಾರ ಆಗಬೇಕಲ್ಲ. ಯಾರಿಗೆ? ನಿನಗೆ. ಈ ಕರುಳನ್ನೇ ಮಾಲೆಯ ನಿನ್ನ ಹಣೆ ಬರಹ ಸರಿ. ಏನು? ಒಂದು ನಾಮ ಹಾಕಬೇಕು ಅಂತ ಉಂಟು. ಯಾಕೆ? ಅದಕ್ಕೆ ಬೇಕಾಗಿ ಇದು ರುದಿರ ನಾಮವನ್ನು ಬಳಿಯುತ್ತೇನೆ. ಇಷ್ಟೆಲ್ಲ ಮಾತನಾಡಿದೆಯಲ್ಲ, ಅದಕ್ಕೆ ಕಾರಣ, ಅದಕ್ಕೆ ಆಯುಧ ನಿನ್ನ ಹರಿತವಾದಂತಹ ನಾಲಗೆ. ಆ ನಾಲಗೆನ್ನೇ ಈಗ ಕತ್ತರಿಸಿ
ಸದಾಶಿವನಿಗೆ ಹೋಗಿ ಹೇಳಬೇಕು ಮಾಲಿನಿ ಯೋರು ಬಂದಿದ್ದಾಳೆ, ಭವನಕ್ಕೆ ಬರಬೇಕು ಅಂತ. ನಡಿ ನಡಿ ನಡೆಯಲಿಂದ. ಸ್ವಚ್ಛ ಮಾತುಗಳನ್ನೇ ಉಚ್ಚರಿಸುತ್ತ ಇನ್ನೊಬ್ಬರು ಮೆಚ್ಚುವ ಹಾಗೆ ಮಾಡುತ್ತಾ ಇದ್ದ ನಿನ್ನನ್ನು ಮೆಚ್ಚಿಸಿದವರು ಯಾರು ಹೇಳು? ಮಾತಾಡ್ಲಿಕ್ಕೆ ಆಗುದಿಲ್ವೋ? ಅನುಗ್ರಹಿಸಿದ್ದೇನೆ. ಕೇಳುವುದಿಲ್ಲ ಒಡೆಯ ನಾ ಬೇಳುವ ಭಿನ್ನಪಜಿಯ ಶೂಲದುರರಿ ಕರುಣಾ ಪಾಲನಯನ ಎನ್ನ ಬಾಳಿನಿದಾಯಿದು ಕೇಳು. ನಂದಿಕೇಶ ಅನುಗ್ರಹಿಸಬೇಕು, ಅನುಗ್ರಹಿಸಬೇಕು. ಏನಾಯ್ತು ಮಗು? ಪ್ರಭು, ನಿನ್ನನ್ನೇ ನಾನು ಯಾವಾಗಲೂ ಹೊತ್ತು ತಿರುಗುವವ. ಆದರೆ ಇಂದು ಹಾಗಲ್ಲ. ಹೀಗೆ ಸಂಚರಿಸುತ್ತಿರುವಾಗ ತರುಣಿಯೋರ್ವಳು ಈ ಕಡೆಗೆ ಏರುತ್ತಾ ಬಂದಳು. ತರುಣಿ ಹಾ, ಎಲ್ಲಿಯವಳಂತೆ? ಬರೇ ಏರುತ್ತಾ ಬಂದದ್ದಲ್ಲ, ಅವಳಿಗೆ ಮದ ಎನ್ನುವುದು ಅವಳ ಚಿತ್ತದಲ್ಲಿ ಏರಿದೆ ಎನ್ನುವುದು ಅವಳು ಮಾಡಿದಂತಹ ವರ್ತನೆಯಿಂದ ಆಡುತ್ತಿರುವಂತಹ ಮಾತಿನಿಂದ ಗೊತ್ತಾಯಿತು. ಅವಳ ಒಂದೇ ಹಠ, ಏನು ನಿನ್ನೊಡನೆ ಹೋರಾಟವನ್ನು ಮಾಡಬೇಕಂತೆ. ನಾನೇನಾದ್ರೂ ಅವಳನ್ನು ತಡೆದುದಕ್ಕಾಗಿ ನೋಡಿಲ್ಲಿ ನನ್ನ ಹೊಟ್ಟೆಯನ್ನೇ ಬಗೆದಿದ್ದಾಳೆ, ಕರುಳನ್ನೇ ತೆಗೆದು ಹಾರವಾಗಿ ಹಾಕಿದ್ದಾಳೆ. ನಾನು ಆಡಿದ್ದಕ್ಕಾಗಿ ನನ್ನ ನಾಲಿಗೆಯನ್ನೇ ಕತ್ತರಿಸಿ ಹಾಕಿದ್ದಾಳೆ. ಪ್ರಭೋ ಪ್ರಭೋ, ಕೈಲಾಸಕ್ಕೂ ಲೋಕಕ್ಕೂ ರಕ್ಷೆಯನ್ನು ಒದಗಿಸುವವನು ನೀನೊಬ್ಬನೇ. ಇನ್ನು ಮುಂದೆ ನೀನೇ ಅನುಗ್ರಹಿಸಬೇಕು, ಅನುಗ್ರಹಿಸಬೇಕು. ನಂದಿಕೇಶನ ನುಡಿಯಲು ನಂದಿಕೇಶನ ನುಡಿಯಲು ಕೇಳುತ್ತಲೇ ಎಂದು ನನ್ನದಿ ಕ್ರೋಧನೇ, ಕೇಳುತ್ತಲೇ ಎಂದು ನನ್ನದಿ ಕ್ರೋಧನೇ ಎಂದು ಇಲ್ಲದ ಚೋದ್ಯವು ಈಗ ನೀನು ತೆಂದನಾಗಲೇ ಮಗನ ನಂದಿಕೇಶ. ಪ್ರಭೋ ಪರಮೇಶ. ಬಂದಳೆ. ಹೌದು, ಪೃಥ್ವಿಯಲ್ಲಿ ಹುಟ್ಟಿದಂತಹ ಅಬಲೆಯೋರ್ವಳು ತನ್ನ ಪ್ರತಾಪವನ್ನ ಮೆರೆಸುವುದಕ್ಕಾಗಿ ಪಶುಪತಿ ಇರುವಂತಹ ಈ ಕೈಲಾಸದೆಡೆಗಾಗಿ ಬಂದಳೆ. ನನಗೆ ನಾಮ ಹೇಳಿದ್ಲು. ನಾಮ ಹೇಳಿದ್ಲು, ನಾಲಿಗೆಯನ್ನ ಸೀಳಿದ್ರು. ಇಂತಹ ಅಹಂಕಾರಿಯಾದಂತಹ ಹೆಣ್ಣಿನ ಸೊಕ್ಕನ್ನ ನಾವು ಅಡಗಿಸಲೇಬೇಕು. ಭಕ್ತಿಯಿಂದ ಬಂದವರನ್ನ ನಾವು ಅನುಗ್ರಹಿಸುತ್ತೇವೆ. ಶಕ್ತಿಯ ದಾರಿಯನ್ನ ಹಿಡಿದು ಬಂದವರಿಗೆ ನಾವು ಶಕ್ತಿಯಿಂದಲೇ ಉತ್ತರ ಕೊಡಬೇಕ ಬೇಡವಾ? ಏರಿಕೊಳ್ಳಿ ಸ್ವಾಮಿ, ಹೋಗೋಣ. ಬೇಡ, ನಿನಗಿನ್ನು ತೊಂದರೆ ಕೊಡುವುದಿಲ್ಲ. ದಣಿದ ನೀನು ಸ್ವಲ್ಪ ವಿಶ್ರಾಂತಿಯನ್ನ ಪಡೆ. ನಮ್ಮಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇರೆ ಜನ ಇದ್ದಾರೆ. ಓಂ ನಮಃ ಶಿವಾಯ. ಕಳುಹಿಸಿಕೊಡ್ತೇನೆ. ಬೈರವನದು ಗಣಪರ
ನಿಮ್ಮ ಮಗ ಷಣ್ಮುಖ ನಾನಿಲ್ಲಿ ಬಂದಿದ್ದೇನೆ. ಏನು ಕಾರಣ ಹೇಳಿದರೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡುತ್ತೇನೆ. ಭೂಲೋಕದ ಹೆಣ್ಣೋರ್ವಳು ತನ್ನ ಪ್ರತಾಪವನ್ನ ಮೆರೆಸುವುದಕ್ಕಾಗಿ ಭೂಮಂಡಲದ ಗಂಡು ಮಕ್ಕಳ ಮಂಡೆಯನ್ನ ಮೆಟ್ಟಿ ಸ್ವರ್ಗಕ್ಕೆ ಹೋಗಿ ದೇವೇಂದ್ರನನ್ನು ಗೆದ್ದು ಈಗ ನನ್ನ ಪರೀಕ್ಷೆಗಾಗಿ ಕೈಲಾಸಕ್ಕೆ ಬಂದಿದ್ದಾಳಂತೆ. ಅವಳ ಸೊಕ್ಕಡಿಗಿಸುವುದಕ್ಕೆ ನಿನ್ನ ಅಭಿಪ್ರಾಯವನ್ನ ತಿಳಿಸು. ಪೂಜಿಸುವುದು ಬಿಟ್ಟೆ ನಿಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಅವನು ಬಂದಿದ್ದಾರಾ? ನಿಮ್ಮ ಚಿಂತೆಯನ್ನು ಬಿಡಿ, ಅವರನ್ನು ನಾನು ಬಿಡುತ್ತೇನೆ. ಒಮ್ಮೆ ಅಪ್ಪನನ್ನು ನೆನಪು ಮಾಡಿಕೊ. ನಿನ್ನ ಅಪ್ಪ ನಿನ್ನ ಹಿಂದೆ ಬರ್ತಾನೆ. ಹೇಗೆ ಬರ್ತಾನೆ ಗೊತ್ತೋ? ಮೆರವ ವೃಷಭನ್ನರು ದಂಡಿಸುವುದು ಮಾತ್ರ ತಪ್ಪು. ಇನ್ನೇನು ಮಾಡಿದೆ? ದಂಡಿಸಿ ಸೋಲಿಸಿ ಅದಲ್ಲ, ನಂದಿಯನ್ನು ಸೋಲಿಸಿ ನೀನು ದಂಡಿಸಿದ್ದಿ. ಅವನ ನಾಲಗೆಯನ್ನು ಕತ್ತರಿಸಿ ಹಿಂಸೆಯನ್ನು ಕೊಟ್ಟಿದ್ದಿ. ಎಲ್ಲೋ ಮಾಡಿ ತಪ್ಪಾಯ್ತಂತು. ನನ್ನಪ್ಪನ ಶಿರ ಕಾಲಿಗೆ ಬೀಳು. ನಾನು ತಪ್ಪು ಮಾಡಿದೆ. ಏನು? ಒಬ್ಬರಿಗೆ ಹಿಂಸೆ ಮಾಡಿ ದಂಡಿಸಿ ಇನ್ನೊಬ್ಬರು ಬೇಕಲ್ಲ. ನೀನು ನಿನ್ನ ಪರಾಕ್ರಮ ಏನು ಎಂಬುದನ್ನು ನೋಡಬೇಕು. ಬಾಬಾ ಮುಂದೆ
ಸಮುದ್ರದಲ್ಲಿ ಇರುವವರು ಬರೇ ಬಲಾನ್ವಿತರಲ್ಲ, ಅತಿ ಬಲಾನ್ವಿತರೇ ಹೌದು. ಎಲ್ಲವನ್ನು ಗಮನಿಸಿದ್ದೇನೆ ನಾನು. ಯಾಕೆ ಗೊತ್ತಾ? ಯಾಕೆ? ಸಮುದ್ರದಲ್ಲಿರುವಂತಹ ಒಂದು ಬಿಂದು ನೀರನ್ನ ತೆಗೆದರೂ ಕೂಡ ಅದರಲ್ಲಿ ಹೇಗೆ ಲವಣಾಂಶಗಳಿರ್ತದೋ ಅದೇ ರೀತಿಯಾಗಿ ಕೈಲಾಸದಲ್ಲಿರುವಂತಹ ಪ್ರತಿಯೊಂದು ಹರನ ಗಣಗಳಿಗೂ ಈ ಶಿವನ ಶಕ್ತಿ ಎನ್ನುವುದು ಅಡಕವಾಗಿರ್ತದೆ. ಹಾಗೆ ಇನ್ನೂ ಇದೆ ಅಂತ ಅರ್ಥ ಆಯ್ತು. ಅಂತಹ ಪ್ರಮದಾದಿಗಳನ್ನೆಲ್ಲ ಕ್ಷಣ ಮಾತ್ರದಲ್ಲೇ ಗಾರುಗೆಣಿಸಿದವಳು ನೀನು. ನಿನ್ನ ಪ್ರತಾಪವನ್ನ ಕಂಡು ಶಹಬಾಸ್ ಅಂತ ಹೇಳಿದ್ರು ತರಳೆಯಾದಂತ ನೀನು ದುರುಳೆಯರ ಹಾಗೆ ವ್ಯವಹರಿಸಿದವಳು. ಯಾಕೋ? ಹಾಗಾಗಿ ನಿನ್ನ ಪೂರ್ವಾಪರವನ್ನ ಕೇಳುವಂತ ಅನಿವಾರ್ಯ ಸ್ಥಿತಿ ನನ್ನದು. ಹೇಳು, ನಿನ್ನ ಪುರೆಯಲ್ಲಿ ಪಿತ ಯಾರು, ಹೆಸರೇನೆನ್ನುವುದನ್ನ. ಅಯ್ಯ, ಯಾರು ಪಾರ್ವತ್ಯವನ್ನು ಕೇಳುವಂತಹ ಅಧಿಕಾರವನ್ನು ಕೊಟ್ಟವರು ಯಾರು? ಮಾತ್ರವಲ್ಲ, ಏನು ಈ ರೀತಿಯಾಗಿ ಕೇಳುವುದರ ಮುಖೇನವಾಗಿ ನನ್ನ ಪರೀಕ್ಷೆಯನ್ನು ಕೇಳುವಂತಹ ಹಂಬಲ ಇರಬಹುದು. ಆದ್ರೆ ಒಂದು ಏನು, ನಾನು ಬಂದಿರುವುದು ದಿಗ್ವಿಜಯಕ್ಕಾಗಿ. ನಿನ್ನಲ್ಲಿ ಪರಾಕ್ರಮ ಉಂಟು ಅಂತಾದ್ರೆ ನೋಡೋಣ, ಹೋರಾಡು. ಈಗ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ಲ ನಿನಗೆ? ಗೊತ್ತಾಗ್ಲಿಲ್ಲ. ರಜತಪುರ ನಿವಾಸ ನಿನ್ನ ನಡೆ ನುಡಿ ಇದನ್ನೆಲ್ಲ ಗಮನಿಸುತ್ತಾ ಇದ್ರೆ ತಿಳಿಯದೆ ಹೋದಷ್ಟು ಮುಗ್ಧಳಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಕೆಲವೊಮ್ಮೆ ಪ್ರಸಿದ್ಧಿ ಇರುವ ವ್ಯಕ್ತಿಗಳು ಕಣ್ಣ ಮುಂದೆ ಬಂದಾಗ ಗೊತ್ತಾಗುದಿಲ್ಲ. ಪಕ್ಕದವರು ಹೇಳುವುದು ನೋಡಿ ಬಂದವರು ಇಂಥವರೇ ಅಂತ. ಇಲ್ಲಿಯೂ ಹಾಗೆ ಆಗಿರಬಹುದು ಏನು. ಕೆಲವೊಮ್ಮೆ ಪೆಟ್ಟಿಗೆ ಪೆಟ್ಟೆ ಉತ್ತರವಾಗಿರ್ತದೆ. ಇನ್ನು ಕೆಲವೊಮ್ಮೆ ಉದ್ದಟತನಕ್ಕೆ ನಮ್ಮದು ಸೌಜನ್ಯದ ಉತ್ತರ ಬಂತು ಅಂತಾದ್ರೆ ಅವರನ್ನ ಮಾನಸಿಕವಾಗಿ ಕುಗ್ಗಿಸುವುದಕ್ಕೆ ಸಾಧ್ಯವಾಗುತ್ತದೆ. ಸೌಜನ್ಯ ದೌರ್ಬಲ್ಯ ಆಗಬಾರ್ದು. ಯಾವ ನಿನ್ನದ್ದು ತಿಳಿದೋ ಅಥವಾ ತಿಳಿಯದೆ ಕೇಳಿದೋ ಅದು ಬೇರೆ. ಉತ್ತರಿಸುವ ನಾವು ನೇರವಾಗಿ ಉತ್ತರಿಸ್ತೇವೆ. ಸರಿ ಹೆಣ್ಣೆ, ಏನು ಸುತ್ತಲೂ ಕಾಣಿಸುತ್ತಾ ಇದ್ದದ್ದು ಪರ್ವತಗಳ ಶ್ರೇಣಿ, ಹಿಮದಿಂದಲೇ ಆವೃತವಾದದ್ದು, ಬೆಳ್ಳಗಿನ ಬಣ್ಣ ಹೊಂದಿದೆ. ಬೆಳ್ಳಿ ಬೆಟ್ಟ, ಬೆಳ್ಳಿ ಬೆಟ್ಟ, ರಜತಾದ್ರಿ ಎನ್ನುವ ಹಾಗೆ ಇದರ ಹೆಸರು. ಭಕ್ತರನ್ನ ಪಡೆಯುವಂತಹ ಇಲ್ಲಿಯೇ ವಾಸವಾಗಿರುವಂತಹ ನನ್ನನ್ನು ಪರಮೇಶ್ವರ ಎನ್ನುವ ಹಾಗೆ ಕೊಂಡಾಡ್ತಾರೆ. ಆ ಪ್ರಸನ್ನವದನ ನಾನೇ, ನೀನೇ. ನಿನ್ನ ಕೇಳಿ ಬಲ್ಲೆ, ಕೇಳಿ ಬಲ್ಲೆ ಪದ್ಮಾಸುರಗೆ ಬೆದರಿ ಓಡುತ್ತಾ 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 ಬಲ್ಲೆ 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 ಕೇಳಿ ಬಲ್ಲೆ ಕೇಳಿ ಬಲ್ಲೆ ಕೇಳಿ ಬಲ್ಲೆ
ಬೆದರಿ 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 ಓಡುತ್ತ 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 ಶ್ರೀಲತಾಂಗಿ ರಮಣನಿಂದ ಶ್ರೀಲತಾಂಗಿ ರಮಣನಿಲ್ದ ಶ್ರೀಲತಾಂಗಿ ರಮಣನಿಲ್ದ ಶ್ರೀಲತಾಂಗಿ ರಮಣ ಶ್ರೀಲತಾಂಗಿ ರಮಣನಿಲ್ದ ಉಳಿದೆ ತಿರುವುದ ಶ್ರೀಲತಾಂಗಿ ರಮಣನಿಲ್ದ ಉಳಿದೆ ಎನ್ನುತ್ತ ಉಳಿದೆ ಎನ್ನುತ್ತ ಅಲ್ಲ ಓಡುವವಳಾದ್ರೆ ಇಲ್ಲಿಗೆ ಬಂದದ್ದು ಯಾಕೆ ಅಂತ. ಖಂಡಿತವಾಗಿ ಓಡಿದ್ದಲ್ಲ, ಹಿಂದಿನ ಪ್ರಕರಣ ಯಾವುದು, ನಿನ್ನ ಚರಿತ್ರೆ. ಓ, ಇದು ನೀವು ಓಡಿದ್ದಲ್ಲ, ನನ್ನನ್ನು ಅಣಕ ಮಾಡಿದ್ದು. ಈ ಹಿಂದೆ ಭಸ್ಮಾಸುರನ ಪ್ರಕರಣ. ನಿನಗೊಬ್ಬ ಮಗನಿದ್ದನಂತೆ, ಕಲ್ಲಿನ ಹಣ್ಣಿನಲ್ಲಿ ಸಿಕ್ಕಿದವ ಭಸ್ಮದಲ್ಲಿ. ಹೌದೌದು, ಭಸ್ಮಾಸುರ ಎನ್ನುವ ಹಾಗೆ ಶುಭ ನಾಮಕರಣವನ್ನು ಮಾಡಿದೆ, ಕಾಯಕವನ್ನು ಕೊಟ್ಟೆ. ಆಮೇಲೆ ಅವನೇ ವರವನ್ನು ಕೇಳಿಕೊಂಡ ಅನಲ ಹಸ್ತ. ಹೌದೇ ಹೌದು, ಯಾರ ಮೇಲೆ ತನ್ನ ಕರವನ್ನು ಇಡುತ್ತೇನೋ ಅವರು ಸುಟ್ಟು ಹೋಗಬೇಕು ಎನ್ನುವ ಹಾಗೆ. ನೀನು ಬೋಳೆ ಶಂಕರ, ಅವನ ಮಾತಿನ ಮರ್ಮವನ್ನು ಅರಿಯದೆ ಅವನಿಗೆ ವರವನ್ನು ಕೊಟ್ಟೆ. ತತ್ಪರಿಣಾಮವಾಗಿ ನಿನ್ನ ಮೇಲೆ ಕರವನ್ನು ಇಡುವುದಕ್ಕೆ ಪ್ರಾರಂಭ ಮಾಡಿದ. ಕಾರಣ ಏನು? ಪಾರ್ವತಿಯನ್ನು ಬಯಸಿ ಆಗ ನೀನೊಂದು ಓಡಿದೆಯಂತೆ. ಆ ನೆನಪಾಗಿ ನಾನೀಗ ಓಡಿದ್ದು. ಹಾಗಾಗಿ ಹೇಳುತ್ತೇನೆ, ಏನು ಯಾರಿಗೆ ಯಾವುದನ್ನು ಕೊಡಬೇಕು, ಎಷ್ಟು ಮಾಡಬೇಕು ಎನ್ನುವಂತಹ ಸ್ವಸ್ವರೂಪ ಜ್ಞಾನ ಇಲ್ಲದವ ನೀನು ಸುಸ್ಥಿರಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹೇಳುವುದು ಏನು, ನಿನ್ನ ಚರಿತೆಯನ್ನು ನಾನು ಕೇಳಿ ಬಲ್ಲೆ. ನಿನಗೆ ಯಾರು ಹೇಳಿದ್ದು ನಾನು ಭಸ್ಮಾಸುರನಿಗೆ ಹೆದರಿ ಓಡಿದ್ದು ಅಂತ? ಮತ್ತೆ ಅವ ವರ ಸಂಪಾದಿಸುವ ಮೊದಲು ನಾನು ಎಲ್ಲಿಯಾದ್ರೂ ಅವನಿಗೆ ಹೆದರಿ ಓಡಿದ್ದುಂಟ? ಇಲ್ಲ. ಅವ ವರವನ್ನ ಪಡೆದ ಮೇಲೆ ನಾವು ಓಡಿದ್ದು. ಹೌದು, ಹೆದರಿ ಓಡುವ ಪ್ರಕರಣವೂ ಬರಲಿಲ್ಲ, ಅವರು ಮುಂದೂ ಆಗ್ಲಿಲ್ಲ. ವರ ಕೊಟ್ಟದ್ದು ಯಾರು? ನೀನೇ. ನಾನೇ ಕೊಟ್ಟದ್ದು. ನಾನು ನನ್ನ ವರಕ್ಕೆ ಹೆದರಿ ಓಡಿದ್ದೇ ಬಿಟ್ಟರೆ ಭಸ್ಮಾಸುರನಿಗೆ ಹೆದರಿ ಓಡಿದ್ದಲ್ಲ. ನಾನು ನನಗೆ ಹೆದರ್ಕೊಂಡದ್ದೇ ಬಿಟ್ಟರೆ ಭಸ್ಮಾಸುರನಿಗೆ ಹೆದರ್ಕೊಂಡದ್ದಲ್ಲ. ಹಾಗೆ ಕೊಟ್ಟಂತಹ ವರಕ್ಕೆ ಚ್ಯುತಿ ಬರಬಾರದು. ಇನ್ನು ಓಡಿದ್ದೆಲ್ಲಿಗೆ? ಎಲ್ಲಿಗೆ? ಶ್ರೀಮನ್ನಾರಾಯಣನಿದ್ದಲ್ಲಿಗೆ. ನನ್ನದ್ದು ಭಾವನದ್ದು ಒಂದು ಹಳೇ ಲೆಕ್ಕ ಬಾಕಿ ಇತ್ತು. ಯಾವುದು ಗೊತ್ತಾ? ಯಾವುದು? ತಾರಕಾಸುರನ ವಧಾ ಪ್ರಕರಣದಲ್ಲಿ ನಾನು ಅವನ ಮಗನನ್ನು ಕೊಂದಿದ್ದೇನೆ. ಈ ಪ್ರಕರಣದಲ್ಲಿ ಆ ಹರಿ ನನ್ನ ಮಗನನ್ನ ಕೊಲ್ಲಿ ಎನ್ನುವ ಕಾರಣಕ್ಕಾಗಿ ಅವನಿದ್ದಲು ಓಡಿದ್ದೇ ಬಿಟ್ರೆ ಮತ್ತೆ ಯಾವ ಉದ್ದೇಶಕ್ಕೂ ಅಲ್ಲ. ನಾನು ಅವನ ಮಗನನ್ನು ಕೊಂದೆ, ಅವ ನನ್ನ ಮಗನನ್ನು ಕೊಂದ. ಅಲ್ಲಿಂದ ಅಲ್ಲಿಗೆ ಲೆಕ್ಕ ಸರಿಯಾಗಿದೆ. ಪಾಪ, ನಿಮ್ಮ ಲೆಕ್ಕ ಸರಿ ಮಾಡುದ್ರಲ್ಲಿ ಉಳಿದವರ ಪ್ರಾಣ ಹೋಗ್ತದೆ ಅಲ್ವಾ? ಆ ಬಗ್ಗೆ ನಾನು ಆಲೋಚನೆ ಮಾಡುವುದು. ಆದ್ರೆ ಒಂದು ಏನು, ನೀನೇ ಜಗತ ದೇವ ಎನ್ನುವ ಹಾಗೆ ಕೊಂಡಾಡುತ್ತಾರೆ. ದೇವ ಅಂತಹ ನೀನೂ ಕೂಡ ಶ್ರೀಹರಿಯ ಬಳಿಗೆ ಸಾಗಿದೆ, ಅವನಿಂದ ಸಹಾಯವನ್ನು ಯಾಚಿಸಿದೆ. ನಿನ್ನಲ್ಲಿ ಪರಾಕ್ರಮ ಉಂಟು ಅಂತಾದ್ರೆ ನೋಡೋಣ, ತೋರಿಸು. ಓಡಿದ ಮಾತ್ರ ಹೇಳ್ತೇನೆ. ಸುಟ್ಟ
ಬೆಳ್ಳಿಯ ಕಬ್ಬಿಣದ ಮನೆಯನ್ನ ಕಟ್ಟಿಕೊಂಡು ಅಂತರಿಕ್ಷದಲ್ಲಿದ್ರು. ಹೌದು. ಒಬ್ಬ ಸ್ವರ್ಗವನ್ನ ಆಳಿದ, ಮತ್ತೊಬ್ಬ ಭೂಮಂಡಲವನ್ನ ಆಳಿದ, ಇನ್ನೊಬ್ಬ ಪಾತಾಳವನ್ನ ಆಳಿದ. ಕೇಳಿದ್ದೇನೆ. ಅವರದ್ದೇ ಅಟ್ಟಹಾಸವಾಗಿ ಹೋಗಿತ್ತು. ವಿರೋಧಿಸುವವರು, ಅವರನ್ನ ಕೊಲ್ಲುವವರು ಯಾರು ಇಲ್ಲವಾಗಿತ್ತು. ಅಂತಹ ದುಷ್ಟರನ್ನ ಸಂಹರಿಸುವುದಕ್ಕಾಗಿ ಹೋದದ್ದು ನಾನೇ. ಹೇಗೆ ಹೋಗಿದ್ದೇನೆ ಗೊತ್ತಾ? ಹೇಗೆ? ಭೂದೇವಿಯನ್ನೇ ರಥವಾಗಿಸಿಕೊಂಡು, ಸೂರ್ಯ ಚಂದ್ರನನ್ನೇ ಗಾಲಿಯಾಗಿಸಿಕೊಂಡು, ವೇದಗಳನ್ನೇ ತುರಗವಾಗಿಸಿಕೊಂಡು, ಬ್ರಹ್ಮನ ಸಾರಥ್ಯದಲ್ಲಿ ಶ್ರೀಮನ್ನಾರಾಯಣ ಎನ್ನುವಂತ ಆಯುಧದಿಂದ ಒಂದೇ ಸರಳ ರೇಖೆಯಿಂದ ಆ ತ್ರಿಪುರರನ್ನ ಮರ್ದಿಸಿದ ಶಿವ ನಾನು ನೆನಪಿರಲಿ. ಸತ್ವವಿತನೇ ಈ ಹಿಂದೆ ಬಾಣಾಸುರನ ಮನೆಯಲ್ಲಿ ಬಾಗಿಲನ್ನು ಕಾಯುವಂತಹ ಕಾಯಕವನ್ನು ಮಾಡಿದವ. ಹೌದು ತಾನೆ? ಅಂತಹ ಹೀನ ಕೃತ್ಯವನ್ನು ಮಾಡಿದಂತಹ ನೀನು ನಿನ್ನ ಪರಾಕ್ರಮದ ಬಗ್ಗೆ ನನ್ನಲ್ಲಿ ಕೊಚ್ಚಿಕೊಳ್ಳುವುದೇನೋ ಹೇಳು. ಬಾಗಿಲು ಕಾಯಲಿಕ್ಕೆ ಯಾರಾದ್ರೂ ಹೊತ್ಕೊಂಡು ಹೋಗ್ತಾರಂತಲ್ಲ? ಮತ್ತೆ ಬರೇ ಬಾಗಿಲು ಕಾದ ವಿಷಯ ಹೇಳಬೇಡ. ಬಾಣಾಸುರನ ಪುರವನ್ನೇ ಸಂರಕ್ಷಿಸುವುದಕ್ಕಾಗಿ ಅವನ ಅಪೇಕ್ಷೆಯ ಮೇರೆಗೆ ನಾನಲ್ಲಿ ನೆಲೆಯಾಗಿ ನಿಂತದ್ದು. ಹೌದು. ಭಕ್ತರ ಮನದ ಅಭೀಷ್ಟವನ್ನ ನೆರವೇರಿಸಬೇಕಾದದ್ದು ದೇವನಾಗಿ ನನಗೆ ಕರ್ತವ್ಯ. ಸರಿ. ದೇವ ಇರುವುದು ಭಕ್ತನ ಆಧೀನದಲ್ಲಿ. ಮತ್ತೆ ಏನಾದ್ರೂ ಬಾಗಿಲು ಕಾದದ್ದು ಹಾಗೆ ಹೀಗೆಲ್ಲ ಹೇಳಬೇಡೇನು. ಇರಲಿ. ಈ ಹಿಂದೆ ದಾಕ್ಷಿಣ್ಯನ ಕಳೆದುಕೊಂಡಾಗ ವಿರಹ ವೇದನೆಯಿಂದ ಕನಕದ ಪ್ರತಿಮೆಯನ್ನು ಹೋಗಿ ಬಾಚಿ ತಪ್ಪಿದಂತಹ ಹೆಣ್ಣು ಹುಚ್ಚ ಗೋಳಿ ಶಂಕರ ತಪ್ಪೆಂತದ್ದು. ಎಂತದ್ದು? ಒಂದೆರಡಲ್ಲ 32 ಕನಕದ ಪ್ರತಿಮೆ ಮಾಡಿ ಅಪ್ಪಿ ಮುದ್ದಾಡಿದ್ದು. ಹೌದು. ನನಗೆ ಜೀವ ಬೇಕು ಅಂತ ಇಲ್ಲಲ್ಲ. ಅಲ್ಲ, ಸಮಾಧಾನ ಏನು ಗೊತ್ತಾ? ಏನು? ನನ್ನ ಹೆಂಡತಿಯದ್ದೇ ಪ್ರತಿಮೆ ಮಾಡಿ ಅಪ್ಪಿದ್ದೇನೆ ಬಿಟ್ರೆ ಯಾರ್ಯಾರದ್ದು ಹೆಂಡತಿಯ ಪ್ರತಿಮೆ ಮಾಡಿ ನಾನು ಅಪ್ಪಿಕೊಂಡದ್ದಲ್ಲ. ಅದನ್ನೇ ಹುಚ್ಚುತನ ಅಂತ ಹೇಳಿ. ಹುಚ್ಚುತನ ಅಲ್ಲ, ಹೆಂಡತಿಯ ಮೇಲೆ ತೋರಿಸಿದ ಪ್ರೇಮ ಅದು. ಹೌದಾ? ಖಂಡಿತ ಹೌದು. ಏನು ನೀನೆಂತ ನನ್ನನ್ನು ಕೆದಕ್ಲಿಕ್ಕೆ ಬಂದದ್ದು? ಜಾರ ಜಾರಲ್ಲ, ನೀ ಜಾರಿಣಿ. ಯಾಕೆಯೋ? ಮರ್ಯಾದೆಯಿಂದ ಹೋದ್ರಾಯ್ತು, ಇಲ್ಲದೆ ಇಲ್ಲೇ ಬಲಿ ಆಗ್ತದೆ. ವರಪ್ರಧಾನರ ನುಡಿಗೆ ಮಾನಿನಿ ಉರವನೀಕ್ಷಿಸಿ ಬೆಚ್ಚಿ ಬೆದರುತ್ತ ಕರದನುವನು ಬಿಸುಟು ನಿನ್ನದೇಳು ಶಿರವ ಬಾಗುತ್ತಲಿ ಕರಗಿದಳು ಮನದೊಳಗೆ ಕರಗಿದಳು ಮನದೊಳಗೆ ಮೈಯಲ್ಲಿ ಬೆವರಿದುದು ಮೈಯಲ್ಲಿ ಬೆವರಿದುದು ನಡುಗೆ ಚರಣವು ಪರಿಪರಿಯೋ ಯೋಚಿಸುತ್ತ ತನ್ನಳು ಮರುಗಿ ಮೀನಾಕ್ಷಿಯೇ ಏನನೆಂಬೆನು ನಾನು ಬುದ್ಧಿಹೀನಳಾದೆನು ಈತನಿರುವುದು ತಿಳಿಯದಾದಿರು ಜಾಣ ಮುನಿಪನೆಯಾದ ಮಾತು ದಿಷ್ಟವಾದುದು ಬಾಡ ವಿದ್ಯೆ
ಒಲಿತುದೆ ನಗೆ ಮೂಲವಾದುದು ಶಿವ 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 ಆ ಆ ಆ ಶಿವ ಶಿವ ಆ ಶಿವನೇ, ಗಂಗಾಧರನೇ, ಎಂತಹ ಕೃತ್ಯವನ್ನು ನಾನು ಮಾಡಿಬಿಟ್ಟೆ. ನಿರೀಕ್ಷೆ ಇರಿಸಿಕೊಂಡೆ ನಾನು ಈ ಕಡೆಗೆ ಧಾವಿಸಿ ಬಂದವಳು. ಆದರೆ ಈ ತರನಾಗ ಆಗುತ್ತದೆ ಎನ್ನುವ ಹಾಗೆ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಮೈಯಲ್ಲಿ ಬೆವರಿಡಿಯುತ್ತಾ ಇದೆ, ಕಾಯ ಕಂಪಿಸುತ್ತಾ ಇದೆ, ನಾಲಗೆ ತಡವರಿಸ್ತಾ ಇದೆ. ಶರಗಳನ್ನು ಪ್ರಯೋಗ ಮಾಡಬೇಕು ಎನ್ನುವ ಹಾಗೆ ಧನುರ್ಬಾಣವನ್ನು ಹಿಡಿದಾಗ ಧರೆಗೊರಗಿ ಬಿತ್ತಲ್ಲ. ಅರ್ಥವಾಯಿತು. ನಾನು ಬುದ್ಧಿಹೀನಳಾಗಿ ಹೋದೆ. ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ ತಾನೆ. ತಿಳಿಯದೆ ಅಪರಾಧವನ್ನು ಗೈದವಳು ನಾನು. ಈ ಹಿಂದೆ ದೇವರು ಶಿವಂತಹ ನಾರದ ಮಹರ್ಷಿಗಳೇ ಆಡಿದ್ದಾರೆ. ಸರಿ, ಆ ಎಲ್ಲ ವಿಚಾರವು ವೇದ್ಯವಾಯಿತು. ಈತನೇ ನನ್ನ ಪತಿ ಎನ್ನುವ ಹಾಗೆ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳುತ್ತಾ ಇದೆ. ಇನ್ನೇಕೆ ದೂರ ಇಲ್ಲ, ಅದರಲ್ಲೇ ಮಾತನಾಡುತ್ತೇನೆ. ಸ್ವಾಮಿ 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 ಎನ್ನಯ ಭಿನ್ನಪಗಳನ್ನು ನೀಲಕಂಠನೆ ಬೇಳೆ ಹಿಂದಿನ ಗಮಭನ ನೀಲಕಂಠನೆ ಬೇಳೆ ಹಿಂದಿನ ಗಮವ ಹುಟ್ಟಿದ ದಿವಸದೋಳ್ ಎರಡನೆಯ ಬಿದನು ಬಿಟ್ಟಿದೆ ನೋಡಲು ಸ್ತನ ಮೂರನ್ನು ಬಳಿಕ ಚಾಟಿಸುತ್ತಿರೆ ಸುರಮುನಿ ಬಂದು ಒಲವ ಬೇಳ್ದನು ಎನ್ನ ತಾತನು ಮೋಡಂದು ಲಾಲಿದು ಯೋಗಯ ಪಗಳನು ಜಯ ಜಯ ಶಂಕರ ಪುರಗರ ಜಯ ಗಂಗಾಧರ ಶಂಕರನೇ, ವ್ಯೋಮಕೇಶನೇ, ಇದು ನಾನಾಡುವಂತಹ ಮಾತುಗಳನ್ನು ಅವತರಿಸಬೇಕು, ನಾನು ಉತ್ತರಿಸಬೇಕು ಎನ್ನುವ ಹಾಗೆ ಕರ ಜೋಡಿಸಿ ನಾನು ಬೇಡಿಕೊಳ್ಳುತ್ತಾ ಇದ್ದೆ. ನಾನು ಮಾಡಿದ್ದು ಸರ್ವದ ಅಪರಾಧವಾಯಿತು. ನನ್ನ ತಪ್ಪಿನ ಅರಿವು ಈ ಕಾಲಕ್ಕೆ ಆಯಿತು ಸ್ವಾಮಿ. ನಾನು ಪಾಂಡ್ಯ ದೇಶದ ಅಧಿಕಾರಿಯಾದಂತಹ ಮಲಯಧ್ವಜನ ಮಗಳು ಮೀನಾಕ್ಷಿ ಎನ್ನುವ ಹಾಗೆ ನನ್ನ ಶುಭನಾಮಕರಣ. ನಾನು ಹುಟ್ಟಿದ ಆ ದಿವಸದಲ್ಲಿ ನನ್ನಲ್ಲಿ 3 ಸ್ತನಗಳ ಚಿಹ್ನೆಯನ್ನು ಕಂಡಂತಹ ನನ್ನಪ್ಪ ದುಃಖಿತರಾದಂತೆ. ಆ ಕಾಲಕ್ಕೆ ನಾರದ ಮಹರ್ಷಿಗಳ ಆಗಮನವೇ ಆಯಿತು. ಅವರೇ ಸೂಚಿಸಿದರು, ಯಾರ ಸಮ್ಮುಖದಲ್ಲಿ ನೀನು ದುರವನ್ನೆಸಗುವಾಗ ನಿನ್ನ ಹೆಚ್ಚಿನ ಒಂದು ಸ್ತನ ಅದು ಮಾಯವಾಗುತ್ತದೆ, ಅವನೇ ನಿನ್ನ ಪತಿ ಎನ್ನುವ ಹಾಗೆ ತಿಳಿಸಿಕೊಟ್ಟವರಿದ್ದ. ಇದೋ ಈ ಕಾಲಕ್ಕೆ ನನ್ನ ಹೆಚ್ಚಿನದಾಗಿರುವಂತಹ ಸ್ತನ ಎನ್ನುವುದು ಮಾಯವಾಗಿ ಹೋಯಿತು. ನೀವೇ ನನ್ನ ಪತಿ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೇನೆ. ಉತ್ತರಿಸಬೇಕು. ನಿನಗೆ ಕ್ಷಮೆಯಲ್ಲ, ಶೂಲದಿಂದ ನಿನ್ನನ್ನು ಎತ್ತಿದ ಶೂಲವನಿಳುಗು ನೀನೆದು ಯೋಬೋ, ಎತ್ತಿದ ಶೂಲವನಿಳುಗು ನೀನೆದು ಕೃತ್ತಿವಾಸಗಿ ಮಗುಳೆರಗಿದಳಂದು ಕೃತ್ತಿವಾಸಗಿ ಮಗುಳೆರಗಿದಳಂದು ಎರಗಿದಳಂದು
ಎದ್ದಿದಂತಹ ಶೂಲವನ್ನು ನನ್ನ ಮೇಲೆ ಇರಿಯುವುದಕ್ಕೆ ಮುಂದಾಗುತ್ತಾ ಇದ್ದಿ. ದಯ ತೋರಬೇಕು. ಒಂದು ವೇಳೆ ನಿಮ್ಮಲ್ಲಿ ಆ ಕರುಣೆ ಇಲ್ಲದೆ ಹೋದ್ರೆ ಇನ್ನು ಈ ಪ್ರಪಂಚದಲ್ಲಿ ನಾನು ಯಾರಿಗಾಗಿ ಬದುಕಬೇಕು ಹೇಳಿ? ಆ ಶೂಲದಿಂದ ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ. ಬೆದರಿದೆಯೇನೆ? ಬೆದರ ಬೇಡಲೆ ಮುದ್ದು ಮಾಲೆ ಬೆದರ ಬೇಡಲೆ ಮುದ್ದು ಮಾಲೆ ಬೆದರ ಬೇಡಲೆ ಮುದ್ದು ಮಾಲೆ ನಿನ್ನ ಮದುವೆಯಾಗುವೆ ಗುಣಶೀಲೆ ನಿನ್ನ ಮದುವೆಯಾಗುವೆ ಗುಣಶೀಲೆ ಮದನಾಗಿ ನಿನ್ನಂತರಂಗವ ಬಲ್ಲೇನೋ ಮದನಾಗಿ ನಿನ್ನಂತರಂಗವ ಬಲ್ಲೇನೋ ಮದನ ವೈರಿಯ ರಾಣಿ ಆಗು ಬನ್ನಗವೇ ಮದನ ವೈರಿಯ ರಾಣಿ ಆಗು ಬನ್ನಗವೇ ಮುದದಿ ನಿನ್ನನ್ನು ಕೂಡಿ ಸದನದೊಳಿರುವೆನು ಮುದದಿ ನಿನ್ನನ್ನು ಕೂಡಿ ಸದನದೊಳಿರುವೆನು ಮುದವನ್ನು ತಾಳಿಕೊ ಪದುಮದಳ ಬಗೆ ನೀ ಮುದವನ್ನು ತಾಳಿಕೊ ಪದುಮದಳ ಬಗೆ ಮುದದಿ ನಿನ್ನನ್ನು ಕೂಡಿ ಸದನದೊಳಿರುವೆನು ಮುದವನ್ನು ತಾಳಿಕೊ ಪದುಮದಳ ಬಗೆ ಓ ಮೀನಾಕ್ಷಿ, ಭಯಭೀತಳಾಗಿದ್ದೇನೆ, ಹೆದರಿಕೆಯಾಗುತ್ತಾ ಇದೆ. ಹೆದರಿದೆಯೇನೆ? ಖಂಡಿತ. ಹೆದರ ಬೇಡಲೆ ನಾರಿ. ಯಾಕೆ ಸ್ವಾಮಿ? ಈ ಕ್ಷೇತ್ರವೇ ಅಂತದ್ದು. ಇನ್ನೊಬ್ಬರಿಗೆ ಭೀತಿಯನ್ನು ಹುಟ್ಟಿಸುವಂತಹ ಕ್ಷೇತ್ರ ಇದಲ್ಲ. ಅಲ್ಲ, ಭಯ ನಿವಾರಣೆ ಮಾಡುವಂತಹ ವರವನ್ನು ಅನುಗ್ರಹಿಸುವಂತಹ ಪುಣ್ಯಕ್ಷೇತ್ರ ಈ ಕೈಲಾಸ. ನೀನ್ ಯಾರು, ನೀನೇನು ಎನ್ನುವಂತಹ ಸತ್ಯ ತಿಳಿಯದೆ ಹೋದವ ಶಿವ ಅಂತ ಭಾವಿಸಿದೇನೆ. ಅಂದ್ರೆ ಒಂದ ನೀನ್ ಯಾರೆನ್ನುವುದು ನನಗೆ ಮೊದಲೇ ಗೊತ್ತಾಗಿದೆ. ಹಾಗಿದ್ರೆ ನಟಶೇಖರನ ಈ ನಟನೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ನೀನ್ ಯಾರು? ಒಂದು ಕಾಲದಲ್ಲಿ ವಿದ್ಯಾಧರ ಎನ್ನುವಂತಹ ಗಂಧರ್ವ ಕನ್ಯೆ ಗೌರಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿ ಆ ಗೌರಿಯನ್ನ ಒಲಿಸಿಕೊಂಡು ಕೇಳಿದ್ಲಂತೆ, ಏನು ನೀನು ನನ್ನ ಮಗಳಾಗಿ ಹುಟ್ಟಿ ಬರಬೇಕು ಎನ್ನುವ ಹಾಗೆ. ಆವಾಗ ಸತೀದೇವಿ ಆಡಿದಂತಹ ಮಾತು ಏನು? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಮುಂದೊಂದು ಜನ್ಮದಲ್ಲಿ ನಾನು ಮಗಳಾಗಿ ಬರ್ತೇನೆ ಎನ್ನುವ ಹಾಗೆ. ಓಹೋ, ಅದೇ ವಿದ್ಯಾಧರ ಎನ್ನುವಂತಹ ಕನ್ಯೆ ಶೂರಸೇನನ ಮಗಳಾಗಿ ಹುಟ್ಟಿದ್ಲು. ಆ ಮಗಳನ್ನ ಪಾಂಡ್ಯ ದೇಶದ ದೊರೆಯಾದಂತಹ ಮಲಯಧ್ವಜನಿಗೆ ಮದುವೆ ಮಾಡಿಸಿಕೊಟ್ಲು. ಕಾಂಚನಮಾಲೆ. ಆ ಶೂರಸೇನನ ಮಗಳೇ ಕಾಂಚನಮಾಲೆ, ವಿದ್ಯಾಧರೆಯೇ ಕಾಂಚನಮಾಲೆ ಆದದ್ದು. ಮಕ್ಕಳ ಮದುವೆಯಾಗಿ ಬಹಳ ಕಾಲ ಸಂತಾನವನ್ನ ಕಾಣದೇ ಹೋದಂತಹ ಅವರು ಕಾಮೇಷ್ಟಿ ಯಾಗವನ್ನ ಮಾಡಿದರು. ಪರಿಣಾಮವಾಗಿ ಅಗ್ನಿಯಿಂದ ಹೊರಬಂದಂತಹ ನೀನೇ ಅದೇ ಪಾರ್ವತಿ ಇಲ್ಲಿ ಮೀನಾಕ್ಷಿಯಾಗಿ ಬಂದದ್ದು. ಸರಿ, ಬಂದವಳು ಪಾರ್ವತಿ ಎನ್ನುವುದು ಚೆನ್ನಾಗಿ ಗೊತ್ತಿದ್ರು ಕೂಡ ಯಾಕೆ ನಿನ್ನನ್ನು ವಿರೋಧಿಸುವುದಕ್ಕಾಗಿ ಹೋದೆ? ಯಾಕೆ ಪ್ರಭು? ಬಂದ ನೀನೇ ನನ್ನಲ್ಲಿ ಹೇಳಿದೆ, ವಿರಹ ವೇದನೆಯನ್ನ ತಾಳುವುದಕ್ಕಾಗಿದೆ ಕನಕ ಪ್ರತಿಮೆಯನ್ನು ಮಾಡಿ ಒಪ್ಪಿಕೊಂಡವರು ಅಂತ. ಹೌದಪ್ಪ, ಮೊದಲೇ ನನ್ನ ಮೇಲೆ ಅಪವಾದ ಉಂಟು. ಹಾಗಿರುವಾಗ ನೀನು ಬಂದಾಕ್ಷಣ ನೇರವಾಗಿ ನಿನ್ನನ್ನು ಅಪ್ಪಿ ಮುದ್ದಾಡಿದ್ದೇ ಆದಾಗ ಆಯ್ತು ಅಂತದ್ದು.
ತಪ್ಪಲ್ಲ. ಈಗ ಪ್ರಪಂಚ ಆಕ್ಷೇಪ ಮಾಡುವ ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಹೆಂಡತಿ ಬಳಿಯಲ್ಲಿಲ್ಲಲ್ಲ. ನೀನೇ ಹೇಳ್ತೀಯ ಪ್ರಪಂಚ ಆಡಿಕೊಳ್ಳಿಕ್ಕಿಲ್ವಾ? ಭೂಲೋಕದಿಂದ ಯಾವಳೋ ಒಬ್ಳು ಹೆಣ್ಣು ಮೇಲೆ ಬಂದು ಮೊದಲೇ ವಿರಹ ಇವನಿಗೆ ಬಂದವರನ್ನೆಲ್ಲ ಸೆಳೆದಪ್ಪುತ್ತಾನೆ ಈ ಶಿವ. ಅಪಪ್ರಚಾರ ಬೇಕಾಗುವುದು. ತಲೆ ಕೆಟ್ಟ ಶಿವ ಎನ್ನುವ ಹಾಗೆ ನನ್ನನ್ನು ಆಕ್ಷೇಪ ಮಾಡಬಾರದು. ಹಾಗಾಗಿ ಮೊದಲು ನೀನು ಯಾರು ಏನೆನ್ನುವುದು ಎಲ್ಲವರಿಗೂ ತಿಳಿಯಬೇಕೆನ್ನುವ ಉದ್ದೇಶಕ್ಕಾಗಿ ಹೀಗೊಂದು ನಾಟಕ ಆಡಿದ್ದು. ಗೊತ್ತಾಯ್ತಲ್ಲ ನಿನ್ನ ಹುಟ್ಟಿನ ಗುಟ್ಟು. ಎಲ್ಲವೂ ಅರ್ಥವಾಯಿತು. ಇನ್ನು ಮದುವೆ ಆಗುವುದಕ್ಕೇನು ತೊಂದರೆ ಇಲ್ಲ. ಹಾಗಿದ್ರೆ ಮೀನಾಕ್ಷಿ ಕಲ್ಯಾಣ ಖಂಡಿತ ಬೇಗ ಆಗ್ತದೆ. ಬೇಗ ಮುಗಿಸಬೇಕು ನಾವು. ಹೌದು, ಖಂಡಿತ ಹೌದು. ಈಗಲೇ ತಡವಾಗಿ ಹೋಗಿದೆ. ಯಾಕೆಂದ್ರೆ ನೇರ ನೀ ಕೈಲಾಸಕ್ಕೆ ಬಂದದ್ದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗ್ತಾ ಇತ್ತು. ಭೂಲೋಕ ಸುತ್ತಿ ದೇವಲೋಕವನ್ನೆಲ್ಲ ಸುತ್ತಿ ಆಮೇಲೆ ಬಂದದ್ದಲ್ಲ. ಕೈಲಾಸ ಬಹಳ ದೂರ ಆಯ್ತಲ್ಲಿ, ಬರುವ ತಡ ಆಯ್ತು. ಕೈಲಾಸಕ್ಕೆ ಬಂದ ಮೇಲೆ ಬೇಗ ಆಯ್ತೆ ಹೊರತು ಬರುವ ಮೊದಲು ಮಾತ್ರ ತಡ ಆಯ್ತು ಅಷ್ಟೇ. ಹಾಗಾಗಿ ಕ್ಷಮಿಸಬೇಕು ಅಪರಾಧವನ್ನು. ಕ್ಷಮೆ ಇಲ್ಲ ಅಂತಲ್ಲ, ನೀ ಮಾಡಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂತ ಹೇಳುವ ಬೇಸರ ಆಗುತ್ತೆ ನನಗೆ. ಯಾಕೆಂದ್ರೆ ನೀನ್ ಏನು ಅಂತ ಪ್ರಪಂಚಕ್ಕೆ ನೀ ತೋರಿಸಿಕೊಟ್ಟಿಯಲ್ಲ, ಲೋಕಕ್ಕೆ ತೋರಿಸಿಕೊಟ್ಟಿಯಲ್ಲ, ಅದೇ ಸಂತೋಷದ ವಿಷಯ. ಹಾಗಂತ ಈಗ ಮದುವೆ ಅಲ್ಲ, ಮೀನಾಕ್ಷಿ ಕಲ್ಯಾಣಕ್ಕೊಂದು ನಾಂದಿ ಮಾತ್ರ. ಹಿಂದಿಗೆ 8 ದಿವಸದ ಮದುವೆ, ಮುಂದಿಗೆ ಕದಂಬಾವನದಲ್ಲಿ ನಮ್ಮ ಮದುವೆ. ಬ್ರಹ್ಮನೇ ಪೌರೋಹಿತ್ಯ ಮಾಡ್ತಾನೆ. ಶ್ರೀಮನ್ನಾರಾಯಣನ ಉಪಸ್ಥಿತಿಯಲ್ಲಿ ಯಕ್ಷರು ಬರಬೇಕು. ದೇವಾನುದೇವತೆಗಳು ಒಂದು ಯಕ್ಷೋತ್ಸವ ಆಗಬೇಕು ಅಂತ. ಖಂಡಿತ ನಮ್ಮ ಮದುವೆ ಬರೇ ಯಕ್ಷ ಅಲ್ಲ, ಅದು ಯಕ್ಷೋತ್ಸವವೇ ಅದು. ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ವೈಭವದಲ್ಲಿಯೇ ಮದುವೆ ಆಗೋಣ. ಚಂದ್ರಚೂಡಗಿವಗರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಮೃಗದರ ದಿನ ಗದನುಗರ ಗಂಗಾಧರ ದಿ ನಮೋ ನಮೋ ಶಂಕರ.